ದೇವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಗಣಪತಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಕೊಡಲಿ ರಾಮನ ಸಿಡಿಲಿ ಗಳುಕಿ ಹಿಂಜರಿದು ಕಡಲಾರೆ ನೀ ನಲೆಗಳನ್ನೊಡೆದು ಪಡೆದ ಶಾಸನದಾದೆ ತುಳುನಾಡ ರಾಣಿ ಬೆಡಗಿಂದ ಧರೆಗಾದೆ ಕೊರಳ ಕಟ್ಟಾಣಿ ಘಟ್ಟಗಳ ಮೆಟ್ಟಿಲಿನ ಅಟ್ಟಳಿಗೆ ಏರಿ ಸಾಟಿ ದೊಡ್ಡೋಲಗದ ಸೊಗು ಮೀರಿ ಅಟ್ಟಹಾಸದ ಕಡಲು ಕಾಲ್ ತೊಳೆಯುತ್ತಿರಲು ಒಟ್ಟಿರಿಸಿದ ಪುಣ್ಯರಜ ಎನಿಸೆ ಮಳಲು. ಪೌರಾಣಿಕ ಹಿನ್ನೆಲೆಯುಳ್ಳ ನಮ್ಮ ನಾಡು ದಕ್ಷಿಣ ಕನ್ನಡ ಜಿಲ್ಲೆಯ ತೀರಾ ದಕ್ಷಿಣ ಅಂಚಿನಲ್ಲಿ ಬೋರ್ಗರೆಯುವ ಕಡಲ ಕರೆಯ ಬೆಟ್ಟದಲ್ಲಿ ಹಳೆಕೋಟೆಯ ಮಧ್ಯೆ ಇರುವುದೇ ಐತಿಹಾಸಿಕವಾದ ಶ್ರೀ ವಿಷ್ಣುಮೂರ್ತಿ ದೇವಾಲಯ. ಬೆಟ್ಟದ ಬುಡದಲ್ಲಿ ಪೂರ್ವಕ್ಕೆ ವಿಶಾಲವಾದ ಹಸಿರು ಬಯಲು ಗದ್ದೆಗಳು, ಪಶ್ಚಿಮಕ್ಕೆ ಪ್ರಸಿದ್ಧ ಕೆರೆಯಾದ ಜಟಾತೀರ್ಥ, ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರ, ಉತ್ತರದ ಬೆಟ್ಟ ಪಾರ್ಶ್ವದಲ್ಲಿ ಐತಿಹಾಸಿಕವಾದ ಧೂಮಾವತಿ ದೈವಸ್ಥಾನ. ಕೋಟೆಯಿಂದ ಆವೃತವಾದ ಈ ದೇಗುಲ ಹಿಂದೆ ಪೋರ್ಚುಗೀಸ್ ಹಾವಳಿಯನ್ನು ತಡೆಯುವಲ್ಲಿ ಕಾವಲು ಗೋಪುರವಾಗಿಯೂ ಕಾರ್ಯ ಆಚರಿಸಿರಬಹುದೆಂದು ಭಾಸವಾಗ್ತದೆ. ಪ್ರಾಚೀನ ಹಿನ್ನೆಲೆಯಲ್ಲಿ ಮಯೂರವರ್ಮನ ಕಾಲದಿಂದಲೂ ಉಚ್ಚಿಲತಾಯ ಮನೆತನದಿಂದ ಆರಾಧಿಸಲ್ಪಡುತ್ತಿದೆ ಎನ್ನಲಾದ ಈ ದೇವಾಲಯದಲ್ಲಿ ಕ್ರಿಸ್ತಶಕ 18ನೇ ಶತಮಾನದವರೆಗೂ ಧ್ವಜ ಪ್ರತಿಷ್ಠೆ, ರಥೋತ್ಸವಾದಿಗಳು ನಡೆಯುತ್ತಿದ್ದು, ಆ ವೇಳೆಗೆ ಮತಾಂಧರ ದಾಳಿಗೆ ತುತ್ತಾಗಿ ಈ ದೇವಾಲಯವು ನಾಶವಾಯಿತು. ಕ್ರೂರರ ದಾಳಿಗೆ ಹೆದರಿ ಉಚ್ಚಿಲತಾಯ ವಂಶಜರು ವಲಸೆ ಹೋಗಿ ಕೇರಳದ ಕೀಕಾಂಗೋಡ್ ಎಂಬಲ್ಲಿ ನೆಲೆಸಿದರು. ಈ ಪ್ರಾಚೀನ ದೇಗುಲವೇನೋ ಸಂಪೂರ್ಣ ನಾಶವಾಗಿದ್ದರೂ ದಾಳಿಕೋರರಿಂದ ನಾಸಚ್ಛೇದನಗೊಂಡ ಆಳೆತ್ತರದ ಭವ್ಯ ವಿಷ್ಣುಮೂರ್ತಿಯನ್ನು ಮುಳಿ ಹುಲ್ಲಿನ ಚಾವಣಿಯಲ್ಲಿರಿಸಿ ರಕ್ಷಿಸಿ ಸ್ಥಳೀಯ ಕಾರಂತ ಮನೆತನದವರಿಂದ ಪೂಜಾದಿ ಕೈಂಕರ್ಯವನ್ನು ನೆರವೇರಿಸುತ್ತಿದ್ದರೆನ್ನಲಾಗಿದೆ. ಈ ಐತಿಹಾಸಿಕ ದೇಗುಲದ ಆಳೆತ್ತರದ ಶ್ರೀ ವಿಷ್ಣುಮೂರ್ತಿ ದೇವರ ಭವ್ಯ ಪ್ರತಿಮೆಯು ಶಿಲ್ಪ ಶೈಲಿಯಲ್ಲಿ ಸುಮಾರು 2000 ವರ್ಷಗಳ ಪ್ರಾಚೀನತೆಯನ್ನು ಹೊಂದಿರಬಹುದೆಂದು ಇತಿಹಾಸ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇಂದಿಗೆ ಈ ಒಂದು ಕ್ಷೇತ್ರವು ಜೀರ್ಣೋದ್ಧಾರ ಹೊಂದಿ ಎಲ್ಲ ಭಕ್ತಾದಿಗಳ ಮನದ ಇಚ್ಛೆಯನ್ನು ಈಡೇರಿಸುವಂತಹ ಶಕ್ತಿಯನ್ನು ಇಲ್ಲಿ ನಮಗೆಲ್ಲರಿಗೂ ನೀಡ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವೀಗ ಪ್ರಾರಂಭಿಸಿದ್ದೇವೆ. ಒವ್ವೆ ಉಂಚಿ ಕಾರ್ಯಕ್ರಮ ಸುರುಮಲ್ಪೊಡಾಂಡ ದೇವೇರ್ನ ಸುಗಿತಲ ಖಂಡಿತವಾದ ಬೋಡಿಗೆ ಇಂಚಿನ ಧರ್ಮ ನಡೆಡು ನಡಪುನ ಈ ಕಾರ್ಯಕ್ರಮನು ಶ್ರೀಮತಿ ವೀಣಾ ಎಸ್ ಶೆಟ್ಟಿ, ಶ್ರೀಮತಿ ಗುಣವತಿ ಬಕ್ಕ, ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಮೊಗಲು ಸುಗಿತಲ ನಡಪಾದು ಕೊರಡು ಪಂದು ಕೇನೋನ್ವ. ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಭಂ ಗಣಾಧಿಪಂ ಹೇರಂಭಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಸುರನರ ಪೂಜಿತ ಶಿವಸುತನೇ ಪ್ರಮದಾ ಪ್ರಥಮಾ ಸುಪ್ರಜನೇ ಸಿದ್ಧಿ ಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಷಣ್ಮುಖ ಸೋದರ ಶಾಶ್ವತನೇ ವಿಭೋದ ವಿಶ್ವವಂದಿತನೇ
गणेशने एकदन्तं गजाननं शूर्पकर्णं लम्बोदरम् एकदन्तं गजाननं शूर्पकर्णं लम्बोदरं हेरम्भं गणाधिपं हेरम्भं गणाधिपं शरणं शरणं गौरीसुतं शरणं शरणं गौरीसुतं एकदन्तं गजाननं शूर्पकर्णं लम्बोदरम् एकदन्तं गजाननं शूर्पकर्णं लम्बोदरं शूर्पकर्णं लम्बोदरं शूर्पकर्णं लम्बोदरम् ಕಾರ್ಯಕ್ರಮಕ್ಕೂ ಬತ್ತಿನ ಮಲ್ಲ ಬಿರೆನೆರೆ ಎದುಕೊನೆರೆ ಸ್ವಾಗತ ಭಾಷಣನು ಶ್ರೀಮತಿ ಸುರೇಖಾ ಜೆ ಕೋಶಾಧಿಕಾರಿ ಬ್ರಹ್ಮಕಲಶೋತ್ಸವ ಸಮಿತಿ ಮೇರಡ ಯಾನಕ್ಕೇನೊಂದೊಲ್ಲೆ. ಸರ್ವರಿಗೂ ನಲ್ಮೆಯ ನಮನಗಳು. ದಕ್ಷಿಣ ಕನ್ನಡ ಎಂಬುದು ದೇವಾಲಯ ಹಾಗೂ ದೈವಸ್ಥಾನಗಳ ಶ್ರೀಕಾಶಿಯಾಗಿದೆ. ಪರಶುರಾಮ ಸೃಷ್ಟಿಯ ಕಡಲ ತಡಿಯ ಈ ಭೂಮಿಯಲ್ಲಿ ನೆಲೆಸಿರುವ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಹಾಗೂ ಧೂಮಾವತಿ ಬಂಟ ಪರಿವಾರ ದೈವಗಳ ಈ ದೈವಸ್ಥಾನವು ಪುರಾತನ ಹಾಗೂ ಮಹಿಮಾಪೂರ್ವಕ ಕ್ಷೇತ್ರಗಳಲ್ಲಿ ಒಂದೆನಿಸಿದೆ. ಈ ಸುಂದರ ಪರಿಸರದಲ್ಲಿ ನೆಲೆ ನಿಂತ ಈ ದೇವಾಲಯ ಹಾಗೂ ದೈವ ಸನ್ನಿಧಾನವು ಸಕಲ ಆಸ್ತಿಕ ಬಾಂಧವರ ಪಾಲಿನ ಇಚ್ಛೆಗಳನ್ನು ನೆರವೇರಿಸುವ ದೇವಲೋಕ ಎಂದೆನಿಸಿದೆ. ತುಳುನಾಡಿನಲ್ಲಿ ದೈವಾರಾಧನೆಗೆ ಅದರದೇ ಆದಂತಹ ಒಂದು ವಿಶಿಷ್ಟವಾದ ವಿಶೇಷತೆ ಇದೆ. ಪ್ರಭಾವಳಿ, ಆಭರಣಗಳು, ಆಯುಧಗಳನ್ನು ಇಟ್ಟು ಪೂಜಿಸುವ ಆ ಸುಂದರ ಸೊಬಗನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ. ಈಗಾಗಲೇ ನಮ್ಮ ಈ ದೈವಸ್ಥಾನವು ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಯವರ ನೇತೃತ್ವದಲ್ಲಿ ಊರ ಹಾಗೂ ಪರವೂರ ಭಕ್ತರ ಮುಂದಾಳತ್ವದಲ್ಲಿ ಶ್ರೀ ಕ್ಷೇತ್ರವು ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡಿದ್ದು ಪುನಃ ಪ್ರತಿಷ್ಠಾ ಕಳಶೋತ್ಸವದ ಪುಣ್ಯ ಕಾರ್ಯಕ್ಕೆ ಚಾಲನೆ ದೊರೆತಿರುವುದೇ ಇದಕ್ಕೆ ಸಾಕ್ಷಿ. ದೈವಿ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವ ಸುಸಂದರ್ಭ, ದಕ್ಷವಾದ ಆಡಳಿತ, ನಿಷ್ಠೆಯಿಂದ ಕೂಡಿದ ಕರ್ತವ್ಯದ ಪರಿಪಾಲನೆ ಹಾಗೂ ಭಕ್ತಾದಿಗಳ ಸೇವಾ ತತ್ಪರತೆಯಿಂದ ಶ್ರೀ ಕ್ಷೇತ್ರದ ಮಹಿಮೆ ದಿನದಿಂದ ದಿನಕ್ಕೆ ಗಗನದೆತ್ತರಕ್ಕೆ ಏರುತ್ತಿರುವುದೇ ಇದಕ್ಕೆ ಸ್ಪಷ್ಟ ನಿದರ್ಶನ. ಇಂದು ಈ ಪುನಃ ಪ್ರತಿಷ್ಠೆ ಕಳಶೋತ್ಸವದ ಶುಭ ಸಂದರ್ಭದ ಮಾತೃ ಸಂಗಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಗೈದು ಆಶೀರ್ವಚನ ನೀಡಲಿದ್ದಾರೆ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡೆಯೂರು. ಮಾತಾಜಿ, ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದ ಅತಿಥಿಗಳಾದಂತಹ ಶೋಭಾ ಕರಂದ್ಲಾಜೆ ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಇವರು ಕೂಡ ಇವರನ್ನು ಶಾಲನ್ನಿತ್ತು ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಮುರಳಿ ಮೋಹನ ಹಾಗೂ ಶ್ರೀಮತಿ ಮೀನಾಕ್ಷಿ ದಂಪತಿಗಳು ಹಾರ ಹಾಗೂ ಫಲಪುಷ್ಪವನ್ನಿತ್ತು. ಅದೇ ರೀತಿ ಶ್ರೀಮತಿ ಶೋಭಾ ಕರಂದ್ಲಾಜೆ ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಇವರು ಪೂಜ್ಯರಾದ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಇವರನ್ನು ಈ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಹಾಗೂ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಧನ್ಯವಾದಗಳು. ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯದಲ್ಲಿ ಅತ್ಯಂತ ಒಲವನ್ನು ತೋರಿ ಧಾರ್ಮಿಕ ಕಾರ್ಯಕ್ಕೆ ತನ್ನಿಂದಾದಷ್ಟು ಧನ ಸಹಾಯವನ್ನಿತ್ತು ಸರಳ ಸಜ್ಜನಿಕೆಯ ಮೂರ್ತಿಯಾಗಿರುವ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ಶ್ರೀಮತಿ ಸರಿತಾ ಅಶೋಕ್ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಉಚ್ಚಿಲಕೋಟೆ ಹಾಗೂ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಸ್ಥಾನ ಉಚ್ಚಿಲ. ಮೇಡಮ್, ತಮಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಸಮಿತಿ ಸದಸ್ಯರಿವರು ಸ್ವಾಗತಿಸಬೇಕು.
ಸರಿತಾ ಅಶೋಕ್ ಇವರನ್ನು ಶ್ರೀಮತಿ ವೀಣಾ ಎಚ್ ಶೆಟ್ಟಿ ಇವರು ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಐತಿದ್ದಾರೆ. ಉಪಸ್ಥಿತಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ದಿಟ್ಟ ನುಡಿ, ನೇರ ಮಾತಿನ ತನ್ನ ಕಂಚಿನ ಕಂಠದಿಂದ ಎಲ್ಲರನ್ನೂ ಆಕರ್ಷಿಸುವ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಬಿಡುವಿಲ್ಲದ ಈ ಸಮಯದಲ್ಲೂ ನಮ್ಮ ಕರೆಗೆ ಓಗೊಟ್ಟು ಬಂದಿರುವ ತಮಗೆ ಪ್ರೀತಿಪೂರ್ವಕ ಸ್ವಾಗತ ಮಣ್ಣು ಸಂಚಾಲಕರು ಮಹಿಳಾ ಸಮಿತಿ ಇವರು ಶಾಲನ್ನಿತ್ತು, ಸ್ಮರಣಿಕೆಯನ್ನು ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ. ವಾಕ್ಚಾತುರ್ಯದಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುವ, ಹಗಲು ರಾತ್ರಿ ಎನ್ನದೆ ಸಹಾಯ ಬೇಡಿ ಬಂದವರಿಗೆ ಸಹಾಯ ಹಸ್ತ ನೀಡುವ, ಪ್ರತಿಯೊಂದು ಕಾರ್ಯದಲ್ಲೂ ಲವಲವಿಕೆಯಿಂದ ಪಾಲ್ಗೊಳ್ಳುತ್ತಾ ಸದಾ ಹಸನ್ಮುಖಿಯಾಗಿರುವ ಹಾಗೂ ಇಂದಿನ ಮಾತೃ ಸಂಗಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ ನಮ್ಮ ಪ್ರೀತಿಯ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಅಧ್ಯಕ್ಷರು ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು. ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೆ. ಸ್ವಾಗತಿಸಬೇಕು. ವರಿಯರಲ್ಲಿ ಓರ್ವರಾದ ಶ್ರೀಮತಿ ವಾಣಿ ಆಳ್ವವರು ಅಸೌಖ್ಯದ ಕಾರಣಾಂತರದಿಂದ ಸಭೆಗೆ ಆಗಮಿಸಲಿಲ್ಲ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ಇನ್ನೋರ್ವರಾದ ಸರಳ ಸಜ್ಜನಿಕೆಯ ಮೂರ್ತಿಯಾಗಿರುವ ಶ್ರೀಮತಿ ವಾಣಿ ರಾಜ್ಗೋಪಾಲ್, ಆನುವಂಶಿಕ ಟ್ರಸ್ಟಿ, ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ. ಮೇಡಮ್, ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದೆ. ಆತ್ಮೀಯತೆಯಿಂದ ಎಲ್ಲರೊಂದಿಗೆ ಬೆರೆತು ಸದಾ ಹಸನ್ಮುಖಿ, ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲದೆ ರಾಜಕೀಯದಲ್ಲೂ ಉತ್ತಮ ನಾಯಕಿ ಎಂದೆನಿಸಿಕೊಂಡಿರುವ ಇಂದಿನ ಕಾರ್ಯಕ್ರಮದ ಅತಿಥಿಗಳಲ್ಲಿ ಓರ್ವರಾದ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್, ಅಧ್ಯಕ್ಷರು ಕೋಟೆಕಾರ ಪಟ್ಟಣ ಪಂಚಾಯತ್. ಮೇಡಮ್, ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಲ್ಲದೆ ರಾಜಕೀಯದಲ್ಲೂ ತನ್ನ ಛಾಪನ್ನು ಮೂಡಿಸಿ ಚಟುವಟಿಕೆಯಿಂದ ಪ್ರತಿಯೊಂದು ಕಾರ್ಯದಲ್ಲೂ ಭಾಗವಹಿಸುತ್ತಾ ಇಂದಿನ ಅತಿಥಿಗಳಲ್ಲಿ ಓರ್ವರಾಗಿ ಬಂದಿರುವ ಶ್ರೀಮತಿ ಭಾರತಿ ರಾಘವಗಟ್ಟಿ, ಉಪಾಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್. ಮೇಡಮ್, ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಶ್ರೀಮತಿ ಕಾರ್ಯಕ್ಷೇತ್ರದಲ್ಲೂ ಮಹಿಳೆಯರೇ ಮೇಲುಗೈ ಸಾಧಿಸಿರುವ ಇಂದು ಸ್ವರ್ಣ ಉದ್ದಿಮೆಯಲ್ಲೂ ಮಹಿಳೆಯರೇ ಸೈ ಎಂದು ಸಾಧಿಸಿ ತೋರಿಸಿರುವ ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶಕಿಲಾ ಕೊಲ್ಲಾಜೆ, ಸ್ವರ್ಣ ಉದ್ಯಮಿ, ಮಂಗಳೂರು. ತಮಗೂ ಮನತುಂಬಿದ ಸ್ವಾಗತ ಮೇಡಮ್. ಸಾಮಾಜಿಕ ನಿರ್ವಹಿಸುತ್ತಾ ಸರ್ವರನ್ನು ಪ್ರೋತ್ಸಾಹಿಸುತ್ತಾ ಆತ್ಮೀಯತೆಯಿಂದ ಬೆರೆತು ಎಲ್ಲರೊಂದೊಳಗಾಗಿರುವ ಹಾಗೂ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ ಇದರ ಟ್ರಸ್ಟಿಯಾಗಿರುವ ಅತಿಥಿಗಳಲ್ಲಿ ಓರ್ವರಾಗಿರುವ ಶ್ರೀಮತಿ ಮಾಧವಿ ಉಳ್ಳಾಳ್, ಅಧ್ಯಕ್ಷರು ಮಹಿಳಾ ವೇದಿಕೆ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ. ಮೇಡಮ್, ತಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೆ. ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ವಿನಂತಿ. ಶಾಲು ಹಾಗೂ ಸ್ಮರಣಿಕೆಯನ್ನಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ.
ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯಕ್ರಮದ ನಿರೂಪಿಕೆಯಾಗಿ ಆಗಮಿಸಿರುವ ಶ್ರೀಮತಿ ಪ್ರಮೀಳಾ ಕೊಂಡಾಣ ಹಾಗೂ ಚಂದ್ರಿಕಾ ರೈ ಇವರಿಗೂ ಆದರದ ಸ್ವಾಗತ. ಇವರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ತ್ರೀ ಶಕ್ತಿ ಸ್ವರೂಪಿಣಿ ಎಲ್ಲಿ ಸ್ತ್ರೀಯನ್ನು ಮಾತೆಯನ್ನು ಪೂಜಿಸುತ್ತಾರೋ ಅಲ್ಲಿ ಸಮೃದ್ಧಿ, ವಿದ್ಯೆ, ಬುದ್ಧಿ, ಭಕ್ತಿ ಎಲ್ಲವೂ ಮೇಳೈಸಿ ಸುಂದರವಾದ ಬದುಕು, ಸಮಾಜ, ದೇಶ ಸ್ಥಿತವಾಗಿರಲು ಸಾಧ್ಯವಿದೆ. ಇಂದಿನ ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಮಾತೃ ಸಂಗಮ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ನಮ್ಮೆಲ್ಲರನ್ನ ಆಶೀರ್ವದಿಸಬೇಕಾಗಿ ನಾನು ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಇವರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಈ ಒಂದು ಮಾತೃ ಸಂಗಮ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು. ಇವರ ಪಾದಾರವಿಂದಕ್ಕೆ ನಮನಗಳು. ಇದೀಗ ಮುಂದೆ ನಮ್ಮ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿದ್ದಾರೆ ನಮ್ಮ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶೋಭಾ ಕರಂದ್ಲಾಜೆ ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಇದೀಗ ನಾನು ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಚಿಲಕೋಟೆ ವಿಷ್ಣುಮೂರ್ತಿ ದೇವರ ಪಾದಾರವಿಂದಕ್ಕೆ, ಸೋಮನಾಥ ದೇವರ ಪಾದಾರವಿಂದಕ್ಕೆ ಮತ್ತು ಎಲ್ಲ ಪರಿವಾರ ದೇವರುಗಳ ಪಾದಾರವಿಂದಕ್ಕೆ ವಂದನೆಯನ್ನು ಸಲ್ಲಿಸಿ ಈ ಒಂದು ಮಾತೃ ಸಂಗಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ಕ್ಷೇತ್ರ ಒಡಿಯೂರು ಪೂಜ್ಯರಾದಂಥ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಅವರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸರಿತಾ ಅಶೋಕ್ ಅವರೇ, ಧಾರ್ಮಿಕ ಉಪನ್ಯಾಸಕ್ಕಾಗಿ ಬಂದಿರುವಂಥ ಧನಲಕ್ಷ್ಮಿ ಗಟ್ಟಿಯವರೇ, ಆನುವಂಶಿಕ ಟ್ರಸ್ಟಿ ಈ ದೇವಸ್ಥಾನದ ಒಬ್ಬರು ಟ್ರಸ್ಟಿ ಆಗಿರುವಂಥ ವಾಣಿ ರಾಜಗೋಪಾಲ್ ಅವರೇ, ಭಾರತಿ ರಾಜೀವ್ ಗಟ್ಟಿಯವರೇ, ಶಕೀಲಾ ಕೊಲ್ಲಾಜೆ ಅವರೇ, ಮಾಧವಿ ಉಲ್ಲಾಳ್ ಅವರೇ, ಶಾರದಾ ಸೋಮೇಶ್ವರ್ ಅವರೇ, ಜಯಶ್ರೀ ಕೋಟೇಶ್ವರ್ ಅವರೇ, ವೇದಿಕೆಯ ಎದುರುಗಡೆ ಕೂತಿರುವಂಥ ಈ ಭಾಗದ ನಮ್ಮ ಮುಖಂಡರಾದ ಚಂದ್ರಶೇಖರ್ ಉಚ್ಚಿಲ್ ಅವರೇ, ಇಲ್ಲಿ ಬಂದಿರುವಂಥ ಮುಖ್ಯವಾಗಿ ಈ ಒಂದು ದೇವಸ್ಥಾನದ ಆನುವಂಶಿಕ ಟ್ರಸ್ಟಿಗಳಾದಂಥ ನಮ್ಮೆಲ್ಲರ ಪೂಜ್ಯರೂ ಆಗಿರುವಂಥ ಸನ್ಮಾನ್ಯ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳೇ ಮತ್ತು ದಾಮೋದರ ತಂತ್ರಿಯವರೇ, ಈ ಊರಿನ ಎಲ್ಲ ಹಿರಿಯರೇ, ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ಎಲ್ಲ ಧಾರ್ಮಿಕ ವಿಧಿವಿಧಾನಕ್ಕೆ ಬಂದಿರುವಂಥ ಎಲ್ಲ ಪೂಜ್ಯರೇ, ಉಚ್ಚಿಲ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಅಷ್ಟಬಂಧ ಬ್ರಹ್ಮಕಲಶ, ಹಾಗೆಯೇ ಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರಗಳ ದೇವರುಗಳಿಗೆ
ಹೊಸ ಒಂದು ಸಾನ್ನಿಧ್ಯದ ಸಮರ್ಪಣೆಯನ್ನು ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮದ ಹಿನ್ನೆಲೆಯನ್ನು ತಿಳಿಸುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಧಾರ್ಮಿಕ ಉಪನ್ಯಾಸಗಳ ಮೂಲಕ ಧಾರ್ಮಿಕತೆಯನ್ನು ಬೆಳೆಸ್ತಾ ಬಂದಿರುವಂಥದ್ದು ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಎಲ್ಲ ದೇವರುಗಳ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು ಕೂಡ ನಮಗೆಲ್ಲರಿಗೂ ಖುಷಿ ಕೊಡುವ ಮತ್ತು ಸಂಭ್ರಮದ ಸಂಗತಿ. ಯಾವ್ಯಾವ ದೇವಸ್ಥಾನಗಳು ಪಾಳು ಬಿದ್ದಿದ್ವು, ಯಾವ್ಯಾವ ದೈವ ಸ್ಥಾನಗಳು ಪಾಳು ಬಿದ್ದಿದ್ವು, ಯಾವ್ಯಾವ ನಾಗ ಬಣಗಳು ಪಾಳು ಬಿದ್ದಿದ್ವು, ಇದೆಲ್ಲವನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಕೆಲಸವನ್ನು ಆಯಾ ಗ್ರಾಮಗಳ ಭಕ್ತಾದಿಗಳು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಈ ದೇವಸ್ಥಾನ ಒಂದು ಕುಟುಂಬಸ್ಥರಿಂದ ನಡೀತಾ ಇರುವಂಥ ದೇವಸ್ಥಾನ. ಆದರೆ ಎಂದೂ ನಾವು ಇದೊಂದು ಕುಟುಂಬದಿಂದ ನಡೀತಾ ಇರುವಂಥ ದೇವಸ್ಥಾನ ಅಂಥೇಳಿ ಈ ಊರಿನ ಜನ ಅಂದ್ಕೊಂಡಿಲ್ಲ. ಅದಕ್ಕಾಗಿ ಇವತ್ತು ಇಷ್ಟೊಂದು ಜನ ನೀವು ಭಾಗವಹಿಸ್ತಾ ಇದ್ದೀರಿ. ಎಲ್ಲರೂ ಸೇರಿ ಈ ದೇವರುಗಳ ಸೇವೆಯನ್ನು ಮಾಡುವಂಥ ಕೆಲಸದಲ್ಲಿ ಪಾಲ್ಗೊಂಡಿದ್ದೀರಿ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ನಮ್ಮ ಯುವಕರು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ, ಮಹಿಳೆಯರು ಭಾಗವಹಿಸಿದ್ದಾರೆ. ಈ ದೇವರ ಹಿನ್ನೆಲೆಯನ್ನು ನಾವೆಲ್ಲ ಕೇಳಿದ್ದೀವಿ, ನಮಗೆ ಹೊಸದು. ನಾನು ಮೊದಲ ಬಾರಿಗೆ ಈ ದೇವಸ್ಥಾನ ಬರ್ತಾ ಇದ್ದೀನಿ. ಇಲ್ಲಿಗೆ ನಮ್ಮ ಸಂಬಂಧ ಅಂದರೆ ನಮ್ಮ ಕುಟುಂಬದ ದೈವಸ್ಥಾನಕ್ಕೆ ಮತ್ತು ನಮ್ಮೂರಿನ ದೇವರುಗಳಿಗೆ ಇಲ್ಲಿಯ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳೇ ಬರುವಂಥದ್ದು. ಅವರ ಮಾರ್ಗದರ್ಶನದಲ್ಲೇ ನಮ್ಮ ಕುಟುಂಬದ ಮತ್ತು ನಮ್ಮ ಊರಿನ ದೇವರ ಎಲ್ಲ ದೈವ ಕಾರ್ಯಗಳು ಕೂಡ ಸುಗಮವಾಗಿ ನಡೀತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಬಂದರೆ ಕೇವಲ ತಂತ್ರಗಾರಿಕೆಯನ್ನು ಅವರು ಮಾಡೋದಲ್ಲ, ಊರಿನ ಜನರನ್ನು ಒಗ್ಗಟ್ಟು ಮಾಡುವಂಥದ್ದನ್ನು, ಸಹಮತದಿಂದ ಹೋಗುವಂಥದ್ದನ್ನು ಕೂಡ ಬೋಧನೆ ಮಾಡಿ ಬರ್ತಾರೆ. ಅದಕ್ಕಾಗಿ ಈ ಭಾಗದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೆ ಒಂದು ಮಾರ್ಗದರ್ಶಕರಾಗಿ ಅವರು ನಡ್ಕೊತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಇತ್ತು. ಇವತ್ತು ಬರುವಂಥ ಒಂದು ಸದಾವಕಾಶ ನಮಗೆ ಸಿಕ್ಕಿದೆ. ಸುಂದರವಾದಂಥ ಕಾರ್ಯಕ್ರಮಗಳನ್ನು ಇದರಲ್ಲಿ ಜೋಡಿಸಿದ್ದಾರೆ. ಬೆಳಗ್ಗೆ ಎಲ್ಲ ಮಾಗಣೆಯವರ ಒಂದು ಸಭೆ ಆಗಿದೆ. ಒಂದು ಧಾರ್ಮಿಕ ಪ್ರಜ್ಞೆ ಇರುವಂಥವರು ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಅಷ್ಟು ಮಾತ್ರ ಅಲ್ಲ, ಯಾರಿಗೆ ಎಲ್ಲ ಜಾತಿಗಳ ಬಗ್ಗೆ ಪ್ರೀತಿ ಇರುತ್ತೆ, ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ, ಎಲ್ಲರನ್ನ ಜೊತೆಗೆ ತಗೊಂಡು ಹೋಗ್ಬೋದು ಅನ್ನುವಂಥ ಕಳಕಳಿ ಇರುತ್ತೆ. ಮತ್ತು ನಮ್ಮ ದೇವರುಗಳಿಗೆ ಎಲ್ಲ ಜಾತಿಯವರು ಬೇಕು. ನಮ್ಮ ದೇವರುಗಳಿಗೆ ಅಥವಾ ದೇವರಿಗೆ ಕುಣಿತದವರು ಬೇಕು, ವಾದ್ಯದವರು ಬೇಕು, ಬೇರೆ ಬೇರೆ ಸೇವೆಯನ್ನು ಮಾಡುವಂಥವರು ಒಂದೊಂದು ದೇವಸ್ಥಾನಗಳಲ್ಲಿ ಕೂಡ ಇರ್ತಾರೆ. ಅದಕ್ಕೆ ಕೇವಲ ಒಂದು ಜಾತಿ ಅಲ್ಲ, ಬ್ರಾಹ್ಮಣರು ದೇವಸ್ಥಾನಕ್ಕೆ ಪೂಜೆ ಮಾಡಿದರೆ ಉಳಿದಂಥ ಸೇವೆ ಮಾಡೋಕ್ಕೆ ಎಲ್ಲ ಜಾತಿಯವರು ಬೇಕು. ಆದರೆ ನಮ್ಮ ಪದ್ಮನಾಭ ಉಚ್ಚಿಲತಾಯರು ಮೊದಲ ಬಾರಿಗೆ ಎಲ್ಲರನ್ನೂ ಸೇರಿಸ್ಕೊಂಡು, ಎಲ್ಲ ಜಾತಿ ವರ್ಗದವರನ್ನು ಸೇರಿಸ್ಕೊಂಡು ಅವರೆಲ್ಲರಿಗೆ ಕೂಡ ಗೌರವ ಕೊಡುವಂಥ ಮತ್ತು ಅವರೆಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ, ಯಾರ್ಯಾರ ಕೆಲಸ ಏನು, ಯಾವ ಕಾಲಘಟ್ಟದಲ್ಲಿ ಆ ಕೆಲಸ ಶಿಥಿಲ ಆಗಿದೆ, ಬಿಟ್ಟು ಹೋದನ್ನು ನಾವು ಮತ್ತೆ ಹೇಗೆ ಜೋಡಿಸ್ಬೋದು, ಮತ್ತೆ ಅದಕ್ಕೆ ಶಕ್ತಿಯನ್ನು ಹೇಗೆ ಕೊಡ್ಬೋದು ಅನ್ನುವಂಥದ್ದನ್ನು ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇರುವಂಥದ್ದು ಕೂಡ ನಮಗೆಲ್ಲರಿಗೂ ನನಗೆ ಅನಿಸುತ್ತೆ ದೇವರೇ ಮನಸ್ಸು ಕೊಟ್ಟು. ವಿಷ್ಣುಮೂರ್ತಿ ಹೇಳಿದರು, ವಿಷ್ಣುಮೂರ್ತಿಯ ಮೂರ್ತಿ ಎಲ್ಲೋ ಶಿಥಿಲಗೊಂಡಿತ್ತು, ಮೂರ್ತಿ ಶಿಥಿಲಗೊಂಡಿಲ್ಲ, ದೇವಸ್ಥಾನ ಶಿಥಿಲಗೊಂಡಿತ್ತು. ಒಂದು ಕುಟುಂಬನೂ ವಲಸೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಕಾಲಘಟ್ಟದಲ್ಲಿ. ಅದಾದ ಮೇಲೆ ಮತ್ತೆ ಅವರಿಗೆ ಈ ದೇವರು ಸಿಗಬೇಕು ಅಂತಂದರೆ ದೇವರ ಇಚ್ಛೆ ಆಯಿತು. ಈ ಕುಟುಂಬದವರು ಈ ದೇವರನ್ನು ಪೂಜೆ ಮಾಡಬೇಕನ್ನುವಂಥ ಇಚ್ಛೆಗಾಗಿ ಮತ್ತೆ ಆ ಕುಟುಂಬ ಇಲ್ಲಿ ಬಂದು ನೆಲೆಸಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ಆ ಕುಟುಂಬದಲ್ಲಿರುವಂಥ ಕೇವಲ ಒಂದು ಕುಟುಂಬವಾಗಿ ಅದು ಉಳ್ಕೊಂಡಿಲ್ಲ, ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಕುಟುಂಬವಾಗಿರುವ ಕಾರಣಕ್ಕಾಗಿ ಮತ್ತೆ ಈ ದೇವರ ಸೇವೆಯ ಅವಕಾಶ ಅವರಿಗೆ ಸಿಕ್ಕಿದೆ.
ಇವತ್ತು ನಾವೆಲ್ಲರೂ ತಾಯಿಯಂದರು ಕೂತಿದ್ದೀರಿ. ಇದು ಮಾತೃ ಸಂಗಮ. ಮಾತೆಯರು ಈ ದೇಶದ ಶಕ್ತಿ. ಮಹಿಳಾ ದಿನಾಚರಣೆ ಮಾಡುವ ಕಾಲಕ್ಕೆ ಹೇಳ್ತಾರೆ, ಮಾತೆ ಬಂಡಿಯ 2 ಚಕ್ರದಲ್ಲಿ 1 ಚಕ್ರ, ನಮ್ಮ ಹಕ್ಕನ್ನು ನಾವು ಕೇಳಬೇಕು. ಹಕ್ಕಿಗಾಗಿ ನಡೆದಂಥ ಹೋರಾಟ ಅದು. ಆದರೆ ಭಾರತದ ಪರಿಕಲ್ಪನೆ ಆ ಥರ ಇಲ್ಲ. ನಮಗೆ ಮಾತೆ ಅಂದಿದ್ದಾರೆ, ನಮಗೆ ತಾಯಿ ಅಂದಿದ್ದಾರೆ. ಮಾತೆಗಿಂತ ದೊಡ್ಡ ದೇವರು ಯಾರೂ ಇಲ್ಲ, ಮಾತೆಗಿಂತ ದೊಡ್ಡ ಮನುಷ್ಯ ಯಾರೂ ಇರಲಿಕ್ಕಿಲ್ಲ. ಒಂದು ಕುಟುಂಬ ಇರ್ಬೋದು, ಅಥವಾ ಪರಿವಾರ ಇರ್ಬೋದು, ಅಥವಾ ಸಮಾಜದಲ್ಲಿ ಇರ್ಬೋದು. ಮಾತೆ ಅನ್ನುವಂಥ ದೊಡ್ಡ ಹೆಸರಲ್ಲಿ ನಮ್ಮನ್ನು ಕರೆದಿದ್ದಾರೆ. ಅದರಂತೆ ಭಾರತೀಯ ಮಹಿಳೆ ಈ ದೇಶದಲ್ಲಿ ನಡ್ಕೊಂಡಿದ್ದಾಳೆ. ತನ್ನ ಕುಟುಂಬ ಮಾತ್ರ ಅಲ್ಲ, ತನ್ನ ಪರಿವಾರವನ್ನು, ತನ್ನ ಸುತ್ತಮುತ್ತಲಿನ, ತನ್ನ ಸಮಾಜವನ್ನು, ಸಮಾಜದ ಹೊರತಾಗಿರುವಂಥ ಜನರನ್ನು ಕೂಡ ಪ್ರೀತಿಸುವಂಥ ಹೃದಯ ನಮ್ಮ ತಾಯಂದ್ರಿಗಿದೆ. ಒಂದು ಕುಟುಂಬದಲ್ಲಿ ತಾಯಿಯ ಆರೋಗ್ಯ ವ್ಯತ್ಯಾಸ ಆದರೆ, ಅಥವಾ ಆ ತಾಯಿ ಇಲ್ಲದೆ ಹೋದರೆ ಆ ಕುಟುಂಬ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾವುದೇ ಮನೆಯಲ್ಲಿ ತಾಯಿ ಇಲ್ಲ, ಯಾವುದೇ ಮನೆಯಲ್ಲಿ ಹೆಂಡತಿ ಇಲ್ಲ ಅಂತಂದರೆ ಆ ಮನೆಯನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಊಹಿಸ್ತೀವಿ. ದೇಶನೂ ಹಾಗೇನೆ. ಈ ದೇಶದಲ್ಲಿ ಮಹಿಳೆಯರು ಇಲ್ಲದೆ ಹೋದರೆ ಆ ಪರಿಸ್ಥಿತಿ ಹೇಗಿರ್ಬೋದು, ಅಥವಾ ಮಹಿಳೆಯರು ನಮ್ಮ ಮಾತೃ ಹೃದಯವನ್ನು ಬಿಟ್ಟು ನಾವು ಕೂಡ ವಿದೇಶಿಯರಂತ ಆಗ್ತೀವಿ ಅನ್ನುವಂಥದ್ದನ್ನು ಯೋಚನೆ ಮಾಡಿದರೆ ಏನಾಗ್ಬೋದು ಅಂತ ಭಾರತವನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಭಾರತದಲ್ಲಿ ಧರ್ಮ ಉಳಿದಿದೆ, ಇದು ಮಾತೆಯ ಕಾರಣಕ್ಕೆ ಉಳಿದಿದೆ. ಧಾರ್ಮಿಕತೆ ಉಳಿದಿದೆ, ಅದು ಮಾತೆಯ ಕಾರಣಕ್ಕೆ ಉಳಿದಿದೆ. ಮನೆಯಲ್ಲಿ ಗಂಡಸು ಎಷ್ಟೇ ಬ್ಯುಸಿ ಇರ್ಬೋದು, ಎಷ್ಟೇ ಅವರ ಬಿಸ್ನೆಸ್, ಅವರ ವರ್ಕ್, ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ಅವರು ಬಹಳ ಬ್ಯುಸಿ ಇರ್ಬೋದು, ಅಥವಾ ಕಾರ್ಯತತ್ಪರರಾಗಿರ್ಬೋದು. ಆದರೆ ಮನೆಯಲ್ಲಿ ತಾಯಿ ಮಕ್ಕಳಿಗೆ ಎಲ್ಲವನ್ನು ಹೇಳ್ಕೊಡ್ತವೆ ಅಂತ ಕಾರಣಕ್ಕಾಗಿ ಇವತ್ತು ಮಕ್ಕಳು ಧಾರ್ಮಿಕವಾಗಿ ಮುಂದುವರಿತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದಲ್ಲಿ ನಮ್ಮ ಧಾರ್ಮಿಕತೆಯನ್ನೇ ತಿರುಗಿ ಮುರುಗು ಮಾಡೋಕ್ಕೆ ಹಲವಾರು ಪ್ರಯತ್ನ ನಡೆದಿದೆ. ಅದು ಮೊಘಲರ ಕಾಲದಲ್ಲೂ ನಡೆದಿದೆ, ಅದು ಬ್ರಿಟಿಷರ ಕಾಲದಲ್ಲೂ ನಡೆದಿದೆ, ಈಗಲೂ ನಡೀತಾ ಇದೆ. ಪ್ರತಿ ವರ್ಷ ವ್ಯಾಟಿಕನಲ್ಲಿ ಒಂದು ಸಭೆ ಆಗುತ್ತೆ. ಪ್ರಪಂಚದ ಎಲ್ಲ ಪಾದ್ರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಭಾರತದ ಬಗ್ಗೆ ಅಲ್ಲಿ ಚರ್ಚೆ ಆಗಿಯೇ ಆಗುತ್ತೆ. ಏನು ಚರ್ಚೆ ಆಗುತ್ತೆ? ಭಾರತದಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ, ಆದರೆ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಚರ್ಚೆ ಆಗುತ್ತೆ. ಯಾಕೆ? ಭಾರತದಲ್ಲಿ ಮಹಿಳೆಯರು ತಮ್ಮ ಮಕ್ಕಳಿಗೆ ತಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ತಮ್ಮ ದೇವಸ್ಥಾನದ ಬಗ್ಗೆ, ಉಡುಗೆ ತೊಡುಗೆಗಳ ಬಗ್ಗೆ, ನಮ್ಮ ದೇವಸ್ಥಾನಕ್ಕೆ ಹೋಗೋದ್ರ ಬಗ್ಗೆ, ಇದೆಲ್ಲವನ್ನ ಭಾರತೀಯ ಮಹಿಳೆಯರು ಅವರ ಮಕ್ಕಳಿಗೆ ಕಳಿಸ್ತಾರೆ. ಅದಕ್ಕಾಗಿ ಭಾರತದಲ್ಲಿ ಮತಾಂತರ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ನಮ್ಮ ತಾಯಂದ್ರ ಬಗ್ಗೆ ವ್ಯಾಟಿಕನಲ್ಲಿ ಚರ್ಚೆ ಆಗುತ್ತೆ ಅಂತಂದ್ರೆ ಅದು ನಮಗೆ ಹೆಮ್ಮೆ ತರುವಂತ ಮತ್ತು ಖುಷಿ ಕೊಡುವಂತ ಸಂಗತಿ. ದೇಶದ ಧಾರ್ಮಿಕತೆಯ ವಿಚಾರ ಇರ್ಬೋದು, ಅಥವಾ ದೇಶಭಕ್ತಿಯ ವಿಚಾರ ಇರ್ಬೋದು, ನಮ್ಮ ತಾಯಿ ದೇಶದೊಂದಿಗೆ ಜೋಡಿಸಿಕೊಂಡಿದ್ದಾಳೆ. ದೇಶದಲ್ಲಿ ಯಾವುದೇ ಸಂಕಷ್ಟ ಬಂದಾಗ ದೇಶಕ್ಕಾಗಿ ಕೆಲಸ ಮಾಡಿದ್ದಾಳೆ. ಅದು ಸ್ವಾತಂತ್ರ್ಯ ಹೋರಾಟ ಇರ್ಬೋದು, ಅದರ ನಂತರ ನಡೆದಂಥ ಹಲವಾರು ಸಂದರ್ಭಗಳಿರ್ಬೋದು, ಈಗ ದೇಶದಲ್ಲಿ ಬಂದಿರುವಂಥದ್ದು ಕೊರೋನಾದ ಮಹಾಮಾರಿ ಇರ್ಬೋದು, ಇದೆಲ್ಲದರಲ್ಲಿ ಕೂಡ ಮಹಿಳೆ ಇದನ್ನ ದೇಶಕ್ಕಾಗಿ ಸಹಾಯ ಮಾಡೋದನ್ನ ಯೋಚನೆ ಮಾಡಿ ಕೆಲಸ ಮಾಡಿದ್ದಾಳೆ. ಹಲವಾರು ನಗರಗಳಲ್ಲಿ, ಬೆಂಗಳೂರಂಥ ನಗರಗಳಲ್ಲಿ ಯಾರಿಗೆ ಊಟಕ್ಕಿಲ್ವೋ, ಯಾರು ವಲಸೆ ಕಾರ್ಮಿಕರು ಬಂದಿದ್ದರೋ ಅವರು ಮನೆಯಲ್ಲಿ ಚಪಾತಿ ಮಾಡಿ, ಅವರ ಮನೆಯಲ್ಲಿ ಅನ್ನ ಮಾಡಿ ಲಕ್ಷಾಂತರ ಜನಕ್ಕೆ ನಮ್ಮ ತಾಯಿಯಂದ್ರು ಊಟ ಕೊಡೋದನ್ನ ಈ ಕಳೆದ ಒಂದು 7-8 ತಿಂಗಳಲ್ಲಿ ಮಾಡಿದ್ದಾರೆ. ಅಂದರೆ ದೇಶದ ಯಾವುದೇ ಕರೆ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು,
ಇದಕ್ಕೆ ನಮ್ಮ ತಾಯಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಒಂದು ಹೆಜ್ಜೆ ಕೂಡ ಹಿಂದೆ ಸರಿಯಲ್ಲ ಅಂತ ತಾಯಂದ್ರನೇ ಈ ದೇಶ ಹೊಂದಿದೆ. ಈ ದೇವಸ್ಥಾನದ ಅಥವಾ ನಮ್ಮ ಯಾವುದೇ ಊರಲ್ಲಿ ನಡೀತಿರುವಂಥ ಯಾವುದೇ ದೇವಸ್ಥಾನ ಇರ್ಬೋದು, ಅಲ್ಲಿ ಯಾವುದೇ ಒಂದು ಒಳ್ಳೆ ಕೆಲಸ ನಡೆದರೂ ಕೂಡ ನಮ್ಮ ತಾಯಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾಳೆ. ನಾನು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಭಾಷಣ ಬೇಕಾಗಿರೋದು ಮಹಿಳೆಯರಿಗೆಲ್ಲ ಪುರುಷರಿಗೆ ಮಾಡಬೇಕು ಅಂತ ಮಾತಾಜಿ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ನಡೀತಿರುವಂಥ ಹಲವಾರು ಮಹಿಳೆಯರ ಮೇಲಿನ ದುರ್ಘಟನೆಗಳು ಮಹಿಳೆಯರಿಗೆ ಭಾಷಣ ಮಾಡಿ ಉಪಯೋಗ ಇಲ್ಲ. ಮಹಿಳೆ ಅದರ ಅನುಭವಸ್ಥೆ, ಅಂದರೆ ಅದರ ಅನುಭವಿಸುವವಳು ಮಹಿಳೆ. ಈ ಭಾಷಣ ಪುರುಷರಿಗೆ ಯಾಕೆ ಮಾಡಬೇಕು ಅಂತಂದರೆ, ಮಹಿಳೆಗೂ ಒಂದು ಹೃದಯ ಇದೆ, ಮಹಿಳೆಗೂ ಒಂದು ಮನಸ್ಸಿದೆ, ಮಹಿಳೆಗೂ ನೋವಿದೆ, ಮಹಿಳೆಗೂ ನಲಿವಿದೆ ಅನ್ನುವಂಥದ್ದನ್ನು ಪುರುಷ ಅರ್ಥ ಮಾಡ್ಕೋಬೇಕು. ಮಹಿಳೆ ಇದೇ ಕೆಲಸಕ್ಕಿದ್ದಾಳೆ ಅನ್ನುವಂಥದ್ದಿಲ್ಲ. ಮಹಿಳೆಗೆ ಯಾವುದೇ ಕೆಲಸ ಈ ದೇಶದಲ್ಲಿ ಕೊಟ್ಟಿದ್ರು ಕೂಡ ಅದನ್ನು ಚೆನ್ನಾಗಿ ಮಾಡಿ ತೋರಿಸಿದ್ದಾಳೆ. ಮಹಿಳೆ ಒಬ್ಬ IAS ಆಫೀಸರ್ ಆದರೆ ಅವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ, ಒಂದು ರಾಜಕಾರಣಿ ಆದರೂ ಅವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ, ಒಬ್ಳು ಎಂಜಿನಿಯರ್ ಆಗಲಿ, ಒಬ್ಳು ಟೀಚರ್ ಆಗಲಿ, ಒಬ್ಳು ವಕೀಲ ಆಗಲಿ, ಒಬ್ಳು ಜಡ್ಜ್ ಆಗಲಿ, ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ ಮಹಿಳೆ ಪುರುಷರಿಗಿಂತ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಳ್ಳೆಯ ಹೆಸರು ತಗೊಂಡಿದ್ರೆ ಅದು ಮಹಿಳೆ ತಗೊಂಡಿದ್ದಾಳೆ ಅನ್ನುವಂಥ ಹೆಮ್ಮೆ ಕೂಡ ನಮಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಪುರುಷ ಮಹಿಳೆ ಇಬ್ಬರು ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಗಟ್ಟಿಯವರು ಬಂದಿದ್ದಾರೆ, ಧನಲಕ್ಷ್ಮಿ ಗಟ್ಟಿಯವರು, ಅವರು ರಾಜಕಾರಣ ಮಾಡ್ತಿದ್ದಾರೆ. ನಂಗಾದರೆ ಯಾರು ಕೇಳ್ಬೋದು, ನಿಮಗೇನು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮನೆಯಲ್ಲಿ ಯಾರು ನೋಡ್ಕೋಬೇಕಾಗಿಲ್ಲ, ಆ ಪ್ರಶ್ನೆ ಕೇಳ್ತಾರೆ. ಅದಕ್ಕಾಗಿ ನಾನು ಗಟ್ಟಿದ ಹೆಸರು ಹೇಳ್ತಾ ಇದ್ದೀನಿ. ಅವರು ಮನೆಯಿಂದ ಆಚೆ ಬರುವಾಗ ನೇರ ಬರಲ್ಲ, ಮನೆಯಲ್ಲಿ ಎಲ್ಲವನ್ನ ಮಾಡಿಟ್ಟು ಬರ್ತಾರೆ, ಹೌದಲ್ಲ? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಅಡಿಗೆ, ರಾತ್ರಿ ಲೇಟ್ ಆಗೋದಾದ್ರೆ ರಾತ್ರಿಗೂ ಏನಾದರೂ ವ್ಯವಸ್ಥೆ, ಮಕ್ಕಳು ಸ್ಕೂಲಿಗೆ ಹೋಗೋದಾದ್ರೆ ಇಲ್ಲಿರುವಂಥ ಎಲ್ಲ ತಾಯಿಯಂದರು ಅವರಿಗೆ ಟಿಫಿನ್ ರೆಡಿ ಮಾಡ್ತೀರಿ, ಅವರಿಗೆ ಡ್ರೆಸ್ ಹಾಕ್ತೀರಿ, ಅವರಿಗೆ ಸಾಕ್ಸಿಂದ ಹಿಡಿದು ಎಲ್ಲವನ್ನ ನೀವು ರೆಡಿ ಮಾಡ್ತೀರಿ. ಅದಾದ ಮೇಲೆ ನೀವು ಕೆಲಸಕ್ಕೆ ಬರ್ತೀರಿ. ಮನೆಯಲ್ಲಿ ಮತ್ತು ಹೊರಗಡೆ ಕೆಲಸ ಮಾಡಿ ಸೈ ಅಂದಿಸ್ಕೊಂಡವಳು ನಮ್ಮ ತಾಯಿ. ಹೊರಗಡೆ ಹೋದರೂ ಒಳ್ಳೆ ಹೆಸರು ತೊಗೊತಾಳೆ, ಮನೆಯಲ್ಲೂ ಸುಸೂತ್ರವಾಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಯಾವತ್ತೂ ಒಂದು ದಿನ ಬೇಜಾರು ಮಾಡ್ಕೋಬೋದು, ಎಲ್ಲ ನಾನೇ ಮಾಡಬೇಕು, ಒಂದು ಹೆಲ್ಪ್ ಮಾಡಲ್ಲ, ನನಗೆ ಯಾರೂ ಸಹಾಯ ಮಾಡಲ್ಲ, ಮತ್ತೆ ಪಿರಿಪಿರಿ ಮಾಡ್ತೀರಾ ಅಂತ ಒಂದಿನ ಪಿರಿಪಿರಿ ಮಾಡ್ಕೊಳ್ಳೋದು. ಆದರೂ ಪ್ರೀತಿಯಿಂದ ತಾಳ್ಮೆಯಿಂದ ನನ್ನ ಮನೆ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನ ಅಪ್ಪ ಅಮ್ಮ ಅಂತ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪುರುಷರಿಗೆ ಒಂದು ದಿನ ಈ ಕೆಲಸ ಕೊಡಿ ಅಂತ, ಒಂದು ವಾರ ಪುರುಷರಿಗೆ ಈ ಕೆಲಸ ಕೊಡಿ, ಎಲ್ಲ ಅವರೇ ರೆಡಿ ಮಾಡಬೇಕಪ್ಪ. ಬೆಳಗಿನ ತಿಂಡಿ, ಮಕ್ಕಳ ರೆಡಿ ಮಾಡಿ. ಈಗಂತೂ ಶಾಲೆ ಇಲ್ಲ, 7-8 ತಿಂಗಳಲ್ಲಿ ಶಾಲೆ ಇರುವಾಗ ಮಧ್ಯಾಹ್ನಕ್ಕೆ ಊಟ, ರಾತ್ರಿಗೆ ಊಟ ಎಲ್ಲ ನೀವೇ ಮಾಡಬೇಕು ಅಂದರೆ ಆ ಮನೆ ಹೇಗಿರ್ಬೋದು ಮುಂದಿನ ಒಂದು ವಾರದಲ್ಲಿ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ. ಅಂದರೆ ನಾನಿದು ತಮಾಷೆ ಅಂತ ನಮ್ಗೆ ಯಾರಿಗಾದ್ರೂ ಅನ್ನಿಸ್ಬೋದು, ಆದರೆ ಮನೆಯಲ್ಲಿ ಮನೆಯ ಕೆಲಸ ಮತ್ತು ಮನೆಯ ಹೊರಗಡೆ ಕೆಲಸ ಮಾಡುವಂಥ ಶಕ್ತಿ ಪುರುಷರಿಗಿಂತ ಡಬಲ್ ಶಕ್ತಿ ಅದು ಮಹಿಳೆಗಿದೆ ಅನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಡಬಲ್ ಶಕ್ತಿ ಇದೆ ನಮಗೆ. ಅದಕ್ಕಾಗಿ ನಾವು ಏನನ್ನು ಯೋಚನೆ ಮಾಡಬಲ್ವೋ ಅದನ್ನು ಈಡೇರಿಸೋಕ್ಕೆ ಸಾಧ್ಯ ಇದೆ, ಮಾಡೋಕ್ಕೆ ಸಾಧ್ಯ ಇದೆ. ಇವತ್ತು ಈ ದೇಶ ಉಳಿಬೇಕು, ಈ ದೇಶ ಇನ್ನೂ ಬಲಿಷ್ಠ ಆಗಬೇಕು. ನಾವು ಪ್ರತಿನಿತ್ಯ ಬೇಡ್ಕೊತೀವಿ, ಈ ದೇಶದ ಜಗದ್ವಂದಿ ಆಗಬೇಕು, ದೇಶ ಜಗತ್ತಲ್ಲೇ ಮತ್ತೆ ಪೂಜನೀಯ ಜಾಗಕ್ಕೆ ಬರಬೇಕು. ಯಾವ ದೇಶಕ್ಕೆ ಹಿಂದೆ ಪೂಜನೀಯ ಸ್ಥಾನ ಇತ್ತು, ಈ ದೇಶಕ್ಕೆ ಕಲಿಯೋದಕ್ಕಾಗಿ ವೇದ, ಸಂಸ್ಕೃತ, ಆಯುರ್ವೇದ, ಯೋಗ ಎಲ್ಲವನ್ನು ಕಲಿಯೋದಕ್ಕಾಗಿ ವಿದೇಶದಿಂದ ಜನ ಬರ್ತಾ ಇದ್ರು. ವಿದೇಶದ ಜನ ಬಂದವರು ಇಲ್ಲಿ ಇತಿಹಾಸಕಾರರು ದಾಖಲೆ ಮಾಡಿ ಹೋಗಿದ್ದಾರೆ ಈ ದೇಶ ಹೇಗಿತ್ತು ಅನ್ನುವಂಥದ್ದನ್ನು. ಆ ದೇಶ ಮತ್ತೊಂದು ಸರಿ ಆಗಬೇಕು ಅಂದರೆ ಈ ದೇಶದಲ್ಲಿ ನಾವೆಲ್ಲರೂ ದೇಶದ ಬಗ್ಗೆ ಒಟ್ಟಾಗಿ ನಮ್ಮ ತಾಯಿಯಂದರು, ನಮ್ಮ ಪುರುಷರು, ನಮ್ಮ ಮುಂದಿನ ಪೀಳಿಗೆಗೆ ಕಳಿಸ್ಕೊಡುವಂಥ ಅಗತ್ಯ ಇದೆ. ಆ ದೇಶವನ್ನು ಮತ್ತೊಂದು ಸರಿ ಜಗದ್ವಂದ ಮಾಡೋಕ್ಕೆ ನಾವು ತಾಯಿಯಂದರು ಮೂಲ ಕರ್ತೃಗಳು ಯಾರು ಅಂತಂದರೆ ಅದು ತಾಯಿಯಂದರು.
ನಮ್ಮ ಮನೆಯಲ್ಲಿರುವಂಥ ಒಂದು ಮಗ ಇರ್ಬೋದು, ಮಗಳು ಇರ್ಬೋದು, ಅದನ್ನು ದೇಶಭಕ್ತಿಯಿಂದ ಜೋಡಿಸುವಂಥದ್ದು, ಧಾರ್ಮಿಕತೆಗೆ ಅವರನ್ನು ವಾಲುವಂತೆ ಮಾಡುವಂಥದ್ದು. ಧಾರ್ಮಿಕ ಅಂದರೆ ತಾಯಿ ಈ ಥರ ಸನ್ಯಾಸಿ ಆಗಬೇಕಾಗಿಲ್ಲ, ಆದರೆ ಧಾರ್ಮಿಕತೆಯ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ, ನಮ್ಮ ದೈವದ ಬಗ್ಗೆ, ನಮ್ಮ ವಿಚಾರಗಳ ಬಗ್ಗೆ, ನಮ್ಮ ಆಚಾರದ ಬಗ್ಗೆ, ನಮ್ಮ ಹಬ್ಬಗಳ ಬಗ್ಗೆ, ನಮ್ಮ ಹರಿದಿನಗಳ ಬಗ್ಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸುವಂಥ ಒಂದು ದೊಡ್ಡ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದರೆ ಯಾವ್ಯಾವ ದೇಶದಲ್ಲಿ ಭಾರತೀಯ ಧರ್ಮಕ್ಕೆ ವಿರುದ್ಧ ಹೋಗಿದೆಯೋ ಆ ದೇಶವಾಗಿ ಉಳ್ಕೊಂಡಿಲ್ಲ. ಇವತ್ತು ಪಾಕಿಸ್ತಾನ ನಮ್ಮ ದೇಶದಲ್ಲಿ ಒಟ್ಟಿಗೆ ಇತ್ತು, ದೇವಸ್ಥಾನ ಇತ್ತು, ಶಾರದಾ ಮಾತೆಯ ಗುಡಿ ಇತ್ತು, ಅಲ್ಲಿ ಸಿಖ್ ಸಮುದಾಯದ ಗುರುದ್ವಾರಗಳಿದ್ದು, ಆದರೆ ಇವತ್ತು ಯಾವುದದು ಉಳ್ಕೊಂಡಿಲ್ಲ. ಯಾವಾಗ ನಮ್ಮ ವಿಚಾರ ಇರಲ್ಲ, ನಮ್ಮ ನಂಬಿಕೆಯ ಜನ ಅಲ್ಲಿ ಇರಲ್ಲ, ನಮ್ಮ ಮುಂದಿನ ಪೀಳಿಗೆ ಆ ನಂಬಿಕೆಯಂತೆ ನಡೆಯೋದಿಲ್ಲ, ಆವಾಗ ಅಲ್ಲಿ ದೇವರು ಇಲ್ಲ, ದೇವಸ್ಥಾನ ಉಳಿಯಲ್ಲ, ಕಾವಿ ಬಟ್ಟೆ ಉಳಿಯಲ್ಲ, ನಮ್ಮ ಯಾವುದೇ ವಿಶ್ವಾಸ ಉಳಿಯೋದಿಲ್ಲ. ಅದಕ್ಕಾಗಿ ನಮ್ಮತನಾಗಿ ಈ ಭಾಗನ ಸ್ವಲ್ಪ ಕಠಿಣಕರವಾದಂಥ ಭಾಗ. ನಮ್ಮ ಹಿಂದುತ್ವವನ್ನು, ನಮ್ಮ ವಿಚಾರವನ್ನು, ನಮ್ಮ ಆಚಾರವನ್ನು ಬೆಳೆಸೋದಕ್ಕೆ ಒಂದು ರೀತಿಯ ಕಠಿಣವಾದಂಥ ಜಾಗದಲ್ಲಿ ಕೂತು ನಾವು ಮಾತಾಡ್ತಾ ಇದ್ದೀವಿ. ಉಳ್ಳಾಲ ಭಾಗದಲ್ಲಿ ನಮ್ಮ ವಿಚಾರವನ್ನು ಬೆಳೆಸೋದಕ್ಕೆ ನಮ್ಮ ಮಕ್ಕಳನ್ನು ನಾವು ಇನ್ನೂ ಹೆಚ್ಚು ತಯಾರು ಮಾಡುವಂಥ ಅಗತ್ಯ ಇದೆ ಅಂತ ತುಂಬ ಸಾರಿ ನಮಗೆ ಅನಿಸುತ್ತೆ. ಯಾವಾಗಲೂ ಅನಿಸುತ್ತೆ ಪೊಲಿಟಿಷಿಯನ್ ಅಂದರೆ ಪೊಲಿಟಿಕಲಿ ಯೋಚನೆ ಮಾಡ್ತಾರೆ ಅಂತ. ಖಂಡಿತ ಅಲ್ಲ. ಪೊಲಿಟಿಕ್ಸ್ಗಾಗಿ ನಾವು ಹಿಂದುತ್ವವನ್ನು ಬೆಳೆಸ್ತಾ ಇಲ್ಲ, ರಾಜಕಾರಣಕ್ಕಾಗಿ ಅಲ್ಲ, ಓಟಿಗಾಗಿ ಅಲ್ಲ. ನಾನು ಆವಾಗಲೇ ಹೇಳಿದೆ, ಯಾವ ದೇಶದಲ್ಲಿ ನಮ್ಮ ವಿಚಾರ ಉಳಿಯಲ್ಲ, ಅಲ್ಲಿ ನಮ್ಮ ಆಚಾರನೂ ಉಳಿಯಲ್ಲ, ನಮ್ಮ ದೇವರುಗಳು ಉಳಿಯಲ್ಲ. ಆ ಕಾರಣಕ್ಕಾಗಿ ಇವತ್ತು ನಮಗೆ ನಮ್ಮತನ ಬೇಕು, ಓಟಿಗಾಗಿ ಅಲ್ಲ. ರಾಜಕೀಯ ಪಕ್ಷ ಬರ್ತವೆ ಹೋಗ್ತವೆ, ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಆದರೆ ದೇಶವನ್ನು ಮತ್ತೆ ಕಟ್ಟೋದಕ್ಕಾಗಲ್ಲ, ದೇಶವನ್ನು ಸರಿ ಮಾಡೋದಕ್ಕಾಗಲ್ಲ. ಯಾವ ತಪ್ಪುಗಳು ಹಿಂದಿನ 47ರಲ್ಲಿ ಆಯಿತು, ಮತ್ತೊಂದು ಸಾರಿ ಆ ತಪ್ಪು ಈ ದೇಶದಲ್ಲಿ ನಡಿಬಾರ್ದು. ಆ ಕಾರಣಕ್ಕಾಗಿ ಇವತ್ತು ನಮ್ಮ ವಿಚಾರ, ನಮ್ಮ ಆಚಾರವನ್ನು ಉಳಿಸುವಂಥ ಅಗತ್ಯ ಇದೆ. ಈ ದೃಷ್ಟಿಯಿಂದ ನಮ್ಮ ಮುಂದಿನ ಪೀಳಿಗೆಯನ್ನು ತಯಾರು ಮಾಡೋಣ, ಆ ದೊಡ್ಡ ಜವಾಬ್ದಾರಿ ನಮ್ಮ ತಾಯಂದ್ರಿದೆ ಅನ್ನುವಂಥ ಮಾತನ್ನು ಹೇಳಿ, ಇಲ್ಲಿ ಬಂದಿರುವಂಥ ಎಲ್ರಿಗೂ ಕೂಡ ನನಗೆ ತುಂಬ ಖುಷಿಯಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಉಚ್ಚಿಲತಾಯ ಕುಟುಂಬದವರು ನಡೆಸುವಂಥ ದೇವಸ್ಥಾನದ್ರು ಕೂಡ ನಮ್ಮ ಈ ಭಾಗದ ಎಲ್ಲ ದೇವಸ್ಥಾನಕ್ಕೆ ಅವರೇ ತಂತ್ರಿಗಳು. ಮತ್ತು ಆ ತಂತ್ರಗಾರಿಕೆಯನ್ನು ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ನಂಬಿಕೆಯಿಂದ, ಅಷ್ಟೇ ವಿಶ್ವಾಸದಿಂದ ಅವರಿಗೆ ಉಳಿಸ್ಕೊಂಡು ಎಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಪ್ರೀತಿಯಿಂದ ಇವತ್ತು ಈ ದೇವಸ್ಥಾನಕ್ಕೆ ಅತ್ಯಂತ ಪ್ರೀತಿಯಿಂದ ಹೊರೆ ಕಾಣಿಕೆ ಬಂದಿದೆ. ಅತ್ಯಂತ ಪ್ರೀತಿಯಿಂದ ಎಲ್ಲ ದೇವಸ್ಥಾನದವರು ಬಂದು ನಮ್ಮ ತಂತ್ರಿಗಳು, ನಮ್ಮ ದೇವಸ್ಥಾನ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಬಂದು ಎಲ್ಲರೂ ಅವರವರ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಆ ಕುಟುಂಬ ಎಜುಕೇಟೆಡ್ ಕುಟುಂಬ, ವಿದ್ಯಾವಂತ ಕುಟುಂಬ ಆದರೂ ಕೂಡ ಮತ್ತೆ ದೇವರ ಸೇವೆಯಲ್ಲಿ, ಮತ್ತೆ ಬೇರೆಯವರಿಗೆ ಮಾರ್ಗದರ್ಶನ, ಬೇರೆ ದೇವಸ್ಥಾನಕ್ಕೆ ಮಾರ್ಗದರ್ಶನ ಮಾಡುವ ರೀತಿಯಲ್ಲಿ, ಮತ್ತು ಆ ವಿದ್ಯೆಯನ್ನು, ಆ ತಂತ್ರಗಾರಿಕೆ ವಿದ್ಯೆ ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಎಲ್ರಿಗೂ ಬರುವಂಥದ್ದಲ್ಲ. ಆದರೆ ಆ ಕುಟುಂಬಕ್ಕೆ ಅದು ಒಳ್ದಿದೆ, ದೇವರು ಅದನ್ನು ಕೊಟ್ಟಿದ್ದಾನೆ. ಅದನ್ನು ಮುಂದುವರಿಸುವಂಥ, ಪೀಳಿಗೆಯಲ್ಲಿ ಮುಂದುವರಿಸುವಂಥ ಒಂದು ಒಳ್ಳೆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ ಭಾಗದಲ್ಲಿ ಇನ್ನಷ್ಟು ಧಾರ್ಮಿಕತೆ ಹೆಚ್ಚಾಗಲಿ, ಎಲ್ಲ ಜಾತಿ ಸಮುದಾಯದವರನ್ನು, ಚಿಕ್ಕ ಪುಟ್ಟ ಜಾತಿಯವರನ್ನು ಕೂಡ ಒಟ್ಟಿಗೆ ತಗೊಂಡೋಗಿ ನಮ್ಮ ತನವನ್ನು, ನಮ್ಮದನ್ನು ಗಟ್ಟಿ ಮಾಡುವಂಥ, ದೇವರಿಗೆ ಜಾತಿ ಇಲ್ಲ, ದೇವರಿಗೆ ಆ ಜಾತಿ ಈ ಜಾತಿ ಇಲ್ಲ. ನಮ್ಮ ಪೂಜಾ ಪದ್ಧತಿಯಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ, ನಾವು ಮಾಡುವಂಥ ನಮ್ಮ ಭಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ, ನಮ್ಮ ಪೂಜಾ ಪದ್ಧತಿಯಲ್ಲಿ, ನಮ್ಮ ಆಹಾರ ಪದ್ಧತಿಯಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ. ಆದರೆ ಇವತ್ತು ಇದೆಲ್ಲವನ್ನು ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿ ಖಂಡಿತ ಈ ಒಂದು ಉಚ್ಚಿಲ ವಿಷ್ಣು ಕೋಟೆ ದೇವಸ್ಥಾನಕ್ಕಿದೆ. ಇಲ್ಲಿರುವಂಥ ಏನೋ ವ್ಯತ್ಯಾಸಗಳು ದಯಮಾಡಿ ಊರಿನ ಯಾರ ಹತ್ರ ವ್ಯತ್ಯಾಸ ಇದ್ರೂ ಕೂಡ ಬೇರೆ ಊರಿಗೆ ಮಾರ್ಗದರ್ಶನ ಮಾಡೋಕ್ಕೆ ಹೋಗುವಂಥ ಕೋಟೆ ಉಚ್ಚಿಲದಲ್ಲೂ ಕೂಡ ವ್ಯತ್ಯಾಸ ಇದೆ ಅಂತ ಅನ್ನಿಸ್ಬಾರ್ದು. ಅದಕ್ಕಾಗಿ ಎಲ್ಲರೂ ಒಟ್ಟು ಸೇರಿ ನಾವೆಲ್ಲರೂ ಈ ದೇವಸ್ಥಾನವನ್ನು ಮುನ್ನಡೆಸಬೇಕು. ಇದು ನಮ್ಮ ದೇವಸ್ಥಾನ, ನಮ್ಮ ಉಚ್ಚಿಲ ತಯಾರದು ಅಂತ ನಮಗೆಲ್ಲರಿಗೂ ಅನ್ನಿಸ್ಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬರುವಂಥ ದಿನಗಳಲ್ಲಿ ಕೂಡ ಕೇವಲ ಇವತ್ತಿನ ಅಷ್ಟಬಂಧದ ಕಾರ್ಯಕ್ರಮ ಅಲ್ಲ, ಅಥವಾ ಮುಂದಿನ ಒಂದು ವಾರ ನಡೆಯುವ
ನಡೆಯುವಂಥ ಕಾರ್ಯಕ್ರಮ ಅಲ್ಲ. ಮುಂದಿನ ಎಲ್ಲ ದಿನಗಳಲ್ಲಿ ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಈ ದೇವಸ್ಥಾನದ ಜೊತೆ ಜೋಡಿಸಿಕೊಳ್ಳುವಂತೆ ನಾವೆಲ್ಲರೂ ಮಾಡೋಣ. ಅಕ್ಕಪಕ್ಕದ ದೇವಸ್ಥಾನಕ್ಕೂ ಕೂಡ ಇದರ ಪ್ರಭಾವ, ಇದರ ಒಂದು ವೈಶಾಲ್ಯತೆ ಮತ್ತು ಶ್ರೇಷ್ಠತೆಯ ಅರಿವು ಆಗಬೇಕು. ಆ ರೀತಿಯಲ್ಲಿ ಆಗಲಿ ಅನ್ನುವಂಥದ್ದನ್ನು ದೇವರಲ್ಲಿ, ವಿಷ್ಣುಮೂರ್ತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ನಾನು ಮಾತಾಜಿ ಮೊದಲು ಮಾತಾಡಬೇಕಿತ್ತು ಉದ್ಘಾಟನೆ ಮಾಡಿ, ಆದರೆ ನಾನು ಅನಿವಾರ್ಯ ಕಾರಣಕ್ಕಾಗಿ ಬೆಂಗಳೂರಿಗೆ ನಾಳೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದಕ್ಕೆ ಹೋಗಲೇಬೇಕಾಯಿತು. ಆದರೂ ಹೋಗಿದೆ. 3ಕ್ಕೂ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಅವರಿಗೆ. ಫ್ಲೈಟಿಗೂ ಟಿಕೆಟ್ ಮಾಡಿದ್ದೀನಿ, ಟ್ರೈನಿಗೂ ಮಾಡಿದ್ದೀನಿ, ಬಸ್ಸಿಗೆ ಮಾಡಿದ್ದೀನಿ. ಯಾವುದು ಸಿಗುತ್ತೋ ಅದಕ್ಕೆ ಹೋಗೋದು ಅಂತ ಹೇಳಿ. ಅದಕ್ಕಾಗಿ ಮುಂಚಿತ ಮಾತಾಡಿದ್ದೀನಿ. ಫ್ಲೈಟ್ ಅಂತೂ ಹೋಯಿತು, ಇನ್ನು ಟ್ರೈನಿಗೆ ಟ್ರೈ ಮಾಡಬೇಕು, ಅದಕ್ಕೆ ಮೊದಲು ಮಾತಾಡಿದ್ದೀನಿ. ಅದಕ್ಕಾಗಿ ಹೋಗೋಕ್ಕೆ ದಯಮಾಡಿ ಮಾತಾಜಿಯವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಮತ್ತು ಇಲ್ಲಿರುವಂಥ ಭಕ್ತಾದಿಗಳು ಮತ್ತು ಉಚ್ಚಿಲತಾಯ ಕುಟುಂಬ, ಈ ಭಾಗದ ಎಲ್ಲ ಹಿರಿಯರು ನನಗೆ ಹೋಗೋಕ್ಕೆ ಅನುಮತಿಯನ್ನು ಕೂಡ ಕೊಡಬೇಕನ್ನುವಂಥ ಪ್ರಾರ್ಥನೆಯನ್ನು ಮಾಡಿ, ಮತ್ತೊಂದು ಸರಿ ಈ ದೇವಸ್ಥಾನಕ್ಕೆ ಬರುವಂಥ ಸುಸಂದರ್ಭ ಬರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ವಿಷ್ಣುಮೂರ್ತಿಯಲ್ಲಿ ಮಾಡಿ ಎಲ್ಲರಿಗೆ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕ ಭಾಷಣ ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸುಜಾತ, ಸ್ವಾಗತ ಸಮಿತಿ ಸದಸ್ಯರು. ಶ್ರೀಮತಿ ಸುಜಾತ ಇವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಭಕ್ತಾಭಿಮಾನಿಗಳೇ, ದೇವಸ್ಥಾನಗಳ ನಿರ್ಮಾಣ, ನವೀಕರಣ ಮತ್ತು ಜೀರ್ಣೋದ್ಧಾರಗಳು ಸಮಾಜದ ಅಭ್ಯುದಯಕ್ಕಾಗಿ ಇರುವ ಚೇತನ ಶಕ್ತಿಗಳು. ಈ ದೇಗುಲಗಳು ಭಕ್ತರ ಮನೋಬಲವನ್ನು ಹೆಚ್ಚಿಸಿ ಬದುಕನ್ನು ಆನಂದಮಯವಾಗಿ ಮಾಡುತ್ತವೆ. ಮಂಗಳೂರು ತಾಲೂಕಿನ ಸೋಮೇಶ್ವರ ಉಚ್ಚಿಲದ ಕಡಲ ಕಿನಾರೆಯ ಬಳಿ ಎತ್ತರದಲ್ಲಿ ಕಂಗೊಳಿಸುವ ಸುಂದರ ಪ್ರಶಾಂತ ತಾಣವೇ ಶ್ರೀ ಉಚ್ಚಿಲಕೋಟೆ ವಿಷ್ಣುಮೂರ್ತಿ ದೇವಸ್ಥಾನ ಹಾಗೂ ಶ್ರೀ ಧೂಮಾವತಿ ಬಂಟ ಮತ್ತು ಪರಿವಾರ ದೈವಗಳ ದೈವಸ್ಥಾನ. ಕೋಟೆ ಹೆಸರಿನ ಈ ಐತಿಹಾಸಿಕ ಉಚ್ಚ ಪ್ರದೇಶದಲ್ಲಿ ಸಾಕ್ಷಾತ್ ಮಹಾವಿಷ್ಣುವು ಲಕ್ಷ್ಮೀ ಸಹಿತನಾಗಿ ಶ್ರೀ ಸಿದ್ಧಿ ವಿನಾಯಕಾದಿ ಪರಿವಾರ ದೇವತೆಗಳೊಂದಿಗೆ ಆರಾಧಿಸಲ್ಪಟ್ಟು ನಮ್ಮೆಲ್ಲರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಕಾಪಾಡಿಕೊಂಡು ಬರುತ್ತಿರುವುದು ನಮ್ಮ ಸೌಭಾಗ್ಯವಾಗಿದೆ. ಹಲವು ಶತಮಾನಗಳ ಇತಿಹಾಸವಿರುವ ಈ ಕ್ಷೇತ್ರವು ಇಡೀ ಊರಿಗೆ ಭದ್ರತೆ ಹಾಗೂ ಶ್ರದ್ಧೆಯ ನೆಲೆಯಾಗಿದೆ. ಉಚ್ಚಿಲಕೋಟೆ ಧೂಮಾವತಿ ಬಂಟ ದೈವಗಳ ಭಂಡಾರ ಮನೆ ಇರುವುದು ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿಯ ಸಮೀಪ ಇರುವ ವಿಶಾಲವಾದ ಗದ್ದೆಯ ನಡುವೆ. ವರ್ಷಂಪ್ರತಿ ಜನವರಿಯಲ್ಲಿ ನಡೆಯುವ ಗದ್ದೆ ಜಾತ್ರೆ, ಏಪ್ರಿಲ್ ತಿಂಗಳಲ್ಲಿ ಶ್ರೀ ಕ್ಷೇತ್ರದ ಜಾತ್ರೆಯ ಮರುದಿನ ನಡೆಯುವ ಧೂಮಾವತಿ ಬಂಟ ಹಾಗೂ ಪರಿವಾರ ದೈವಗಳ ನೇಮ, ಶ್ರೀ ಗಣೇಶ ಚತುರ್ಥಿ ಮತ್ತು ದೀಪಾವಳಿ ಹಬ್ಬ, ಹೀಗೆ 4 ಬಾರಿ ಭಂಡಾರ ಮನೆಯಿಂದ ಭಂಡಾರ ಹೋಗುವ ಸಂಪ್ರದಾಯವಿದೆ. ರಾಷ್ಟ್ರೀಯ ಹೆದ್ದಾರಿಯು ವಿಸ್ತರಣೆಯಾಗಿ ಎತ್ತರಿಸಲ್ಪಟ್ಟಾಗ ಭಂಡಾರ ಮನೆಯು ರಸ್ತೆಯಿಂದ ಬಹಳಷ್ಟು ತಗ್ಗಿನಲ್ಲಿದ್ದು ಶುದ್ಧತೆ ಹಾಗೂ ಸ್ವಚ್ಛತೆಗೆ ಅಡ್ಡಿಯುಂಟಾಗಿದೆ. ಇದಕ್ಕೆ ಏಕಮಾತ್ರ ಪರಿಹಾರ ಭಂಡಾರ ಮನೆಯನ್ನು ಎತ್ತರಿಸುವುದಾಗಿದೆ. ಅದಕ್ಕಾಗಿ 21 ನವೆಂಬರ್ 2018ರಂದು ದೈವಜ್ಞ ಶ್ರೀ ಚೇಕೋಡು ಸುಬ್ರಹ್ಮಣ್ಯ ಭಟ್ರವರ ಮೂಲಕ ದೈವ ಚಿಂತನೆಯನ್ನು ಮಾಡಿದಾಗ ಉಚ್ಚಿಲ ಭಂಡಾರ ಮನೆಯ ನವೀಕರಣ ಹಾಗೂ ಈ ಕ್ಷೇತ್ರದ ದೈವಸ್ಥಾನದ ಜೀರ್ಣೋದ್ಧಾರ ಆಗಬೇಕೆಂದು ಕಂಡುಬಂದಿದೆ. ಮುಂದೆ ಅದಕ್ಕಾಗಿ ಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರ ಗೌರವ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಯಿತು. ದಿನಾಂಕ 24 ಡಿಸೆಂಬರ್ 2018ರಂದು ವಾಸ್ತುಶಿಲ್ಪಿ ಪ್ರಸಾದ್ ಮುನಿಯಂಗಳರವರು ದೈವಸ್ಥಾನಕ್ಕೆ ಭೇಟಿ ನೀಡಿ ಮಾಡಬಹುದಾದ ಕಾಮಗಾರಿಕೆಯ ಬಗ್ಗೆ ಅಂದಾಜು ಮಾಡಿ ನೀಲಿ ನಕ್ಷೆಯನ್ನು ತಯಾರು ಮಾಡಿರುತ್ತಾರೆ. ಅದರಂತೆ ಪೂಜ್ಯ ತಂತ್ರಿಗಳ ಮಾರ್ಗದರ್ಶನ ಹಾಗೂ ಊರ ಪರವೂರ ಭಕ್ತಾದಿಗಳ ತನು ಮನ ಧನಗಳ ಸಹಕಾರದಿಂದಾಗಿ ದೈವಸ್ಥಾನವು ಜೀರ್ಣೋದ್ಧಾರಗೊಂಡು ಏಪ್ರಿಲ್ 2020ರಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮಗಳು ಕೊರೋನಾದಿಂದಾಗಿ ಸ್ಥಗಿತಗೊಂಡು ಇದೀಗ ನಾವೆಲ್ಲರೂ ಪುನಃಪ್ರತಿಷ್ಠಾ ಕಲಶೋತ್ಸವದ ಸಂಭ್ರಮದಲ್ಲಿ ಇದ್ದೇವೆ. ಮುಂದೆ ನಡೆಯಲಿರುವ ಭಂಡಾರ ಮನೆಯ ನವೀಕರಣ ಹಾಗೂ ಇತರ ಕಾರ್ಯಗಳಿಗೆ ಭಕ್ತಾದಿಗಳಾದ ತಾವು ಈ ಹಿಂದೆ ನೀಡಿದಂತೆಯೇ ಸಕಲ ಸಹಕಾರ ನೀಡಿ ಶ್ರೀ ವಿಷ್ಣುಮೂರ್ತಿ ದೇವರು ಹಾಗೂ ಧೂಮಾವತಿ ಪರಿವಾರ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾರುತ ತುಲ್ಯ ವೇಗಂ
जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। ಪರಮ ಪೂಜ್ಯ ಶ್ರೀ ಗುರುಗಳ ಚರಣಾರವಿಂದಗಳಿಗೆ ಮನಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿಯ ಸಾನ್ನಿಧ್ಯ ದೈವರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಸೇರಿದಂತಹ ಬಂಧುಗಳೇ, ಉಚ್ಚಿಲ ಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಗಳ ಪುನಃ ಪ್ರತಿಷ್ಠಾ ಕಲಶೋತ್ಸವದ ಈ ಶುಭ ಸಂದರ್ಭ, ಮಾತೃ ಸಂಗಮದ ಧಾರ್ಮಿಕ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಬರುವಾಗಲೇ ಕಡಲ ಕಿನಾರೆಯ ಸೊಬಗನ್ನು ಸವಿತಾ ಬರುತ್ತಾ, ಹಾಗೆ ಬಂದಾಗ ಅಬ್ಬಕ್ಕನ ನೆನಪಾಗಿ ಅವಳ ಆ ಚರಿತ್ರೆಯ ಪುಟಗಳೆಲ್ಲ ಒಂದು ಸ್ಮರಣೆ ಬಂತು, ಒಂದು ಸ್ಫೂರ್ತಿ ಬಂತು. ಆ ತ್ಯಾಗ ಮನೋಭಾವದ ಸ್ವಾಭಿಮಾನದ ಸಂಕೇತದ ಅಬ್ಬಕ್ಕನ ಈ ಪುಣ್ಯ ನೆಲಕ್ಕೆ ಬಂದಾಗ ತುಂಬ ಖುಷಿಪಟ್ಟೆ. ಇಂದು ನಡೀತಿರುವಂತಹ ಮಾತೃ ಸಮಾವೇಶ, ಇಂದಿನಿಂದ ಪ್ರಾರಂಭವಾಗುವಂತಹ ಧಾರ್ಮಿಕ ಕೈಂಕರ್ಯಗಳು, ಬಹುಶಃ ಸಂಸದರು ಶೋಭಕ್ಕ ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆ, ಮಹಿಳೆಯರ ಪಾತ್ರ ಮಹತ್ವ ಏನು ಅಂತ ಬಹಳ ಸುಂದರವಾಗಿ ನಮ್ಮ ಮುಂದಿಟ್ಟರು. ಇಂದು ಮಾತೃ ಸಮಾವೇಶ. ಭಾರತೀಯ ಸಂಸ್ಕೃತಿಯಲ್ಲಿ ಮಾತೆಗೆ ಮೊದಲ ಪ್ರಾಶಸ್ತ್ಯ. ಬಹುಶಃ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಪ್ರಾರಂಭದ ದಿನ ಮಾತೃ ಸಂಗಮವನ್ನು ಇಲ್ಲಿಟ್ಟಿರುವಂತಹದ್ದು ಅದಕ್ಕೆ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದಕ್ಕಾಗಿ ಎಲ್ಲ ಸಮಿತಿಗಳ ಬಂಧುಗಳಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಳುನಾಡು ಅಂದರೆ ದೇವರುಗಳ ನೆಲೆವೀಡು ಅಂತ. ಇಲ್ಲಿ ವಿಷ್ಣುಮೂರ್ತಿ ದೇವರಿದ್ದಾರೆ, ಹಾಗೆ ದೈವಗಳ ಆರಾಧನೆ ನಡೀತಾ ಇದೆ. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಹಲವಾರು ಕಡೆ ನೋಡ್ತಾ ಇದ್ದೆ, ಒಂದು ಮನೆತನದ ದೈವಸ್ಥಾನ ಇದ್ದರೆ ಬಹುಶಃ ಅದಕ್ಕೆ ಮನೆತನದವರು ಮಾತ್ರ ಸೇರಿಕೊಳ್ತಾರೆ. ಊರವರು ಹೆಚ್ಚಾಗಿ ಅದಕ್ಕೆ ಸೇರ್ತಾ ಇರೋದಿಲ್ಲ. ಯಾಕಂದರೆ ಆ ಮನೆತನದ ಕೆಲವು ಪ್ರತಿಷ್ಠೆಗಳು ಒಂದು ಸೀಮಿತ ನೆಲೆಯಲ್ಲಿ ಇರ್ತವೆ. ಆದರೆ ಇಲ್ಲಿ ಹಾಗಲ್ಲ. ಬಹುಶಃ ಅಬ್ಬಕ್ಕನ ಕಾಲದಿಂದಲೇ ಆ ಉಚ್ಚಿಲತ್ತಾಯ ಮನೆತನಕ್ಕೆ ಸಿಕ್ಕಿದಂತಹ ಪ್ರಾಶಸ್ತ್ಯ, ಅವರ ವಿಶಾಲ ಮನೋಭಾವನ ನಾನು ಇಲ್ಲಿ ಕಂಡೆ. ಪೂಜ್ಯ ಗುರುಗಳು ಒಂದು ವಚನದಲ್ಲಿ ಹೇಳ್ತಾರೆ, ಜಾತಿ ಭಾಷೆದ ಕಟ್ಟು, ಜಾತಿ ಧರ್ಮದ ಕಟ್ಟು, ದಾಯ ಕಟ್ಟುವ ಒಂದಿನ ದೇವರನೊಟ್ಟು ಅಂತ. ಅಂದರೆ ದೇವರಿಗೆ ಅಲ್ಲಿ ಯಾವುದೇ ಜಾತಿ ನೀತಿ ಯಾವುದೂ ಇರುವುದಿಲ್ಲ, ಅದೆಲ್ಲ ಮಾನವ ಮಾಡಿಕೊಂಡಿರುವಂಥದ್ದು. ಆದರೆ ಮಾನವ ಕುಲವೇ ಶ್ರೇಷ್ಠ ಅಂತ, ಮಾನವತೆಯೇ ಶ್ರೇಷ್ಠ ಅಂತ, ಅದನ್ನು ನಾನು ಇಲ್ಲಿ ಕಂಡುಕೊಂಡೆ. ಉಚ್ಚಿಲತ್ತಾಯರ ಅವರಲ್ಲಿ ನಾನು ಮಾತಾಡಿದಾಗ ಕೂಡ ಅವರೆಲ್ಲ ನಮ್ಮ ಮುಂದಿಟ್ಟರು ಎಲ್ಲರನ್ನ ಸೇರಿಸ್ಕೊಂಡು. ಬಹುಶಃ ಆ ಮನೋಭಾವ, ವಿಶಾಲವಾದ ಮನೋಭಾವ ಇದ್ದಾಗ ಅಲ್ಲಿ ಒಗ್ಗಟ್ಟು ಏರ್ಪಡ್ತದೆ, ಸಂಘಟನೆ ಏರ್ಪಡ್ತದೆ. ಸಂಘಟನೆ ಇದ್ದಾಗ ಒಂದು ಸುಸಂಸ್ಕೃತ ಒಂದು ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇದು ಇಲ್ಲಿಯ ಸ್ಥಳವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಇವತ್ತು ವೇದಿಕೆಯಲ್ಲಿ ಸಭಾಂಗಣದಲ್ಲೂ ಹೆಚ್ಚಾಗಿ ಎಲ್ಲರೂ ಮಾತೇರಿ ಸೇರಿಕೊಂಡಿದ್ದಾರೆ. ವೇದಿಕೆಯಲ್ಲಿ ನೋಡುವಾಗ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಕಾರ್ಯಗಳನ್ನು ಮಾಡುವಂತಹ ಎಲ್ಲ ನಾರಿ ಮಣಿಗಳು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅಂದರೆ ಬಂಗಾರದ ಪುಷ್ಪಕ್ಕೆ ಹೆಚ್ಚು ಮೌಲ್ಯ ಇದೆ. ಆದರೆ ಆ ಬಂಗಾರದ ಪುಷ್ಪಕ್ಕೆ ಪರಿಮಳ ಬಂದರೆ ಹೇಗಿರ್ತದೆ ನೋಡಿ, ಅದರಂತೆ ಈ ವೇದಿಕೆ ಇವತ್ತು ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ.
ಭಾರತದ ಸುಸಂಸ್ಕೃತದ ಆ ಒಂದು ಶ್ರೇಯಸ್ಸಿಗೆ ಬಹುಶಃ ಅದರ ಒಂದು ಸಂಸ್ಕೃತಿಯ ಒಂದು ಪಿಲ್ಲರ್ ಅಂತ ಹೇಳ್ತಾರೆ ನೋಡಿ, ಅದನ್ನೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳ್ತಾರೆ. ಪ್ರಥಮವಾಗಿ ಮಹಿಳೆಯರಿಗೆ ಪ್ರಾಶಸ್ತ್ಯ. ನಾವು ಸ್ತ್ರೀ ಸಂಕುಲ ಅಂತ ಹೇಳ್ತೇವೆ. ಸ್ತ್ರೀ ಅಂತ ಹೇಳುವಾಗ ಆ ಸ್ತ್ರೀಯಲ್ಲಿ 3 ಅಕ್ಷರಗಳನ್ನು ನಾವು ಕಾಣಬಹುದು. ಸ್ತ್ರೀ ಅಂತ ಸಕಾರ, ತಕಾರ, ರಕಾರ, ಅಂದರೆ ಸಾತ್ವಿಕ, ರಾಜಸ, ತಾಮಸ 3 ಸ್ವಭಾವಗಳನ್ನು ನಾವು ಸ್ತ್ರೀಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅವಳು ಸಾತ್ವಿಕಳು ಹೌದು, ರಾಜಸಿಕ ಗುಣಗಳನ್ನು ಮೇಳೈಸ್ತಾಳೆ, ಅವಳು ತಾಮಸವನ್ನು ಮೇಳೈಸ್ತಾಳೆ. ಯಾವಾಗ ಅಂದರೆ ಅದಕ್ಕೆ ಹಬ್ಬಕ್ಕನೇ ಸಾಕ್ಷಿ. ನಮ್ಮಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ಅಲ್ಲ ನಮ್ಮ ಎದುರಲ್ಲಿ ಎಲ್ಲಿ ಅನ್ಯಾಯ ಅಧರ್ಮಗಳು ಮೇಳೈಸ್ತವೋ ಆವಾಗ ಆ ಶಕ್ತಿಯನ್ನು ನಾವು ಪ್ರದರ್ಶಿಸಬೇಕು. ಅದನ್ನು ಹೋರಾಟದ ಮುಖಾಂತರ ಅದನ್ನು ಕ್ಷೀಣಿಸಬಲ್ಲಂತಹ ಆ ತಾಮಸ ಶಕ್ತಿಯನ್ನು ಪ್ರದರ್ಶಿಸುವಂತಹ ಶಕ್ತಿ ನಮ್ಮಲ್ಲೂ ಇದೆ. ಆದರೆ ಎಲ್ಲ ಸಂದರ್ಭದೂ ಅಲ್ಲ. ಸಾತ್ವಿಕ ಗುಣದಲ್ಲಿ ಇದ್ದುಕೊಂಡು ನಾವು ಆ ಒಳ್ಳೆಯ ಪೀಳಿಗೆಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಮುಂದಿನ ಸಮಾಜದಲ್ಲಿ ಶ್ರೇಷ್ಠ ಸುಸಂಸ್ಕೃತ ವ್ಯಕ್ತಿತ್ವವನ್ನು ನಿರೂಪಿಸಬಲ್ಲಂತಹ ಆ ಒಂದು ಶಿಲ್ಪಿ ಯಾರು ಅಂತ ಹೇಳಿದರೆ ಅದು ಮಹಿಳೆ ಅಂತ. ಕುಟುಂಬಕ್ಕೆ ಆಗಲಿ ಸಮಾಜಕ್ಕಾಗಲಿ ಒಂದು ಆಧಾರ ಶಕ್ತಿ ಆ ಮಾತೆ ಅಂತ ಹೇಳ್ತಾರೆ. ಮಹಾಭಾರತದ ಒಂದು ಸನ್ನಿವೇಶ ಬರ್ತದೆ. ಅಲ್ಲಿ ಕೌರವ ಅಲ್ಲಿ ಪ್ರತಿಜ್ಞೆ ಮಾಡ್ತಾನಂತೆ, 10,000 ಯೋಧರನ್ನು ನಾನು ಹತ್ಯೆಗೈತೇನೆ ಅಂತ. ಅಲ್ಲಿ ಪಾಂಡವರನ್ನು ಮುಗಿಸ್ತೇನೆ ಅಂತ ಪಾಂಡವರಿಗೆ ಭಯ ಆಗ್ತದಲ್ಲಿ. ಆವಾಗ ದ್ರೌಪದಿಗೆ ಅವಳು ಸಮಾಧಾನದಿಂದ ಇರ್ತಾಳಂತೆ. ಅವಳು ಬಂದು ಕೃಷ್ಣನಲ್ಲಿ ಭಿನ್ನಯಿಸ್ಕೊಳ್ತಾಳಂತೆ. ಹೀಗೆ ಪ್ರತಿಜ್ಞೆ ಮಾಡಿದ್ದಾರೆ. ಕೌರವಲ್ಲ, ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾರೆ, 10,000 ಯೋಧರನ್ನು ಹತ್ಯೆ ಮಾಡ್ತೇವೆ ಅಂತ. ನಾಳೆ ಒಳಗಾಗಿ ಹತ್ಯೆ ಗೈಯಲಾಗ್ತದೆ ಅಂತ. ಅದನ್ನು ನೇರವಾಗಿ ಬಂದು ಕೃಷ್ಣನಲ್ಲಿ ಭಿನ್ನಯಿಸಿಕೊಂಡಾಗ ಕೃಷ್ಣದೇವರು ಅಲ್ಲಿ ಒಂದು ಉಪಾಯವನ್ನು ಹೇಳ್ತಾರಂತೆ. ನೋಡು, ನಾವು ನೇರವಾಗಿ ಭೀಷ್ಮರ ಬಿಡದಿಗೆ ಹೋಗೋಣ. ಅಲ್ಲಿ ಹೋದಾಗ ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದಾಗ ನಾವು ಆಶ್ರಮದ ಆ ಅಂಗಳಕ್ಕೆ ಹೋದಾಗ ನೀನು ಬಳೆಯ ಸದ್ದನ್ನು ಮಾಡಬೇಕು. ಮಾಡಿದಾಗ ಅವರು ಹೊರಗೆ ಬರ್ತಾರೆ. ಬಂದ ತಕ್ಷಣ ನೀನು ಪಾದಕ್ಕೆ ಎರಗಬೇಕು ಅಂತ. ಹಾಗೆ ಅಲ್ಲಿಗೆ ಹೋದಾಗ ಕೃಷ್ಣ ಏನು ಹೇಳ್ಕೊಟ್ಟಿದ್ದಾನೋ ಅದೇ ರೀತಿ ದ್ರೌಪದಿ ಮಾಡ್ತಾಳೆ. ಭೀಷ್ಮರು ಹೊರಗೆ ಬರ್ತಾರೆ. ಬಂದಾಗ ನೇರವಾಗಿ ಕಾಲಿಗೆ ಅಡ್ಡ ಬೀಳ್ತಾಳೆ ದ್ರೌಪದಿ. ಆವಾಗಲೇ ಆಶೀರ್ವಾದ ಮಾಡ್ತಾರೆ ಭೀಷ್ಮರು, ದೀರ್ಘ ಸುಮಂಗಲಿ ಭವ ಅಂತ. ಮತ್ತೆ ಏನಾಯಿತು ಅಂತ ನಮಗೆ ಗೊತ್ತಿದೆ. ಪಾಂಡವರನ್ನು ಹತ್ಯೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅವರ ಪೂರ್ಣ ಆಶೀರ್ವಾದ ದ್ರೌಪದಿಗೆ ಸಿಕ್ಕಿರ್ತದೆ. ಇಲ್ಲಿ ಏನಂದರೆ ಆ ಶರಣಾಗತಿ ತತ್ವ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೇನೆ. ಅಂದರೆ ಮಹಿಳೆ ಅಂದರೆ ಅವಳಲ್ಲಿ ಪೂರ್ಣ ಪ್ರಮಾಣದಂತಹ ಆ ಶರಣಾಗತಿ. ಶೋಭಕ್ಕ ಇವಾಗಲೇ ಹೇಳಿದರು, ಮಹಿಳೆಯರಂದರೆ ಅವರಲ್ಲೊಂದು ರೀತಿಯ ಶ್ರದ್ಧೆ ಇರ್ತದೆ, ತ್ಯಾಗ ಇರ್ತದೆ, ಅದರ ಪ್ರತೀಕ ಮಾತೆ ಅಂತ ಹೇಳ್ಬೋದು. ಆ ಶರಣಾಗತಿಯ ಒಂದು ಗುಣ ಇದ್ದ ಕಾರಣ ಮುಂದೆ ಗೆಲ್ಲಿಕ್ಕಾಗ್ತದೆ. ಆದ್ದರಿಂದ ಅಂತಹ ಸಾತ್ವಿಕ ಗುಣಗಳು ನಮ್ಮಲ್ಲಿರಬೇಕು. ಅದನ್ನು ಇಟ್ಟುಕೊಂಡು ಅಧರ್ಮ ಆಗುವಾಗ ಹೋರಾಡುವಂತಹ ಆ ಗುಣವು ನಮ್ಮಲ್ಲಿದ್ದಾಗ ಬಹುಶಃ ಒಳ್ಳೆಯ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇದೆ ಅಂತ. ಈ ಒಂದು ವರ್ಷದಲ್ಲಿ ಕೊರೋನಾದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಇದ್ದೆವು. ಇವಾಗ ಬಂದಾಗ ಅದೆಲ್ಲ ಮರ್ತು ಹೋಯಿತು. ಬಹುಶಃ ಅದು ಕೂಡ ಓಡಿ ಹೋಗಿರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಒಂದು ದೈವಸ್ಥಾನದ ನಿರ್ಮಾಣದ ಕೆಲಸ ಕಾರ್ಯ ಇನ್ನೂ ನಡೀಲಿಕ್ಕಿದೆ, ನಿರ್ಮಾಣ ಆಗಿದೆ. ಕಲಶೋತ್ಸವದ ಕಾರ್ಯಕ್ರಮ ನಡೀಲಿಕ್ಕಿದೆ. ಬಹುಶಃ ನಮಗೆ ಈಗಿನ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರು ಸರಿತಕ್ಕ ನನ್ನಲ್ಲಿ ಬಂದು ಭಿನಯಿಸಿಕೊಂಡ್ರು, ನೀವು ಈ ಸಭೆಗೆ ಬರಬೇಕು ಅಂತ. ಅವರು ಹಲವಾರು ವರ್ಷಗಳಿಂದ ಕ್ಷೇತ್ರದ ಅವರು ದಂಪತಿಗಳು, ಅಶೋಕ
ಸರಿತಾ ಅಶೋಕ ಅವರು ದಂಪತಿಗಳು ಹಲವಾರು ವರ್ಷಗಳಿಂದ ನಮ್ಮ ಕ್ಷೇತ್ರದ ಅಭಿಮಾನಿಗಳು ಯಾವುದೇ ಕಾರ್ಯ ಇದ್ದರೂ ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುತ್ತಾ ಅದರ ಶ್ರೇಯಸ್ಸಲ್ಲಿ ಅವರ ಪಾಲನ್ನು ಪುಣ್ಯವನ್ನು ಸಂಪಾದಿಸಿಕೊಂಡವರು. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಇನ್ನು ನಮಗೆ ಧಾರ್ಮಿಕ ಉಪನ್ಯಾಸ ಅಕ್ಕ ಹೇಳಲಿಕ್ಕಿದ್ದಾರೆ ಗಟ್ಟಿಯವರು. ನಾನು ಕೇಳಿದ್ದೇನೆ ಮುಂಚೆಯೂ ಕೂಡ ಅನೇಕ ರೀತಿಯ ಸಂದೇಶಗಳು ನಿಮ್ಮ ಮುಂದೆ ಬರಲಿಕ್ಕಿದೆ. ಆದ್ದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಬದುಕೋಣ. ಮಹಿಳೆ ಅಂದರೆ ಒಂದು ಕುಟುಂಬ. ನಾನು ಯಾವಾಗಲೂ ಹೇಳಲಿಕ್ಕಿದೆ, ಆ ಒಂದು ಕುಟುಂಬ ಅಂದರೆ ಒಂದು ವೃಕ್ಷಕ್ಕೆ ನಾವು ಹೋಲಿಸ್ತೇವೆ. ವೃಕ್ಷ ಸಮೃದ್ಧವಾಗಿ ಬೆಳಿಬೇಕಿದ್ರೆ ಬೇರು ಗಟ್ಟಿಯಾಗಿರಬೇಕು. ಅದನ್ನು ತಾಯಿ ಬೇರು ಅಂತ ಹೇಳ್ತಾರೆ. ಆ ತಾಯಿ ಬೇರು ಗಟ್ಟಿದ್ರೇ ವೃಕ್ಷ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ಒಂದು ಮನೆಯ ಸೊಬಗು ಬಹುಶಃ ಅಲ್ಲಿಯ ಮಾತೆಯಿಂದ ಅಂತ. ಹೆಣ್ಣಿಲ್ಲದ ಮನೆ ಅದು ಕಾನನಕ್ಕೆ ಸಮಾನ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಮನೆ ಬರೀ ಸಿಮೆಂಟು ಕಲ್ಲುಗಳಿಂದ ಕಟ್ಟಿದ್ರೆ ಅದು ಮನೆ ಆಗೋದಿಲ್ಲ. ಅದು ಶೋಭಿಸೋದು ಯಾವಾಗ ಅಂದರೆ ಅಲ್ಲಿರುವಂತಹ ಆ ಮಹಿಳೆಯಿಂದ. ಆ ಮಹಿಳೆ ಅಂದರೆ ಹೊಸ್ತಿಲಲ್ಲಿ ನಾವು ದೀಪ ಇಡ್ತೇವೆ. ಆ ದೀಪ ಇಟ್ಟಾಗ ಆ ಹೊಸ್ತಿಲಿನ ಒಳಗೂ ಬೆಳಗ್ತದೆ, ಹೊರಗೂ ಬೆಳಗ್ತದೆ. ಹಾಗೆ ಮಹಿಳೆ ಅಂದರೆ ಅವಳಲ್ಲಿ ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ. ತನ್ನ ಮನೆಯನ್ನು ಬೆಳಗಬಲ್ಲಳು, ಸಮಾಜವನ್ನು ಬೆಳಗಬಲ್ಲಳು. ಅಂತಹ ಒಳ್ಳೆಯ ಧೀರೋದಾದಂತಹ ಗುಣ ಅವಳಲ್ಲಿಲ್ಲದ ಕಾರಣ ಒಳ್ಳೆಯ ಸಮಾಜ ನಿರ್ಮಾಣವಾಗಲಿಕ್ಕೆ ಸಾಧ್ಯ ಇದೆ. ಆ ಉತ್ತಮವಾದಂತಹ ಗುಣಗಳನ್ನು ಸಮಾಜದ ಹಿತಕ್ಕಾಗಿ ನಾವು ಯಾವುದೇ ಕಾರ್ಯ ಮಾಡ್ತಿದ್ರು ಕೂಡ ಇದು ನನ್ನ ರಾಷ್ಟ್ರಕ್ಕೆ ಸಮರ್ಪಿತವಾಗಬೇಕು ಅನ್ನುವಂತಹ ಒಂದು ಮನೋಭಾವ ನಮ್ಮಲ್ಲಿದ್ದಾಗ ನಮ್ಮ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಫಲಪ್ರದವಾಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಒಳ್ಳೆಯ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಭವಿತವ್ಯದ ರಾಷ್ಟ್ರೋತ್ಥಾನದ ಆ ಒಂದು ಹೆಜ್ಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳಿಕೊಂಡು ಸೇರಿದ ಎಲ್ಲರಿಗೆ ಇಲ್ಲಿಯ ದೈವಗಳು, ವಿಷ್ಣುಮೂರ್ತಿ ದೇವರು ಸನ್ಮಾನಗಳನ್ನು ಉಂಟು ಮಾಡಲಿ, ರಾಷ್ಟ್ರ ಸುಭಿಕ್ಷೆಯಲ್ಲಿ ಮುಂದುವರಿಲಿ ಅಂತ ಹಾರೈಸಿಕೊಂಡು ನನ್ನ ಮಾತಿಗೆ ಬಿಂದಿಡ್ತೇನೆ. ಜಯ ಗುರುದೇವ್. ಆಧುನಿಕ ಯುಗದಲ್ಲೂ ಕೂಡ ಸಾತ್ವಿಕವಾದ ಉತ್ತಮವಾದ ಬದುಕನ್ನು ಬದುಕುವ ದಾರಿಯನ್ನು ಮಾತೆಯಾದವಳು ತೋರಬಲ್ಲಳು ಎಂಬ ನಿಟ್ಟಿನಲ್ಲಿ ಸಾಧ್ವಿಯವರು ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದ್ದಾರೆ. ರಾಷ್ಟ್ರೋತ್ಥಾನದ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಎಂಬ ಆಶಯದೊಂದಿಗೆ ಸಾಧ್ವಿ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಇವರಿಗೆ ಭಕ್ತಿಪೂರ್ವಕ ನಮನಗಳು, ವಂದನೆಗಳು. ಮಾತೃ ಸಂಗಮದ ಕಾರ್ಯಕ್ರಮದಲ್ಲಿ ಮುಂದೆ ಅತಿಥಿಗಳ ಮಾತು. ಶ್ರೀಮತಿ ವಾಣಿ ರಾಜಗೋಪಾಲ್, ಅನುವಂಶಿಕ ಟ್ರಸ್ಟಿ, ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಇವರು ಒಂದೆರಡು ಮಾತುಗಳನ್ನು ಆಡಬೇಕು ಎಂದು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭವನ್ನು ದೀಪ ಪ್ರಜ್ವಲನೆ ಮತ್ತು ಆಶೀರ್ವಚನ ನೀಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿದ ಸಾಧ್ವಿ ಶ್ರೀ ಮಹಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಅವರ ತಾಯಿಗೆ ನನ್ನ ನಮನ. ಶ್ರೀ ಧೂಮಾವತಿ ಭಂಟ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸರಿತಾ ಅಶೋಕ್ರವರೇ, ಧಾರ್ಮಿಕ ಉಪನ್ಯಾಸಕ ನೀಡಲಿರುವ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರೇ, ನಮ್ಮ ಸಂಸದರು ಬಂದು ಹೋದರು ಶೋಭಾ ಕರಂದ್ಲಾಜೆಯವರೇ, ಶ್ರೀಮತಿ ಭಾರತಿ ರಾಘವ್ ಗಟ್ಟಿಯವರೇ, ಶ್ರೀಮತಿ ಶಕೀಲಾ ಕೊಲ್ಲಾಜೆಯವರೇ, ಶ್ರೀಮತಿ ಮಾಧವಿ ಉಳ್ಳಾಲ್ರವರೇ, ಶ್ರೀಮತಿ ಸಂಧ್ಯಾ ಸೋಮನಾಥ್ರವರೇ, ಶ್ರೀಮತಿ ಶಾರದಾ ಸೋಮೇಶ್ವರವರೇ. ಮಾತಾಂ ಕಿಲ್ ಮನುಷ್ಯಾಣಾಂ ದೈವತಾನಾಂ ಚ ದೈವತಾಂ ಅಂದರೆ ಮಾತೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ದೇವರಿಗೂ ದೇವತೆ. ಇಷ್ಟು ಒಳ್ಳೆಯ ಒಂದು ಸ್ಥಾನವನ್ನು ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕೃತಿ ನಮಗೆಲ್ಲ ಆ ಒಂದು ಸ್ಥಾನವನ್ನು ನೀಡಿದೆ. ಇದನ್ನು ಒಂದೊಂದು ತಾಯಿಯು ಒಂದೊಂದು ವಿಧದಲ್ಲಿ ಅದನ್ನು ಅರ್ಥೈಸಬಹುದು. ಅವಳ ಅನುಭವ ಬೇರೆ ಬೇರೆ ವಿಧದಲ್ಲಿರ್ಬೋದು.
ಅದು ಒಬ್ಬೊಬ್ಬರ ಒಂದೊಂದು ನೀತಿ. ಅದು ನಮಗೇನು ಅದು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಒಂದು ಘಟನೆ ನನಗೆ ಯಾವಾಗಲೂ ನೆನಪಾಗೋದು, ಡಿಸೆಂಬರ್ ತಿಂಗಳ ಒಂದು ಚಳಿ ಟೈಮ್, ರಾಜಸ್ಥಾನದ ಒಂದು ಗ್ರಾಮದಲ್ಲಿ ತುಂಬು ಗರ್ಭಿಣಿ ಅವಳನ್ನು ಅವಳ ಗಂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಸ್ಪತ್ರೆಗೆ. ಆಸ್ಪತ್ರೆ ಹತ್ತಿರ ಬರ್ತಾ ಇರುವಾಗ ಗಂಡ ಕಿವಿಯಲ್ಲಿ ಹೇಳ್ತಾನೆ, 2 ಹೆಣ್ಣು ಹೆತ್ತಾಯಿತು, 3ನೇದ್ದು ಇನ್ನು ಹೆಣ್ಣಾದರೆ ಮನೆಗೆ ಬರಬೇಡ ಅಂತ. ಪಾಪ 3ನೇದ್ದು ಹೆಣ್ಣಾಗಿ ಹುಟ್ಟುತ್ತದೆ. ನೋಡಲಿಕ್ಕೆ ಯಾರೂ ಬರುವುದಿಲ್ಲ. ಮಾರನೇ ದಿನ ಅಣ್ಣ ಬರ್ತಾನೆ, ಆಸ್ಪತ್ರೆಯ ಬಿಲ್ಲೆಲ್ಲ ಕಟ್ತಾನೆ. ಕಟ್ಟಿ ಪುನಃ ಕಿವಿಗೆ ಬಂದು ಹೇಳೋದು ಏನಂದರೆ, ಈ 3ನೇದನ್ನು ಹೇಗಾದರೂ ಮುಗಿಸು, ಪೊಲೀಸ್ ಕೇಸ್ ಏನಾಗದೆ ಸುಮ್ಮನೆ ಅದನ್ನು ಮುಚ್ಚಿಸಿ ಹೇಗಾದರೂ ಒಂದು ಮಾಡು, ಹಾಗಾದರೆ ಗಂಡ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾನೆ. ಅವಳು ಏನು ಮಾಡೋದು ಗೊತ್ತಾಗಲಿಲ್ಲ, ಮನೆಗೆ ಹೋಗ್ತಾಳೆ. ರಾತ್ರಿ ಆಯಿತು. ಆ ಕೆಟ್ಟ ಚಳಿಗೆ ಆ ಮಗುವನ್ನು ಒಂದು ತುಂಡು ಬಟ್ಟೆ ಇಲ್ಲದೆ ಅದನ್ನು ಸಾಯಕ್ಕೆ ಅಲ್ಲೇ ಇಟ್ಬಿಡ್ತಾಳೆ. ತಾನು ಹೋಗಿ ಮಲಗ್ತಾಳೆ. ನಿದ್ದೆ ಬಂತು, ಯಾಕೆಂದರೆ ಹೆರಿಗೆಯ ಒಂದು ಹೆಲ್ತ್ ಇದು ಇರ್ತದೆ, ಹೋಗಿ ಅವಳಿಗೆ ಒಳ್ಳೆ ನಿದ್ರೆ ಬರ್ತದೆ. ಮರುದಿನ ಥಟ್ಟನೆ ಹೇಳ್ತಾಳೆ, ಏನಾಯಿತು ಮಗುವಿಗೆ ಅಂತ ಓಡಿ ಹೋಗಿ ನೋಡ್ತಾಳೆ. ಮಗು ನೀಲಿ ಆಯಿತು, ಇನ್ನು ನಾನೊಂದು ಬೊಬ್ಬೆ ಹಾಕಿದರೆ ಇಲ್ಲಿ ಮುಗೀತದಲ್ಲ ಅಂತ ಹೇಳಿ ಮಗು ಸತ್ತಿದೆ ಅಂತ ಹೇಳಿ ಮಗುವನ್ನು ಎತ್ತಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮಗುವಿನ ಉಸಿರು ಕೇಳ್ತಾ ಉಂಟು ಮೆಲ್ಲ. ಆ ಕ್ಷಣದಲ್ಲಿ ಆ ಅಮ್ಮನ ಒಂದು ಮನೋಭಾವ, ಕೊಲ್ಲಿಕ್ಕೆ ಬಿಟ್ಟಂಥ ಮಗುವನ್ನು ಯಾಕೆ ಒಂದು ಕ್ಷಣದ ಒಂದು ಚೇಂಜ್, ಅಂದರೆ ಆ ಮಗು ಬ್ರೀದ್ ಮಾಡ್ತಾ ಉಂಟು. ಅದು ಇಡೀ ರಾತ್ರಿ ಒಂದು ತುಂಡು ಬಟ್ಟೆ ಇಲ್ಲದೆ ಆ ಕೆಟ್ಟ ಚಳಿಗೆ ಅದು ತನ್ನ ಜೀವಕ್ಕೋಸ್ಕರ ಅದು ಹೋರಾಡ್ತದೆ. ನಾನು ಯಾಕೆ ಇದನ್ನು ಜೀವ ಕೊಟ್ಟು ಇದಕ್ಕೋಸ್ಕರ ನಾನು ನನ್ನ ಗಂಡನನ್ನು ಬಿಟ್ಟು ತನ್ನ 3 ಮಕ್ಕಳನ್ನು ಕರ್ಕೊಂಡು ಹೋಗಿ ಯಾಕೆ ನನ್ನ ಜೀವನವನ್ನು ಮಾಡಬಾರ್ದು ಅಂತ ಹೇಳಿ ಹಾಗೆ ಮಾಡ್ಕೊಂಡು ಹೋಗ್ತಾಳೆ. ಚೆನ್ನಾಗಿ ಬೆಳೆಸ್ತಾಳೆ ಮಕ್ಕಳನ್ನು, ಒಳ್ಳೆ ಎಜುಕೇಷನ್ ಎಲ್ಲ ಕೊಡ್ತಾಳೆ. ಅದು ಒಂದು ಆಯಿತು. ಇದು ನಾನು ಇಲ್ಲಿ ಒಂದು ಈ ಕ್ಷಣದ ಮಾತು ಹೇಳಿದೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ನಾವು ಹಲವಾರು ಡಿಸಿಷನ್ಸ್ ಅದು ನಾವು ಒಂದು ಕ್ಷಣಕ್ಕೆ ಮಾಡ್ತೇವೆ. ಅದು ನಮ್ಮ ಜೀವನ ಹೀಗೆ ಹೋಗ್ತಾ ಇದ್ದದ್ದು ಹೀಗೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಳ್ಳೆಯದಕ್ಕೂ ಆಗ್ಬೋದು, ಕೆಟ್ಟದಕ್ಕೂ ಆಗ್ಬೋದು. ಆದರೆ ಆ ಒಂದು ಕ್ಷಣದ ಒಂದು ಡಿಸಿಷನ್ ಕೆಲವರಿಗೆ ತುಂಬ ಪರಿವರ್ತನೆ ತರ್ತದೆ. ಪ್ರತಿಯೊಂದು ಅಮ್ಮ ಹಾಗೆ ಮಾಡಿರಬಹುದು, ಹಲವಾರು ಘಟನೆಗಳು ಹಾಗೆ ನಡೆಸಿರ್ಬೋದು, ಉತ್ತಮ ಮಟ್ಟಕ್ಕೆ ಏರಿರ್ಬೋದು ಒಂದೊಂದು ಕ್ಷಣದ ಒಂದು ಡಿಸಿಷನ್. ಇಲ್ಲಿ ನಮ್ಮ ಶಕೀಲ ಕೊಲ್ಲಾಜಿ ಅವರಿದ್ದಾರೆ. ಅವರು ಎಷ್ಟು ಎತ್ತರಕ್ಕೆ ಏರಿದ್ದಾರೆ. ಅವರು ತೆಗೆದುಕೊಂಡ ಡಿಸಿಷನ್, ನಾನಿನ್ನು ಸುಮ್ಮನೆ ಹೌಸ್ ವೈಫ್ ಅಂತ ಹೇಳೋ ಒಂದು ನಾಮ ಬೇಡ, ನಾನು ನನ್ನದೇ ಒಂದು ಏನಾದರೂ ತೊಡಗ್ತೀನಿ ಅಂತ ಹೇಳಿದ ಆ ಒಂದು ಕ್ಷಣದ ಡಿಸಿಷನ್ ಅವರನ್ನು ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅಂತ ನಮಗೆ ಊಹಿಸಲಿಕ್ಕೆ ಸಹ ಆಗೋದಿಲ್ಲ. ಚೇಂಜಸ್ ನಾವು ನಮ್ಮ ಸಿಚುವೇಶನ್ನ ನೋಡಿ ಮಾಡಿದರೆ ಖಂಡಿತ ನಾವು ಒಂದು ನಮಗೆ ಬೇಕಾದ ರೀತಿಯಲ್ಲಿ ಜೀವನ ನಡೆಸಬಹುದು ಅಂತ ಹೇಳೋ ಒಂದು ದೊಡ್ಡ ಎಕ್ಸಾಂಪಲ್ ಶಕೀಲಕ್ಕೆ.
ಕೊರೋನಾ ಬಂತು, ನಾವೆಲ್ಲ ಲಾಕ್ಡೌನಲ್ಲಿ ಇಷ್ಟು ದಿನ ಕಳೆದು ಇನ್ನೂ ಸಹ ಅದು ಮುಗಿಲಿಲ್ಲ. ವೈಜ್ಞಾನಿಗಳು ಮತ್ತು ಹೆಲ್ತ್ ಆರ್ಗನೈಸೇಷನ್ಸ್ ಹೇಳ್ತಾ ಇದ್ದಾರೆ ಇಂತಹ ಹಲವಾರು ಇದು ಬರ್ತದೆ, ಇನ್ನು ಮುಂದೆ ಬರ್ತಾ ಇರ್ತದೆ ಅಂತ. ಪ್ರತಿಯೊಂದು ಮಾತೆ ಒಂದು ಕ್ಷಣದೊಂದು ಡಿಸಿಷನ್ ತಗೊಳ್ಬೇಕು. ಯಾಕಂತ ಏನಂತ ಹೇಳಿದರೆ, ಮನೆಯಲ್ಲಿ ನಾವು ಒಂದು 5 ವರ್ಷದ ಮಗು ಮತ್ತು 70 ವರ್ಷದ ಹಿರಿಯರನ್ನ ಮನೆಯಲ್ಲಿ ಸೇರಿಸಿ ಒಂದು ಚಿಕ್ಕ ಮಟ್ಟಿನ ಕೈಗಾರಿಕೆ, ಒಂದು ನಮ್ಮ ಅರ್ನಿಂಗ್ಸ್, ನಮ್ಮ ಪ್ರತಿದಿನದ ಒಂದು 1 ಅವರ್ ಕಾಂಟ್ರಿಬ್ಯೂಷನ್ ಮಾಡಿ ಒಬ್ಬೊಬ್ಬರು ಹೌಸ್ ವೈಫ್ ಅಂತ ಹೇಳ್ತಿರಲ್ಲ, ಯಾರು ಕೆಲಸ ಮಾಡೋರು, ವರ್ಕಿಂಗ್ ಲೇಡೀಸಿಗಲ್ಲ, ಮನೆಯಲ್ಲಿರುವವರು ಒಂದು ಚಿಕ್ಕ ಮಟ್ಟಿನ ಏನಾದರೂ ಒಂದು ಕೈಗಾರಿಕೆ, ಏನಾದರೂ ಒಂದು ನಿಮಗೆ ಇಷ್ಟ ಬರುವಂಥದ್ದು, ಎಲ್ಲರೂ ಸಹಾಯ ಕೊಡುವ, ಮನೆಯವರು ಎಲ್ಲರೂ ಸಹಾಯ ಮಾಡುವಂಥವರು, ಎಲ್ಲರನ್ನ ಒಟ್ಟುಗೂಡಿಸಿ ನಾವು ಮಾಡುವಂಥ ಒಂದು ಏನಾದರೂ ಒಂದು ಚಿಕ್ಕ ಪುಟ್ಟ ಒಂದು ಕೆಲಸಗಳನ್ನು, ಅದು ನಮ್ಮನ್ನು ಇಂಡಿಪೆಂಡೆಂಟ್ ಮಾಡ್ತದೆ. ಖಂಡಿತವಾಗಿಯೂ ಪ್ರತಿಯೊಂದು ಹೌಸ್ ವೈಫ್ ಅಂತ ಹೇಳ್ತೀವಲ್ಲ, ಮನೆಯ ಅಮ್ಮನವರು, ಅವರು ಎಲ್ಲರೂ ಇಂಥ ಚಿಕ್ಕ ನಮಗೆ ಯಾವುದು ಇಂಟ್ರೆಸ್ಟ್ ಉಂಟು ಅದನ್ನು ನಾವು ಮಾಡಿ ತೊಡಗಿಸಿದರೆ, ಅಂಥ ಒಂದು ನಿರ್ಧಾರ ಪ್ರತಿಯೊಬ್ಬ ಅಮ್ಮನು ಮನೆಯಲ್ಲಿ ಮಾಡಿದರೆ, ನಮ್ಮ ದೇಶ ಡೆವಲಪಿಂಗ್ ಕಂಟ್ರಿ ಅಲ್ಲ, ಡೆವಲಪ್ಡ್ ಕಂಟ್ರಿ ಇನ್ 10 years ಫಾರ್ ಶ್ಯೂರ್ ಆಗುತ್ತೆ. ಇಂಥ ಒಂದು ಡಿಸಿಷನ್ ಪ್ರತಿಯೊಂದು ಅಮ್ಮನವರು ಇವತ್ತು ಕೂತು ಒಮ್ಮೆ ಆಲೋಚಿಸಿ ಏನು ಮಾಡಬಹುದು ಅಂತ. ಮನೆಯಲ್ಲಿ 5 ಜನ ಇದ್ದರೆ 5 ಜನವೇ ಸಾಕು, 7 ಮಂದಿ ಇದ್ರಂತೂ ಅತ್ಯುತ್ತಮ. ಬೇಕಾದ ಸಾಲ ನಮ್ಮ ಸರ್ಕಾರ ಎಲ್ಲರಿಗೂ ಒದಗಿಸ್ತಾ ಉಂಟು. ಅದನ್ನು ಸದುಪಯೋಗ ಮಾಡಿ ಎಲ್ಲರೂ ಏನಾದರೂ ಒಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ತೊಡಗಿಸಿ ಯಾವುದೊಂದು ಮಟ್ಟಿಗೆ ಖಂಡಿತವಾಗಿ ಒಂದು ದಿನ ನಾವು ಮುಟ್ತೀವಿ ಅಂತ. ಇದು ನನ್ನ ಒಂದು ಚಿಕ್ಕ ವಿಚಾರ. ಇದು ಖಂಡಿತವಾಗಿ ನಮಗೆ ವರ್ಕ್ ಆಗಬಹುದು. ನಮ್ಮ ಸರಿತಾ ಅಶೋಕ್ರವರು ಅವರು ಎಷ್ಟು ಆ್ಯಕ್ಟಿವ್ ಇದ್ದಾರೆ, ಇವರ ಎಲ್ಲರ ಒಂದು ಸಹಕಾರದಿಂದ ಒಂದು ಚಿಕ್ಕ ಗ್ರಾಮದಲ್ಲಿ ಎಲ್ಲ ಹೌಸ್ ವೈಫ್ ಅಂತ ಹೇಳುವವರನ್ನು ಎಲ್ಲರನ್ನ ಒಟ್ಟುಗೂಡಿಸಿ ಏನಾದರೂ ಒಂದು ಚಿಕ್ಕ ಮಟ್ಟದ ಚಿಕ್ಕ ಕೈಗಾರಿಕೆಗಳನ್ನು ಖಂಡಿತ ಮಾಡಬಹುದು ಅಂತ ಹೇಳುವ ಒಂದು ಪರಿಕಲ್ಪನೆ ನನ್ನದು. ಒಳ್ಳೆಯ ಈ ಒಂದು ಸಂದರ್ಭ ಇಷ್ಟು ಉತ್ತಮವಾಗಿ ನಮ್ಮ ಧೂಮಾವತಿ ಬಂಟ ಇದರ ಪ್ರತಿಷ್ಠೆ ಮತ್ತು ನಮ್ಮ ದೇವರ ದೃಢಕಲಶ ನಡೀತಾ ಉಂಟು. ನಮ್ಮ ಊರಿನ ಎಲ್ಲರೂ, ನಮ್ಮ ಕುಟುಂಬಕ್ಕೆ, ಈ ದೇವಸ್ಥಾನಕ್ಕೆ ನಿಮ್ಮ ಕೊಟ್ಟ ಪ್ರೀತಿ ಮತ್ತು ಸಹಾಯ ಎಂದಿಗೂ ಮರೆಯಲಾಗಂತು. ಇದು ಸದಾ ನಮ್ಮೊಂದಿಗೆ ಇರಲಿ ಅಂತ ಹೇಳಿಕೊಂಡು ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ನಮಸ್ಕಾರ. ಬದಲಾವಣೆಯನ್ನು ತರಬಹುದು ಎಂಬ ಸ್ಫೂರ್ತಿಯ ಮಾತುಗಳನ್ನು ಹೇಳಿದ್ದಾರೆ ಶ್ರೀಮತಿ ವಾಣಿ ರಾಜಗೋಪಾಲ್, ಆನುವಂಶಿಕ ಟ್ರಸ್ಟಿ ಉಚ್ಚಿಲ ಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ. ಎಲ್ಲರ ಬದುಕು ಉನ್ನತ ಮಟ್ಟಕ್ಕೆ ಏರುವಂತಾಗಲಿ, ದೇಶದ ಉನ್ನತಿಯಲ್ಲಿ ಕೈ ಜೋಡಿಸುವಂತಹ ಭಾಗ್ಯ ಎಲ್ರಿಗೂ, ಎಲ್ಲ ಮಾತೆಯರಿಗೂ ದೊರಕಲಿ ಎಂಬ ಆಶಯದೊಂದಿಗೆ ಮಾತನಾಡಿದ ತಮಗೆ ವಂದನೆಗಳು. ಮುಂದೆ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್, ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತಿಯವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ವಿನಂತಿ. ವಿಷ್ಣುಮೂರ್ತಿ ದೇವರಿಗೆ ಪಾದಕ್ಕೆ ಅಡ್ಡ ಬೀಳುತ್ತಾ, ಹಾಗೆಯೇ ವೇದಿಕೆಯಲ್ಲಿ ಅಮ್ಮನವರು ಶ್ರೀ ಮಾತಾನಂದಮಯಿ ಅಮ್ಮನವರಿದ್ದಾರೆ, ಅವರ ಆಶೀರ್ವಾದವನ್ನು ಪಡೆಯುತ್ತಾ, ಹಾಗೆಯೇ ವೇದಿಕೆಯಲ್ಲಿರೋ ಎಲ್ಲ ಅಕ್ಕರವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ಬಹಳ ಒಂದು ಖುಷಿಯಾಗ್ತಾ ಇದೆ. ಯಾಕಂದರೆ ಒಂದು ಒಳ್ಳೆ ಕಾರ್ಯಕ್ರಮನ ಇವತ್ತು ಮಾತ್ರ ಸಂಗಮ ಅಂಥೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸಂದೇಶವನ್ನು ಇವತ್ತೆಲ್ಲ ನಮ್ಮ ಅಕ್ಕನವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೆ ಈ ಒಂದು ಸುಸಂದರ್ಭದಲ್ಲಿ ನಮಗೂ ಈ ಒಂದು ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತಹ ಎಲ್ಲ ಆಡಳಿತ ಮಂಡಳಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಶ್ರೀಮತಿ
ಭಾರತಿ ರಾಘವಗಟ್ಟಿ ಉಪಾಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್ ಇವರಿಂದ ಒಂದೆರಡು ಮಾತುಗಳು. ಉಚ್ಚಿಲ ಕೋಟ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಗಳ ಇಂದು ಪುನರ್ ಪ್ರತಿಷ್ಠಾಪನಾ ಕಲಶೋತ್ಸವಕ್ಕೆ ನಮ್ಮನ್ನು ಆಹ್ವಾನಿಸಿದಂಥ ಎಲ್ರಿಗೂ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ, ಅದೇ ರೀತಿ ಮಾತೃ ಸಂಗಮ ಅಂತ ಹೇಳಿ ಇವತ್ತು ವೇದಿಕೆಯಲ್ಲಿ ಮಹಿಳೆಯರನ್ನೇ ವೇದಿಕೆ ಅಲಂಕರಿಸಿದರೆ ಅದರಲ್ಲಿ ಮಾತಾನಂದ ಅಮ್ಮನವರಿಗೂ ನಮ್ಮ ವಂದನೆಯನ್ನು ಅರ್ಪಿಸುತ್ತಾ, ಅದೇ ರೀತಿ ಹಿರಿಯ ಮಾತೆಯರಿಗೂ ಎಲ್ರಿಗೂ ಧನ್ಯವಾದ ಹೇಳುತ್ತಾ, ನಮಗೂ ಈ ಕೋಟ ಉಚ್ಚಿಲ ಕೋಟ ಶ್ರೀ ಧೂಮಾವತಿ ಬಂಟರ ಪರಿವಾರಕ್ಕೆ ನಮ್ಮನ್ನು ಒಂದು ಭಾಗವನ್ನಾಗಿ ಮಾಡಿ ನಮ್ಮನ್ನು ಗುರುತಿಸಿದ ಎಲ್ರಿಗೂ, ಈ ಕೋಟದಲ್ಲಿ ದುಡಿಯುವಂಥ ಎಲ್ರಿಗೂ ಹೃತ್ಪೂರ್ವಕವಾಗಿ ನಾವು ವಂದಿಸ್ತಾ ಇದ್ದೇನೆ. ಯಾಕಂದರೆ ನಮಗೂ ಒಂದು ಜನಪ್ರತಿನಿಧಿಯಾಗಿ 10 ಕಡೆ ಬೆರೆಯುವಂಥ 10 ಕಡೆ ಸೇವೆ ಮಾಡುವಂಥ ಅವಕಾಶವನ್ನು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ನಮಗೂ ಸಂತೋಷ. ಎಲ್ಲ ಕಡೆ ಎಲ್ಲರೊಟ್ಟಿಗೆ ಬೆರೆಯುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ಈ ಉಚ್ಚಿಲ ಕೋಟ ಶ್ರೀ ಧೂಮಾವತಿ ಬಂಟ ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೆದು ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡಿ ಎಲ್ರಿಗೂ ಅವಕಾಶವನ್ನು ಕೊಟ್ಟು ಸ್ವಾಗತಿಸಲಿ ಎನ್ನುವ ಆಶಯದಿಂದ ನಾನು ಕೂಡ ಬಂದಿದ್ದೇನೆ. ಯಾಕಂದರೆ ಈ ಕೋವಿಡ್-19 ನಂತರ ನಮಗೆ ಯಾವ ಸಭಾ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಭಾಗವಹಿಸುವಂಥ ಅವಕಾಶವಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕೋವಿಡ್-19 ನಂತರ ನಾವು ಈ ವೇದಿಕೆಯಲ್ಲಿ ಒಟ್ಟಾಗಿ ಸೇರಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ನಮಗೆ ಎಲ್ರಿಗೂ ನಮ್ಮನ್ನು ಪ್ರೀತಿಪೂರ್ವಕ ಕರೆದಂಥ ಇಲ್ಲಿ ನಮಗೆ ಒಂದು ವೇದಿಕೆಯ ಅವಕಾಶ ಕೊಟ್ಟಂಥ ಎಲ್ರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮಂಡಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಮಾತನಾಡಿದ್ದಾರೆ ಶ್ರೀಮತಿ ಭಾರತಿ ರಾಘವಗಟ್ಟಿ ಉಪಾಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತಿಯವರು. ನಿಮಗೆ ವಂದನೆಗಳು. ಧರ್ಮ ಗದ್ದಿಗೆದ ಸಬಲೇಸಿಡು ಧರ್ಮದ ತಿರ್ಲನ್ನು ತೆರಿಪಾವುನ ವರ್ತಮಾನ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮತ್ತು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಾತೆಯರ ಪಾತ್ರ ಪನ್ಪಿ ವಿಚಾರಡು ಮದಿಪು ಕೊರ್ರೆವುಲ್ಲೆರು ಧರ್ಮದ ಮರ್ಮನು ಸನಾತನ ಸಂಸ್ಕೃತಿ ಸಂಸ್ಕಾರವನ್ನು ಉಡಲಿಗೆ ಮುಟ್ಟಾದು ಕೊರ್ದು ನಾಡೊರ್ಮೆ ಕೀರ್ತಿ ಪುದರಿಕೆನಿನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಉಂಬೆರ್ದು ಧಾರ್ಮಿಕ ಉಪನ್ಯಾಸ. ಮಾತಾನಂದಮಯಿ ಅಪ್ಪನ ಕಾರ್ಗೆ ಅಡ್ಡ ಬರಂದು ಮಧ್ಯರ್ಮದ ಇಲೇಸದ ಗುರ್ಕಾರ್ಲೆ ಮಧ್ಯರ್ಮಡಿತ್ತಿನ ಮಾತೆಯನ್ನ ತಂಗಡಿಯಲ್ಲೇ ಉಚ್ಚಿಲಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಗಳ ದೈವಸ್ಥಾನದ ಪುನರ್ ಪ್ರತಿಷ್ಠಾ ಕಲಶೋತ್ಸವದ ಈ ಒಂಜಿ ಎಡ್ಡೆ ಗಳಿಗೇಡು ಸೇರ್ದಿಂಚಿನ ಮಾತ ಭಕ್ತಾಭಿಮಾನಿಲೆಗಲ ಕಲಾಭಿಮಾನಿಲೆಗಲ ಸುರುಕಾದ ಸೋಲೈತದ ಸೊಲ್ಮೆ ಸಂದಾಯ್ತ ಮಲ್ಪೆ. ಇಂಗ್ಲೀಷ್ ಇರು ಒಂಜಿ ಪಾತೆರ ಉಂಡು, ವೆಲ್ ಬಿಗ್ಯಾನ್ ಇಸ್ ಆಫ್ ಡನ್ ಪಂದ್ ಎಂದಾಯಿ ಪಂಡಂದಾಂಡ ಧಾರ್ಮಿಕ ಉಪನ್ಯಾಸ ಕೊರ್ಪಿನಾತ್ ಮಲ್ಲ ಮಧ್ಯರ್ಮದ ಜನ ಯಾನತ್ ನೇಡ್ದು ದುಂಬು ಅಪ್ಪೆ ಸ್ವರೂಪಾಯಿನ ಮಾತಾನಂದಮಯ್ಯಲು ಪಾತೆರಿಯರು ಇಂಕ್ಲೆನ ಮಲ್ಲಕ್ಕಾಯಿನಂಚಿನ ಶೋಭಕ್ಕ ಒಂಜಾತ್ ನಮಕ್ ಸಂದೇಶನ ಕೊರಿಯರು ಐತ ಒಟ್ಟುಗು ನಮ್ಮ ನನೊಂಜಿ ಅಕ್ಕೆ ಅರ್ನ ಅನುಭವದ ಒಟ್ಟುಗು ಒಂಜಾತು ನುಡಿ ಪೊರ್ಲು ಕೊರಿ ಬೊಕ್ಕ ಅಪ್ಪೆನ ಪಾತ್ರದಾದ ಅಪ್ಪೆ ಪಂಡ ಏರು ಪನ್ಪುನೇನು ನಮ್ಮ ಮಾತ ಮುಲ್ಪ ಕುಲ್ದಿನಕಲು ಬಾರಿ ಪೊರ್ಲುಡು ಅರ್ಥ ಮಂತೊಂದ ಖಂಡಿತವಾದ್ಲ ಪನ್ಪೆ ಗಂಟೆ ಎನ್ಮ ಇರುವಾಂಡ್ ಲೇಸದ ಈ ಒಂಜಿ ಓಲೆಡು ಬರೆತ್ತೇರಿ ಎನ್ಮರೆಕ್ ಬಾರಿ ಪೊರ್ಲದ ಗೀತಾ ಸಾಹಿತ್ಯ ಸಂಭ್ರಮ ಉಂಡು ಮಾತೆರ್ಲ ಇಲ್ಲರ್ದು ಪಿದಡ್ನಾಗ ಇನ್ನೊಂದು ಬತ್ತೇರು ಮಲ್ಲೆಜಿ ಪೊಂಜೋಲೆನ ಕಿರಿಕಿರೊಂಜಿ ಎನ್ಮರನಾಗ ಮುಗಿದುಪ್ಪು ಮಾರಾಯ ವಿಠ್ಠಲರ್ನ ಒಂಜಿ ಕಾರ್ಯಕ್ರಮ ನಮಗೇನುಗ 10 ಗಂಟೆಗೆ ಒಂಜಿ ಜಪ್ಪುಗ ಅಂಡ ಬಂದುಳೆ ಈ ತೆಡ್ಡೆದ ಒಂಜಿ ಧಾರ್ಮಿಕ ಕಾರ್ಯಕ್ರಮಡು ಇಂಚಿನ ಲೇಸಲಿನ ದಾಯಗ ದೀಪೇರು ಇನಿ ಸನಾತನ ಹಿಂದೂ ಧರ್ಮಡು ಅಪ್ಪೆಗೆ ನಮ ಕೊರ್ಪುನ ಅಪ್ಪೆ ಎಕ್ಕಡು ಪಂಡೇರು ಯಾನು ಮಾತ್ವ ಸ್ವರೂಪಿ ದಾಯಪ ನೀನು ಪಂಡ ಕಿನ್ಯಪ್ರಾಯುಡೆ ತನ್ನ ಸಾಮಾಜಿಕವಾಯಿನ ತನ್ನ ಕೌಟುಂಬಿಕವಾಯಿನ ಮಾತಾ ಜೀವನವನ್ನು ಬಿಡ್ದು ಸಾಧ್ವಿ ಸ್ವರೂಪಡು ಧರ್ಮ ಜಾಗೃತಿಗುಪ್ಪುನಂಚಿನೊಂಜಿ ಅಪ್ಪೆ ನಮ್ಮೊಟ್ಟಿಗೆ ಒಲ್ಲೆರು
ಅಪ್ಪೆನ ಒಂಜಿ ರೂಪನೇ ಅಂಚೆನೆ. ಅಪ್ಪೆ ಕಾಲಿ ಒಂಜಿ ಇಲ್ಲಡು ಅಪ್ಪೆ ಆದು ಬೊಡೆದಿಯಾದು ಮೆಗ್ದಿಯಾದು ತಗೆ ತಂಗಡಿಯಾದು ಅತ್ತಂಡ ಪ್ರೇಮಿಯಾದು ಸಖಿಯಾದು ಸತಿಯಾದು ನಮ್ಮೊಟ್ಟಿಗೆ ಒಪ್ಪುನಾಲತ್ತು ಮಾತಾ ರೀತಿದ ಆಲು ವೇಷನು ಎಂಚ ಒಂಜಿ ಕಲಾವಿದ ವೇಷ ಮನ್ಪೇನ ಆಂಡ ಒಂಜಿ ಅಪ್ಪಾದ ಆಲು ಭೂಮಿಗೆ ಪೊಣ್ಣಾದ ಪುಟ್ಟಿ ಬಕ್ಕ ಅಲೆಗೆ ಅಲ್ಲಿನ ಜೀವನ ಪರ್ಯಂತ ಆಲು ಒಂಜತ್ತು ಒಂಜಿ ರೋಲ್ ಮಂತೊಂದೇ ಪೋಪುಡು ಅಲೆಗೆ ಪೇಮೆಂಟ್ ಈಜ್ ಒಂಜಿ ಪೊಣ್ಣು ಪನ್ಪಿನ ಜೀವನದಾದ ಪಂಡಂದಾಂಡ ಅಲೆಗೆ ಜೀವನ ಪರ್ಯಂತ ಪೇಮೆಂಟ್ ಜಂದಿನ ಬಾರಿ ಪೊರ್ಲುಡು ದೇವರು ಅರ್ಥದ ತುಲ್ತದ ಕೊರ್ತಿನ ಒಂಜಿ ಮಹಾ ಸೇವೆಗೋಸ್ಕರ ಈ ಭೂಮಿದ ಮಿತ್ತೆ ಜಪಡಾದೇರು ಪನ್ಪ. ಈ ಪೊರ್ತುಡು ಒಂಜಿ ಕವಿವಾಣಿದ ನೆನಪಾಪುಣೆ ದಯಪನ್ನಗ ಎನ್ನ ಮಾತ ಮೋಕೆದ ಬಂದುಲ್ಲೆ ಉಂಡು ಇರ್ನ ಒಂಜಿ ಎಲ್ಲಿಯ ಕವನ ಹೆಜ್ಜಿಂಡ ಆಪುಜಿನ್ ಆತ ಬರ್ತನಗೆ ಯಾನೇನು ನೀ ಪುರ್ಸೊತ್ತಿಜ್ಜಿ ಬಸ್ತಿಲಡ ಪಂಡೆ ಧನ್ಯವಾದ ಕೊರ್ಲೆ ಗಂಟೆ ಕಡೆಸೊಂದುಂಡು ಅಂಚ ಅದುಪ್ಪನಾಗ ಆ ಕವಿವಾಣಿ ದೊಟ್ಟುಗು ಎನ್ನ ನಾಲು ಬಾಯ್ಡು ಅಪ್ಪೆ ಕೊರ್ನಂಚಿನ ಆ ನಾಲು ಮದಿಪುನು ನಿಖಲ ದುಂಬತ್ತ ಕೊರ್ಪೆ. ಆಕಾಶದ ಮೇಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಬಹುಶಃ ಮಲ್ಲ ಸಿಂಗರ್ ಯಾನತ್ ಅಂಡಲ ಈ ಬಾರಿ ಒಂಜಿ ಪದ್ಯ ಏಪಲ ಎಂಕ್ಲೆಗೆ ಒಂಜಿ ಇನ್ಸ್ಪಿರೇಷನ್ ಕೊರ್ಪುನಂಚಿನ ಒಂಜಿ ಪದ ಬಂದುಳೆ ಮಾತಾ ನನ್ನ ಮೈಲು ಅರ್ನ ಪಾತೆರಡು ಪಂಡೆರು ಇಡೆ ಬನ್ನಗ ರಾಣಿ ಹಬ್ಬಕ್ಕನ ಒಂಜಿ ವೈಭಾವ ಒಂದುಂಡು ನಮ್ಮ ಮಾತ ಪುಣ್ಯವಂತೆರು ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಏರು ಪಣ್ಣಂದಾಂಡ ಆಲ್ ರಾಣಿ ಹಬ್ಬಕ್ಕೆ ಇನ್ನು ಇತಿಹಾಸದ ಪುಟ್ಟಟ್ಟು ಓಲಾ ಒಂಜಿ ಬರಿಟ್ಟು ಒಂದೊಂದಿತ್ತಂಡಾಂಡಲ ಬೇತೆ ಬೇತೆ ಸಂಘ ಸಂಸ್ಥೆದ ಹೊರಟು ನನವರ ರಾಣಿ ಹಬ್ಬಕ್ಕ ಬತ್ತಿನ ಆ ಸಾದಿ ಅಲ್ಲ ಒಂಜಿ ಘಟನೆನು ಅತ್ತಂಡ ಅಲ್ಲ ಕಥೆನು ಓದಂದಾಂಡ ಬಹುಶಃ ಅಂಪೆಂಕ್ಲೆನ ಓದುದು ಪೊಡು ಅವೇ ಒಂಜಿ ಪೊಣ್ಣು ಜೋಕ್ಲೆಗೆ ಇನ್ಸ್ಪಿರೇಷನ್ ಇನ್ನು ಉಚ್ಚಿಲತ್ತಾಯ ಕುಟುಂಬ ಈ ಒಂಜಿ ಧಾರ್ಮಿಕ ವಿಧಿವಿಧಾನದೊಟ್ಟಿಗೆ ಈ ಕ್ಷೇತ್ರನ ಒರಿಪಾಡೊಂದು ಪಣ್ಣಂದಾಂಡ ಹಿಂದೂ ಸನಾತನ ಧರ್ಮ ಅಪ್ಪೆಲ್ಲೆಗೆ ಇನಿ ಕಲ್ಪಾದ ಕೊರ್ತಿನತ್ತು 17ನೇ ಶತಮಾನಡು ರಾಣಿ ಹಬ್ಬಕ್ಕನ ಕಥೆನ ದೆತ್ತು ತೂಣಂದಾಂಡ ಇನಿ ನಮ್ಮ ಪನ್ಪ ಈ ಕಡೆ ಶೋಭಕ್ಕ ಪಂಡೆರ ಗಟ್ಟಿಯಕ್ಕ ಕಾಂಡೆ ಪಿದೊಡೊಂದುಂಡಾಂಡ ಮಾತ ಮುಲ್ಪೊಪ್ಪುನ ಮಧ್ಧರ್ಮೆಡುಪ್ಪುನಲಾವು ತಿರ್ತುಕುಲ್ದಿನ ಅಕ್ಕನಕ್ಲೆಗೆ ತೊಂತೆ ಮಂಡೆ ಬೆಚ್ಚ ಒಂದುಂಡು ಮಧ್ಯಾಹ್ನ ಕಜ್ಪು ಅಂತೀತೆ ಕೆಲವರ ಮೆಸೇಜ್ ಪಾಡ್ದಾನು ಒಂತೆ ಕಜ್ಪು ಬೆಚ್ಚ ಅನ್ಪುಲೆ ಯಾನು ಕಾರ್ಯಕ್ರಮಡುಲ್ಲೆ ಲೇಟ್ ಆವುಂದು ಕೆಲವರು ನನ್ನ ಕಾಂಡೆ ನೀರು ದೋಸೆಗ ಪುಂಡಿಗೆ ಅರಿಪಾಡ್ನಕ್ಲೆ ಮಂಡೆ ಹೆಚ್ಚಾವು ಈ ಮೆರ್ಕಲ್ನ ಮುಗಿದು 11 ಗಂಟೆಗೆ ಅರಿಪಾಡ್ನ ಬೊದುಲು ನಾನು ಏನು ಮದ್ದೊಡಂತ ಕುಸಾಲ್ ಪಾತೇರ್ವೆ ಎಂಕ್ ಉಪನ್ಯಾಸ ಇಜ್ಜಿ ಎಂಕ್ ಶಂಕೊಡ್ದು ಪಾತೇರೆ ಭಂಗ ಹಾಪುಂಡು ನಿಕ್ಲೆ ಒಂಜಿ ಚೂರು ಮನಸ್ಸಿಗೆ ಮುಟ್ಟಡು ಪನ್ಪುನ ಒಂಜಿ ನೆಲೆಟ್ಟು ನಿಕ್ಲೆನ ಇಲ್ಲದ ಮಗಲು ಪಂದು ಐನು ಸ್ವೀಕಾರ ಮನ್ಪುಲೆ ಬಂದುಳೆ ಇಂಚಿನ ಸಂದರ್ಭಡು ಇನಿ ಕೋಡೆ ನಮ್ಮ ಖಾಲಿ ಕೌಟುಂಬಿಕವಾದ ಸಾಮಾಜಿಕವಾದ ನಮ್ಮ ಜೀವನ ಮಲ್ತೊಂದಿಜ್ಜ 17ನೇ ಶತಮಾನಡು ಪೋರ್ಚುಗೀಸರ್ನೊಟ್ಟಿಗೆ ಹೋರಾಟ ಮಂತಿನ ರಾಣಿ ಹಬ್ಬಕ್ಕನ ಕಾಲೊಡ್ಲ ಅಲ್ಲಿ ಖಾಲಿ ಹೋರಾಟ ಮಂತಲ್ಗೆ ನಮಕ್ ಸ್ವಾತಂತ್ರ್ಯ ಕಂತಲ್ಗೆ ನಮ್ಮ ಕಡಲ ತಡಿನ ಒರಿಪಾಯಲಿಗೆ ಪನ್ಪುನ ಸತ್ಯದ ನಮ್ಮೊಳಿಗೆಡು ನಮ್ಮ ಬದುಕು ನಕಲು ಬಂದುಳೆ ನಿಕ್ಲೆಗೆ ಗೊತ್ತುಪ್ಪಡು ಹಬ್ಬಕ್ಕ ಈ ಒಂಜಿ ಊರುಡು ರಾಜ್ಯಭಾರ ಅಲ್ಲಿ ಚೌಟ ಮನೆತನದ ಒಂಜಿ ವಂಶಡ್ದು ಮೂಡ ಬಿದ್ರೆಡ್ದು ಕುಡ್ಲಗ ಅಲ್ಲಿ ಮದಿಮೆ ಆದ ಬರ್ಪಲು ಬಂಗಾರಸುನು ಮದಿಮೆ ಆದ ಬನ್ನಗ ಇನ್ನಿತ್ತ ಎಂಚಿನ DC ಆಫೀಸ್ ಉಂಡ ಅಲ್ಪ ನನಲ ಹಬ್ಬಕ್ಕನ ಒಂಜಿ ಆ ಒಂಜಿ ಆಲಯ ನನಲ ಉಂಡು ಮುರನಿಲ ಎಂಕ್ಲು DC ಡಪಂಡ ಒಯ್ನೊಂಜಿ ಧ್ವಂಸ ಮಂತರಂದಾಂಡ ಹಬ್ಬಕ್ಕನ ನೆನಪುಗ ಅಟ್ಲೀಸ್ಟ್ ಅಲ್ಲ ಕಾಲುಡು ಆಯ್ನಂಚಿನ ಆಲಯನ ಖಂಡಿತವಾದ್ಲ ನಿಕ್ಲು ಧ್ವಂಸ ಮನ್ಪೋಚಿನ್ ಯಾನು ದಾಯ ಪಣ್ಣಂದ ಪಣ್ಣಂಡ ಒಂಜಿ ಪೊಣ್ಣಾದ ಅಪ್ಪೆನ ಬಂಜಿಡು ಕೊಡಿಪ್ಪುನಗ 9 ತಿಂಗಳು ಅಲ್ಲಿ ಪೊದ್ದಿದು ಬತ್ತದಾನಗ ಅಲ್ಲಿಗೆ ಮಸ್ತ್ ಕನಸುಲುಪ್ಪುಂಡು ಅಲ್ಲ ಬಾಲ್ಯದ ಒಂಜಾತ ಕನಸು ತೊಟ್ಟುಗ ಅಲ್ಲಿ ಮಿತ್ತು ಬರ್ಪಲ್ ಮದಿಮೆ ಆನಗ ರಂಗ ರಂಗದ ಕನಸದ ಒಟ್ಟುಗು ಕಂಡನ್ಯನ ಇಲ್ಲಡು ಒಂಜಾತ್ ಅಲ್ಲಿ ಖುಷಿಟ್ಟು ಕಾರ್ದೀಪಲ್
ಒಂಜಾತು ಅಕ್ಕನಕ್ಲೆಗೆ ಮದಿಮ್ಯಾದ ಅಕ್ಲನ ಜೀವನದ ಸತ್ಯಾಂಶ ಗೊತ್ತಾಂಡ ಒಂಜಾತು ಪೊಣ್ಣು ಜೋಕ್ಲೆಗೆ ಅವೇ ಮದಿಮೇನೆ ಒಂಜಿ ನರಕದ ಜೀವನ ಪುನವು ಇನಿ ಮಾತೆರ್ಲ ಅನುಭವಿಸಿನ ಅಕ್ಕನಕ್ಲೆಗೂ ಗೊತ್ತುಂಡು ಆಂಡ ಇತ್ತೆ ನಮ್ಮ ಮಾಡರ್ನ್ ಯುಗಟ್ಟುಲ್ಲ ನಮ್ಮ ಮಾತ ಇತ್ತೆ ಒಪ್ಪು ನಂಚಿನಕಲು ಇತ್ತೆ ಪಾಪ ಯಾನ್ ಅಣ್ಣನಕ್ಲ ಪರವಾದ ಪಾತಿರುವಂದು ದಯಮಂತದ ಎಣ್ಣೆ ಹೊಚ್ಚಿ ಓ ಲ್ಯಾಂಡಲ್ಲ ಓರಿ ಇಲ್ಲಡ್ ಜೋರಿಂದು ಕೇಂಡ ಯಪ್ಪ ಏರ್ನಾಂಡ ಎದುರುಡು ಪಾತಿರ್ಲಿ ಅಲ್ಲ ಎದುರುಡು ಒಂಜಿ ಎನ್ನ ಬಗ್ಗೆ ದಾಲ ಪನೊಚಿ ಪನ್ಮನ ಕಾಲ ಇನ್ನೆಂಕ್ಲ ಅಣ್ಣನಕ್ಲೆಗೆ ಬೈದಿನ ಕೆಲವು ಸಂದರ್ಭ ಆಂಡ ಒಂಜಿ ಅಪ್ಪೆ ಆದ ಬುಡೆದಿಯಾದ ಮೆಗ್ದಿ ಪಲಿಯಾದ ತಗೆ ತಂಗಡಿಯಾದ ಎನಕ ಪಗಡ ಪಲ್ಲಕನೆ ಬೇತೆ ಬೇತೆ ಪಾತ್ರ ನಿರ್ವಹಿಸಿನ ಅಪ್ಪೆನ ಆ ಉದಿಪನ ಆನಿದ ಕಾಲೊಡ್ದಿಂಚಿ ನಮ್ಮ ಪೂರ್ವಜರು ನಮಕ ಕಲ್ಪಾದ ಕೊರ್ತೇರು ನನಲ ಹಿಂದೂ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿ ಹಿಂದೂ ಧರ್ಮದ ದಾಯಗ ಒರಿದಂಡು ಪಂಡಂದಾಂಡ ಇನಿ ನಮ್ಮ ಹಿರಿಯಕ್ಕಲು ಕರ್ಪಾದ ಕೊರ್ತೇನ ಕಟ್ಟಲೇಲು ಧರ್ಮ ಉಪ್ಪು ಸಂಸ್ಕೃತಿ ಉಪ್ಪು ದೈವದೇವರುಪ್ಪು ಅತಂಡ ಆಚಾರ ವಿಚಾರಲುಪ್ಪು ನನಲ ನಮ್ಮ ಇಲ್ಲಡುಪ್ಪುನ ಆ ಹಿರಿಯ ತಲೆಮಾರದಕಲು ಅಣ್ಣನಕ್ಲೆಡ್ದಲ್ಲ ಜಾಸ್ತಿ ಕಿನ್ಯಪ್ರಾಯಡು ಪೊಣ್ಣಾದು ಪುಟ್ಟಿನಂಚಿನ ಆ ಪೊಣ್ಣು ಮಗಲೆಗೆ ದಿನಾಲ ಓತಾರತಿಲಕ್ಕ ನಮ್ಮ ಪನ್ಪೇರು ಬಾಲೆ ಎಡ್ಡೆ ಪಾತೆರಡ ದಣಿತೆ ಕುಲ್ಲಿನಕಲ್ ಕೆಲವರು ಪನ್ವೇರು ಮೆರಗೆಡ್ಡೆ ಇಲ್ಲಿ ಒಪ್ಪುನಾಗ ಬಜೆ ತರೆತ್ತದೇರು ನಾಲೈಗೆ ತರೆತದಿ ಜೇರು ನಮ್ಮ ಇಲ್ಲಡ್ ನಮ್ಮ ಹಿರಿಯಕ್ಕಲು ನಮ್ಮ ಮನಸ್ಸದ ಉಲಾಯ್ಡು ಪೊಣ್ಣಾದ ಎಂಕಲ ಗೊತ್ತುಂಡು ಯಾನ್ಲದಲ್ಲ ದುಂಬದ ನಮ್ಮ ಜನ್ರೇಷನ್ ಇಜ್ಜಿನಾಂಡ ಕಿನ್ನೆ ಪ್ರಾಯಡು ಎನ್ನ ಅಜ್ಜಿಡ ಪ್ರತಿ ಸಲ ಎನ್ನ ಅಜ್ಜಿ ಪನ್ನೆ ನಿಕ್ಕ ಮಾತಲಬೋಡು ನಿಕ್ಕ ಅಧಿಕ ಪ್ರಸಂಗ ಯಾನು ದಾಯ ಪನ್ಪೆ ಬಂದುಳೆ ಪಂಡ ನಮ್ಮ ಜನ್ರೇಷನ್ದ ಅಪ್ಪೆನ ಕುಲೆಗೆ ಆ ಕಾಲಡು ಎನ್ನ ಅಪ್ಪೆ ನಾಗಗದಾಯ ಪೇರ್ಮೈ ಪೆರೆ ಪೋಪಲ್ ದಾಯ ದೈವ ದೇವರ ನಡೆ ಪೋಪಲ್ ಕುಟುಂಬದ ಭೂತೊಗು ಪೋಪಲ್ ಅತ್ತನ ಇಂಚಿನ ಬ್ರಹ್ಮಕಲ ಸಾವಡನ್ನು ಪನ್ನಗ ನಮ ಬರ್ಪ ಅಣ್ಣ ನಮ್ಮ ಇತ್ತದ ಜನ್ರೇಷನ್ದ ಜೋಕುಲು ಎಂಚ ಒಂದು ನಮ್ಮ ಅಪ್ಪೆಲ್ಲ ಸುರುಕು ಅರ್ಥ ಮಂತೋಂಡಾಯ್ನೆ ಇನ್ನು ಎಂಕಲು ಗಂಟೆಗಟ್ಟಲೆ ಭಾಷಣ ಮನ್ಪೋಲಿ ಆತನ ನಿಕ್ಕಲು ಒಂಜಾತ್ ಕಡೆಟ್ ರಾತ್ರಿ ಪಗೆಲು ದೈವ ದೇವರಡ ಎನ್ನ ಜೋಕ್ಲೆಗೆಡ್ಡೆ ಮನ್ಪೊಲೆ ಎನ್ನ ಇಲ್ಲದಕ್ಲೆಗೆ ನಮ್ಮ ಮಾತ ನಟ್ಟುವ ನಮಕೇನೊಂದು ಪೋಪ ಬಂದುಳೆ ಅಣ್ಣ ನೇತ ಒಟ್ಟಿಗೆ ಏಪ ಇಂಚಿನ ಕಾರ್ಯಕ್ರಮಲೆಗೆ ಆತನ ಇಂಚಿನ ಲೇಸಲಿಗೆ ನಮ್ಮ ಇಲ್ಲದ ಜೋಕ್ಲೆನಲ್ಲಿ ಒತ್ತೊಂದು ಬರ್ಪನ ಅವಲೇ ಕೌಟುಂಬಿಕವಾದ ಅರ್ಧ ಬಸಿ ನಮ್ಮ ಅಪ್ಪೆಲ್ಲ ಬುಳೆಯ ಏನ ಅಪ್ಪಕ್ಕನ ಕತೆತ ಪಿರ ಉಡು ಪೋಪೆ ಹಬ್ಬಕ್ಕೆ ಚೌಟ ವಂಶಡ ಆಲು ಪುಟ್ಟಿನಂಚಿನ ಸಂದರ್ಭಡು ಆಲು ಅಲ್ಲ ಅಜ್ಜರ್ನ ಒಟ್ಟುಗು ಆಲು ಮಾತಾ ಪೊಣ್ಣು ಜೋಕುಲ್ಲಕನೆ ಇಲ್ಲದ ಮಾತ್ರ ತಾಲು ರಾಜವಿದ್ಯೆ ತಾಂತ್ರಿಕ ವಿದ್ಯೆಯನ್ನು ಕಲ್ತೊಂದಿತ್ತಲಿಗೆ ಪ್ರತಿ ಒಂಜಿ ಆ ಒಂಜಿ ಕತ್ತಿ ವರಸೆ ಆದುಪ್ಪು ಮನ್ಪುನಗಲ ಆಲು ಪ್ರತಿ ಒಂಜಿ ಸಲ ಆಣ ಅಂಜೋಲ್ಲಕನೆ ಆಲ್ನ ಕುಟುಂಬ ಹೊಡಿತ್ತಲು ಐದು ಬೊಕ್ಕ ಅಲ್ಲ ನಮ್ಮಲಕ್ಕನೆ ಒಂಜಿ ಮದಿಮೆ ಆದ ಬಂಗಾರಸು ನೆಡೆ ಬರ್ಪಲು ಬತ್ತಿ ಬೊಕ್ಕ ಗೊತ್ತಾಪುಣು ಅಲ್ಲ ಕುಟುಂಬದ ಪರಿಸ್ಥಿತಿ ದಾದಾನ್ ಅಲ್ಲ ಒಟ್ಟಿಗೆ ತಿನ್ನಾನೆ ಮರ್ಮಾಯೆ ತನ್ನ ಕಣ್ಣೆನ ಕುಟುಂಬದ ಮರ್ಮಾಯೆ ಆಯೆ ಸೇರೊಂದು ಪೋರ್ಚುಗೀಸೇರ್ನೊಟ್ಟಿಗೂ ನಮ್ಮ ದೇಶನು ಆತನ ನಮ್ಮ ರಾಜ್ಯನು ಆಯೆ ಬಲಿ ಮಲ್ಪೊಡು ಪಂದಕ್ಕೇನೊಂದನಗ ತನ್ನ ಕಣ್ಣನೆನ ಒಟ್ಟುಗಳಲೆಗೆ ಸಗಾಯ ತಿಕ್ಕುಜಿ ಐನು ಮಾತು ಬಿಡ್ದು ಉಚ್ಚಿಲಗ ಬರ್ಪಲಾಲ ಉಳ್ಳಾಲದ ಉಚ್ಚಿಲದಲ್ಪ ಇನಿ ಉಚ್ಚಿಲ ಕೋಟೆ ಪನ್ನಗ ಖಂಡಿತ ಅಪ್ಪೆ ಪಂಡಿಲಕ್ಕನೆ ನಮಕ್ ಹಬ್ಬಕ್ಕನೆ ಕೋಟೆ ಪಂಡಿ ಕೂಡಲೇ ವರ ನೆನಪಾಪು ನೀನು ಉಚ್ಚಿಲಡು ಹಬ್ಬಕ್ಕನೆ ಒಂಜಿ ಕೋಟೆ ಉಂಡು ಅವು ಅವನತಿ ದಂಚಿ ಪೋಂದುಂಡು ನೇತ ಬಗ್ಗೆ ಎಂಕ್ಲು ಬೇತೆ ಬೇತೆ ರಿಸರ್ಚ್ದ ಆತನ ಒಂಜಾತು ವಿದ್ವಾಂಸರು ಬರೇ ಉಂದುಲ್ಲೇರು ಆ ಸಂದರ್ಭಡು ಆಲು ಮುಲ್ಪ ಸೇರ್ದ ಕಾಲಿ ರಾಜಕಾರಣ ಮಂತಿನತ್ತು ಐತ ಒಟ್ಟುಗು ಕೌಟುಂಬಿಕವಾದ ತನ್ನ ರಡ್ಡು ಜೋಕ್ಳೇನಿಲ್ಲ ತನ್ನ ಊರದ ಮಾತೇರಲ್ಲ ಅವು ಮುಸಲ್ಮಾನರಿಪ್ಪು ಆತನ ಮೊಗವೀರರಿಪ್ಪು ಆತನ ಬೇತೆ ಬೇತೆ ಸಮಾಜದ ಮಾತ ನಾಯಕರನ್ನು ಒಟ್ಟು ಸೇರಿದು ನಮ್ಮ ಊರಿನ ಎಂಚ ವರಿಪಾವಲಿ ಪನ್ಪುನೇನು ಆನಿ 17ನೇ ಶತಮಾನಡು ನಮಕ ಕಲ್ಪಾದ ಕೊರ್ತಿನ ಮಲ್ಲಪ್ಪೆ ಏರು ಬಣ್ಣನಾಂಡ ಅವು ಹಬ್ಬಕ್ಕಾಗೆ ತನ್ನ ಕುಟುಂಬನ ತೂಂದೇ ಅಲ್ಪ ಹೊಂದಿತ್ತೀನಿ ತನ್ನ ಕುಟುಂಬಕ್ಕೆ ಬೋಡಾಯಿನ ದಾದ ಉಂಡ ಆಯ್ತ ವ್ಯವಸ್ಥೆದ ಒಟ್ಟುಗಾಲ ರಾಜಕಾರಣ ಮಂತೊಂದಿತ್ತಲು ತನ್ನ ರಾಜ್ಯದ ಬಗ್ಗೆ ಹೋರಾಟ ಮಂತೊಂದಿತ್ತಲು ಪೋರ್ಚುಗೀಸರನ್ನು ಏರೆಗ್ಲ ಸಾಧ್ಯಜಿ ಪನ್ಪುನ ನೆಲೆಟ್ಟು ಆನಿದಲ್ಲ ಮಂಡೆ ಖರ್ಚಿತೂಲೆ ದೊಂದಿದ ಪತ್ತೊಂದು ನಮ ಗೊತ್ತುಪ್ಪು ಇನಿ ನಮ್ಮ ದೊಂದಿ ಓಲಾಂಡ ದೈವದ ಕೋಲಾನಗನ ಅತನ ನಮ್ಮ ತೂದುಪ್ಪ ಮಡಲದ ಸೂಟೆ ಪತ್ತೊಂದು ಆಲು ಒಂದುವೇ ಕಡಲ ಕರೆಟ್ಟು ಬತ್ತಿನ ಪೋರ್ಚುಗೀಸರ್ನ ಆ ದಾದ ಕಪ್ಪಲು ನಮ್ಮ ಪನ್ಪನ ಆ ಕಪ್ಪಲದ ಎದುರುಡು ಅಪ್ಪಗ ಅಕ್ಲಿಗೆ ಕಲ್ಪನೆನೇ ಜಂಡಿಗೆ ಪರಕೀರೆಗೆ ಅಕ್ಲಿ ಇನ್ನೊಂದಿತ್ತರಿಗೆ ದಾದ ನಾವು ಹೊಸ ತರತ ಇನಿ ನಮ್ಮ ದಾದ ಮಲಮಲ್ಲ ಮಿಸೈಲ್ ಸೌಂದ್ ಮಾತ ಪನ್ಪನ ನಮ್ಮ ಮಾತ ಶತ್ರು ರಾಷ್ಟ್ರದೊಟ್ಟಿಗೆ ಹೋರಾಟ ಮನ್ಪನಗ ಆ ಸಂದರ್ಭಡು ಖಾಲಿ ಒಂಜಿ ಮಡಲದ ದೊಂದಿನ ತೂದು ಪೋಡಿತು ಪೋಯಿನಂಚಿನ ಪರಕೀಯರನ ಒಂಜಿ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಂತುಕೊರ್ನ ಮಲ್ಲಪ್ಪೆ ಏರು ಪಣ್ಣಂದಾಂಡ ಬಂದುಳೆ ಅವು ರಾಣಿ ಹಬ್ಬಕ್ಕ ಇನಿ ಆ ಕತೆ ಕುಲೇನು ನಮ್ಮ ಇತಿಹಾಸ ಉಡುಪುನಂಚಿನ ಅಪ್ಪೆಲ್ಲನ ಕತೆಲಿ ನಮ್ಮ ಜೋಕ್ಲಿಗೆ ಪಣ್ಣಂದಾಂಡ ದಯಪಣ್ಣಂದಾಂಡ
ಎಂಕಲೆ ಎನ್ಮನೆ ಕ್ಲಾಸ್ ಹಿಡ್ದು ಬೊಕ್ಕ ಎಂಕ ಇನ್ಸ್ಪಿರೇಷನ್ ಎನ್ನ ಬದುಕಿಗೆ ಗೊತ್ತಿನ ಇನ್ಸ್ಪಿರೇಷನ್ ಏರ್ ಪಂಡ ಅವು ಅಬ್ಬಕ್ಕನ ಕತೆಗಳು ಆಯ್ದು ಬೊಕ್ಕ ಎನ್ನ ಅಪ್ಪೆ ಕಿನ್ನೆಪ್ರಾಯಡೆ ಬೆತೆ ಬೇತೆ ತರತ ಬೇನೆ ಬೇಜಾರದ ಒಟ್ಟುಗು ತನ್ನ ಜೀವನೋಡು ನಿನ್ನ ಕಾರಡು ಉಂತೋಡು ಮಗ ಪಂಡದ ಕಲ್ಪಾದ ಕೊರ್ದು ಇನಿ ಸಮಾಜಡು ಕಿಂಚಿತ್ತು ನಿಕಲ ಮಾತ ಪ್ರೀತಿಗೆ ಪಾತ್ರವಾದ ಎಂಕಲು ಮಲ್ಲ ಜನಕ್ಕುಲು ಹತ್ತು ಬಂದುಳೆ ರಾಜಕೀಯಗ ಬತ್ತಿ ಕೂಡಲೇ ಎಂಕಲು ಮಲ್ಲ ಜನದಾಲಜಿ ಅಧಿಕಾರ ಕ್ಷಣಿಕ ಇನಿ ಬರ್ಪುಂಡು ಎಲ್ಲೇ ಪೋಪುಂಡು ಯಾನು ದಾಯಿ ಅಪ್ಪೆಲ್ಲೆಗೆ ನನವರ ಒತ್ತುದು ಪನ್ನೊಂದು ಬುಲ್ಲೆ ಪನ್ನಂದಾಂಡ ಆ ಕಾಲುಡು ಇಟಲಿದವರಿ ದಾರ್ಶನಿಕೆ ನಮ್ಮ ಉಳ್ಳಾಲಗ ಬರ್ಪೇರಿಗೆ ಪಿಯತ್ರೋ ದಲವೆಲ್ಲ ಓಪನ್ ಪೆರಾನ್ ಇನಿಲ ನಿಕ್ಲೆಗೆ ಇತಿಹಾಸಡು ಅಬ್ಬಕ್ಕನ ಕುರು ಹಿಜ್ಜಿ ಆಂಡ ಪಿಯತ್ರೋ ದಲವೆಲ್ಲನ ಅಬ್ಬಕ್ಕನ ಕತೆಟ್ಟು ನಾಡ್ನ ಆಯನ ಪುದರ್ನು ವಿಶೇಷವಾದ ಉಲ್ಲೇಖ ಮಂದಿದೇರು ರಾಣಿ ಅಬ್ಬಕ್ಕ ಪನ್ಪುನಾಲು ಉಲ್ಲಲಿಗೆ ಆಲು ಉಳ್ಳಾಲಡು ಇಡೀ ಪೋರ್ಚುಗೀಸರನ್ನು ಪೋಡಿಪ್ಪಾಯಲು ವಾಮಲ್ಲ ರಾಜಗಲ ಸಾಮಂತಗಲ ಆಯ್ಜಿ ಪನ್ನಿನ ಪೊರ್ತುಡು ಆಯ ರಾಣಿ ಅಬ್ಬಕ್ಕನ ಭೇಟಿ ಆಯರ ಬರ್ಪೆ ಆ ಪೊರ್ತುಡು ರಾಣಿ ಅಬ್ಬಕ್ಕ ಉಳ್ಳಾಲದ ಅರಮನೆ ಟುಪ್ಪುಜಲು ಆಲು ಓಲುಪ್ಪಲು ಪಣ್ಣಂದಾಂಡ ಕಂಡ ಬೆನಿಯರೆ ತನ್ನ ಊರ್ದ ಮಾತ ಒಂಜಾತು ಜವನಿಯರನ್ನು ಒಟ್ಟು ಸೇರ್ಸಾದು ಕಂಡ ಬೆನೊಂದು ಉಪ್ಪೊಲಿಗೆ ದುಂಬು ಫೋನ್ ಕಾಲ್ಸ್ ಇಜ್ಜಂಡು ಬಂದುಳೆ ನಮ್ಮ ಬಂಧುಳು ಸೇರೊಂದು ಅರ್ನ ಸೇವಕರ ಪನ್ಪೇರಿಗೆ ಅಪ್ಪೆ ಇರನು ಭೇಟಿ ಆಯರೆ ಬೇತೆ ದೇಶದ್ದು ಪಿಯಾತ್ರೋ ದಲವೆಲ್ಲೋ ಪನ್ಪನೊಂಜಿ ದಾರ್ಶನಿಕ ಬೆರಿದೆ ಆ ಇರ್ನ ಬಗ್ಗೆ ಒಂತೆ ತೆರೆಯುಣ್ಣುಡಿಗೆ ಇರ್ನ ಬಗ್ಗೆ ಒಂತೆ ಬರೆಯುಡಿಗೆ ಅಂದು ಪನ್ನಗ ಅಲು ಪನ್ಪಲು ಆಯ್ ನಮ್ಮೆಲ್ಲಡು ಬತ್ತಿನ ಅತಿಥಿ ಆಯನ ನಿಕ್ಲು ಪೊರ್ಲುಡು ಗೌರವ ಕೊರ್ದು ಆಗ ಅತಿಥಿ ಸತ್ಕಾರ ಮನ್ಪುಲೆ ಯಾನಿತ್ತೆ ಕಂಡದ ಬೇಲಡುಲ್ಲೆ ಏನ ನಂಬುದು ಈತ ಜನ ಕಂಡ ಜೈದೇರು ಯಾನು ಜತ್ತೊಂದು ಬತ್ತಂದಾಂಡ ಯಾನು ಭೂಮಿಯಪ್ಪೆಗೆ ಮೋಸ ಮಂತಿಲ್ಲ ಕಾಪುಂಡು ಅಂಚ ದುಪ್ಪುನಾಗ ಆಯನ ಅತಿಥಿ ಸತ್ಕಾರ ಮಂತದು ನಮ್ಮ ಮಾತ ಅರಮನೆಯನ್ನು ತೋಜಾ ಒಂದು ಉಪ್ಪುಲೆ ಪೊರ್ತು ಕಡೆಸನಾಗ ಯಾನು ಬತ್ತದ ಅಲೆ ಆಯನ ಭೇಟಿ ಅಪ್ಪೆನ್ ನೇನು ಉಲ್ಲೇಖ ಮಲ್ಪುವೆ ಒಂದು ಎಂಕ್ಲೆನ ಅಪ್ಪೆ ಮನಸ್ಸು ಒಂಜಿ ಬೇಲೆ ಕೊರನೊಂದಾಂಡ ಅವು ಕೌಟುಂಬಿಕವಾದುಪ್ಪು ಅತನ ಕೃಷಿ ಕ್ಷೇತ್ರಡಾದುಪ್ಪು ಅತನ ಸಾಮಾಜಿಕವಾದುಪ್ಪು ನೇನು ಮಾತ ಒಟ್ಟು ಸೇರ್ಸ ಒಂದು ನಡಪುನ ಮನಸ್ಸು ಏರೆಗುಂಡೊಂದು ಪಣ್ಣಂದಾಂಡ ಅವು ಅಪ್ಪೆ ಮನಸ್ಸಿಗೆ ಮಾತ್ರ ಸಾಧ್ಯ ಇನಿ ಪ್ರತಿ ಒಂಜಿ ಎನ್ನ ಅನುಭವದ ನೆಲೆಟ್ಟು ಸುಮಾರು 20 ವರ್ಷ ಸಾಮಾಜಿಕ ಕ್ಷೇತ್ರಡು ಬೇಲೆ ಮಂತಿನ ನೆಲೆಟ್ಟು ಎಂಗ್ಲ ಗೊತ್ತುಂಡು ಸುರೇಖ ಟೀಚರ್ನ ಏಪಲ್ಲ ಫೋನ್ ಕಾಲ್ಸ್ ಉಪ್ಪುಂಡೆಂಗ್ ಅರ್ನ ಜೋಕುಲ್ನ ಬಗ್ಗೆ ನತನ ಬೇತೆ ಬೇತೆ ಅಕ್ಕನಕಲ್ ಯಾನು ಒಂಜಾತ ಅಪ್ಪೆನ ಮನಸ್ಸಲ್ಲೇನು ತೂತೆ ಯಾನು ಸಮಾಜದ ಅತ್ಯಂತ ಕೆಳಮಟ್ಟದ ಸ್ತರಮಟ್ಟದ ಅಕ್ಕನಕ್ಲೊಟ್ಟಿಗೆ ಬೇಲೆ ಮಂತಿನ ಪುಂಜವು ಯಾನಿನಿ ಗಟ್ಟಿಯಾದು ಪೆರ ಜಾತಿದ ಗಟ್ಟಿ ಪನ್ಪುಜಿ ಯಾನೊಂಜಿ ಹಿಂದೂ ಜಾತಿ ಬೊಕ್ಕ ಪುಟ್ಟಿನವು ಆಂಡ ಎನ್ನ ಮನಸ್ಸಾದು ಪಡ ನಿಕ್ಲಂಚಿನ ಮಾತ ಪ್ರೀತಿ ಗಟ್ಟಿಯಾಯರ ಕಾರಣ ಅತ್ಯಂತ ಕೆಳಸ್ತರದ HIV AIDS ಉಪ್ಪುನಂಚಿನ ಅಕ್ಕನಕ್ಲೊಟ್ಟಿಗೆ ಕೆಲಸ ಮಲ್ತದೆ ಒವೇ ಒಂಜಿ ಗೊತ್ತಿಜ್ಜಂದೆ ಎಡ್ಡೆ ಸಂಸ್ಕಾರಡು ಬುಳೆಯಿನ ಅಪ್ಪೆಲ್ಲು ಇನಿ ಮದಿ ಮ್ಯಾದ್ ತನ್ನ ಕಂಡನಿಲ್ಲಡೆ ಪೋನಗ ತನ್ನ ಕಂಡನಿಯಡ್ದ ಅತನ ತನ್ನ ಜೀವನೋಡು ಮದಿ ಮೆಡ್ದು ದುಂಬೆ ಎರ ಒಂಜಿ ಆಣ ಬಂಜೋಡ್ದ ಅಕ್ಲು ಮೋಸ ಪೋದ ಆ ಸೀಕನ ತನ್ನ ಉಡಾಲಗ ಪತ್ತೊಂದು ಅಕ್ಲು ಸೈಪುಜೇರು ಅಕ್ಲ ಮನೋಸ್ಥೈರ್ಯ ಸದೃಢವಾದಿತ್ತಂದಾಂಡ ಅಕ್ಲ ಬೆನ್ಪಿನ ಬೇಲೆ ಗಟ್ಟಿಯಾದಿತ್ತಂದಾಂಡ ಅಕ್ಲ ಮನಸ್ಸಿತ್ತಂದಾಂಡ ಅಕ್ಲ ಜೋಕ್ಲುಲ ಉಂಡು ಅಕ್ಲ ಪೊರ್ಲ ಕಂಟಡಿ ಇನಿ ಅಕ್ಲ ಬದುಕನ್ನು ಮಂತೊಂದುಲ್ಲೇರ ಬಂದುಳೆ ಒಂದು ಒಂಜಿ ಅಪ್ಪೆನ ಶಕ್ತಿ ಇನಿ ಇತಿಹಾಸನು ನನಲ ಕೆದಕಂಡು ಹಬ್ಬಕ್ಕ ನಡೆದು ದುಂಬು ಪೋಳುಂದಾಂಡ ಇಂಚಿಪ್ಪ ನಮ್ಮ ಮಾತೆರ್ಲ ನವರಾತ್ರಿದ ಸಂಭ್ರಮಡು ಪೊರ್ಲದ ದುತ್ತಾಯ್ತ ಪಾಡೊಂದು ಬಾರಿ ಖುಷಿ ಪಡೆಯ ಕೊರೋನಾ ಉಪ್ಪಡು ಆಂಡಲ ನಮ್ಮ ಹಿಂದೂ ಸನಾತನ ಸಂಸ್ಕೃತಿದ ಸಂಸ್ಕಾರಗುಲ ಅತ್ತಂಡ ದೇವೇರ್ನ ದೈವಲೆನ ಸೇವೆಗೆ ನಮ್ಮ ಅಕ್ಕನಕ್ಲಿ ಏಪಲ ಪಿರಜಾರ್ದ ಜರಿ ಕಾಂಡಲಕ್ಕದ ವಾಟ್ಸಪ್ ತೂಪುನಿ ನವರಾತ್ರಿಗೆ ನೀವು ಸೀರೆ ಮಾರಿದೆ ಅಂತ ನೀ ಫೋಟೋ ಮನದನಿ ವಿಜಯವಾಣಿಡು ಫೋಟೋ ಪಿರ ಇಂಕ್ಲೆಗೆ ವಾಟ್ಸಪ್ ಕೆಲಸಲ ಲೋಡ್ ಆನಾಗ ಮಂಡೆ ಚಾಪುಂಡು ಐತ ಪಿರತ್ತ ಒಂಜಿ ಕತ್ತಲ ಪನ್ಪೆನಿಕ್ಲೆಗೆ ಸಾಧ್ಯಣೆನ ಸಮಯ ತೋಂದುಲ್ಲ ಬಾರಿ ಸಮಯದ ಬಗ್ಗೆ ತೂಪುನ ಇಂಚಿನ ಸಂದರ್ಭಡು ಇನಿ ದುಷ್ಟೆರೆನ ನಾಶ ಮಲ್ಪೊಡುಂದಾಂಡ ಅಂಚಿನ ಮಹಾಮಾಯೆ ಆಲು ಜನನಾದ ನವಶಕ್ತಿಲೇನು ಒಟ್ಟು ಮಂತದ ದುಷ್ಟ ಸಂಹಾರ ಮಂತದಂಡು ಪಂಡದು ಇನಿ ನಮ್ಮ ಇತಿಹಾಸದ ಕತೆಟು ತುಪ್ಪ ಇನಿ ವಿಷ್ಣುಮೂರ್ತಿ ನಮ್ಮ ವಿಷ್ಣುದೇವರನ ಬಗ್ಗೆ ವಿಷ್ಣುಗೂ ನಮ್ಮ ಒಂಜಿ ಅಕ್ಕಸನ್ ಆ ಕೆರಡಾಯ್ನಂಚಿನ ಸಂದರ್ಭಡಲ ಮೋಹಿನಿ ಭಸ್ಮಾಸುರನ ಕತೆನ ಕೇಂದುಪ್ಪ ಅಪ್ಪೆಲ್ಲನ ಪಾತ್ರ ಇನಿಯತ್ತೆ ಇನಿ ಭೂಮಿನ ಅಪ್ಪೆ ಪನ್ಪೇರು ಇನಿ ಓಲು ಪೋಳುಂದಾಂಡಲ ಮಾತೃದೇವೋಭವ ಪಿತೃದೇವೋಭವ ಪಣ್ಣಂದಾಂಡ ಅಪ್ಪೆಗೆ ಕೊರ್ನಂಚಿನ ಒವೇ ಒಂಜಿ ತೂಲೆ ಅಪ್ಪೆ ಏರು ಪಂಡವು ಪ್ರಕೃತಿ ಅಪ್ಪೆ ಏರು ಪಂಡವು ಭೂಮಿ ಪರಪ್ಪುನ ನದಿಗೆ ಉಪ್ಪುನ ಪುದರ್ ಓಲ್ಲ ಬೇತೆ ಬೇತೆ ಪುದರ್ ಮೂಲ ಉಲ್ಲೇಖ ಮಲ್ಪೆರ ಬಲ್ಲಿ ಗಂಗಾ ಯಮುನಾ ನಮಕಿಂಚಿನ ಬೇತೆ ಬೇತೆ ನದಿತ ಪುದರ್ಲೆಪ್ಪುನಿಂದಾಂಡ ಅವು ಅಪ್ಪೆಲ್ಲೆನ ಪುದರ್ ಉವಾಂಡ ಒಂಜಿ ಎಡ್ಡೆ ಕೆಲ್ಸಗುದಾದಂಡಲ ಪುದರ್ ದೀಕಂದಾಂಡ ಅವು ಅಪ್ಪೆಲ್ಲೆನ ಪುದರ್
ಅವು ದೈವದಾದುಪ್ಪು ದೇವೇರ್ನಾದುಪ್ಪು ಇನ್ನು ಇಡೀ ನಮ್ಮ ಭೂಮಿನ ಹಿಡಿತಡ ನಮ್ಮ ಪನ್ಪ ದೈವ ದೇವರ ಕಣ್ಣಿಗೆ ತೋಜುಂಡಾನ್ ಆಂಡ ಅಗೋಚರವಾಯಿನ ಶಕ್ತಿದ ಮೂಲಕ ನಮ್ಮನ್ನು ಮಾತ ಮಟ್ಟೆಲಿಡಪಾರ್ದ ಕಾಪು ನಂಚಿನ ಶಕ್ತಿ ಓ ಪಣ್ಣಂದಾಂಡ ಅವು ಅಪ್ಪೆ ಮನಸ್ಸದ ಶಕ್ತಿ ಆಯ್ತ ಒಟ್ಟಿಗೂ ಮಾತು ಶಕ್ತಿ ಇಲ್ಲ ಒಟ್ಟು ಸೇರೊಂದು ಇನಿ ನಮ್ಮನ್ನು ಕಾತೊಂದುಂಡ ಅಂಚಿನ ಅಪ್ಪೆ ಇನಿ ಕೌಟುಂಬಿಕವಾದ ಇತ್ತದ ಪ್ರಸ್ತುತ ಪರಿಸ್ಥಿತಿ ಎಂಚ ಉಂಡೊಂದು ಪಣ್ಣಣ್ಣ ನಮ್ಮ ಪರಿಸ್ಥಿತಿ ಕುಟುಂಬನು ಪೊರ್ಲ ಕಂಡೆಡ್ತೂಪ ಯಾನು ಹೆಚ್ಚಾದ ಎನ್ನ ಟ್ರೈನಿಂಗ್ ಒಂಜಿ ಪನೇರಂಡು ಅಣ್ಣೇರು ಇಲ್ಲದ ಬೀಗಾಣನ್ನಾಂಡ ಅಪ್ಪೆ ಇಲ್ಲದ ಬೀಗದ ಕೈಯಿನ್ ಅವು ನಿಕ್ಲ್ ಪನ್ನೋಡು ದಾಯೇನ್ ಒಂಜಿ ಇಲ್ಲಡು ಒಂಜಿ ಕುಟುಂಬ ಎತ್ತಂದಾಂಡ ಅಣ್ಣೇರಿಲ್ಲದ ಬಾರಿ ಮಲ್ಲ ಬೀಗ ಅಕ್ಕ ಒಂಜಿ ತೆಲ್ತೊಂದುಲ್ಲೇರಲ್ಪ ಅವು ಸರಿ ಏನು ಅಪ್ಪೆ ಬೀಗದ ಕೈಯಿನ್ ದಾಯಗಾದಿಪ್ಪು ಅಣ್ಣೇರ್ನಕ್ಲೆ ಕೊಂತ ಮಂಡೆಚ್ಚವು ಮೇರು ಭಯಂಕರ ದಯಪನಿಗೆ ಎಂಕಿನಿ ಕೊಡ್ತಿನ ಟಾಪಿಕ್ಕೇ ಅವು ಮಾತೃ ಸಂಗಮಡು ಮಾತೇರ್ನ ಬಗ್ಗೆ ಪಾತೆರಡು ದಾಯಗ ಅಪ್ಪೆ ಬೀಗದ ಕೈ ಅಣ್ಣಗ ಒಟ್ಟಿಗೆ ಪೋನಗ ನಮ್ಮ ಒಟ್ಟುಗುಪ್ಪೇರು ಬೀಗ ಪಾಡ್ದಿನ ಮಾತ್ರ ನೆನಪುಪ್ಪುಂಡು ಬೀಗದ ಕೈ ಕಿಸೆಟ್ಟ ಪರ್ಸಡ ಓಲಾಂಡ ದೀದು ಈ ಸಂತೆ ನೂದು ಮಂಡೆ ಬೆಚ್ಚೋಡು ಒಂಜಿ ಮೇಟು ಮೊಲ್ಲಗಿರಿಕಿರಿ ಪನ್ನಗ ನಿಕ್ಲೆನ ಅರ್ಧ ಅಂಗಿನ ಬೊಕೊಂಜಿ ಮೇಟು ಒಂಜಾತು ಮಧ್ಯೋಡು ಬೇತೆ ಬೇತೆ ರೀತಿದ ಒಂಜಿ ಕೆಲಸದ ಒತ್ತಡಡು ಪಾಪ ಅಣ್ಣನ ಕ್ಲುಪ್ಪುನಂಚಿನ ಸಂದರ್ಭಡು ಇಡೀ ಇಲ್ಲದ ಖಾಲಿ ಬೀಗದ ಕೈ ಆಲತ್ತು ಇನಿ ಪೊಣ್ಣಾಯಿನಾಲು ಒಂಜಿ ಕುಟುಂಬಡು ಅಪ್ಪೆ ಅದುಪ್ಪಡು ನಿಕ್ಲೆ ಗೊತ್ತುಪ್ಪು ಕೂಡು ಕುಟುಂಬಡು ಪುನಃ ಗೊತ್ತುಪ್ಪು ದಯಪನ್ನಗ ಯಾನ್ಲ ಒಂಜಿ ಪೋನಗ ಎನ್ನೆಲ್ಲಡು 14 ಜನ ಎತ್ತೇರು ಅಪ್ಪೆ ಅಮ್ಮಗ ಯಾನು ಬಾರಿ ಮೋಕೆದ ವರ್ತಿಯ ಮಗಲಾದಿತ್ತೆ ಅಪ್ಪೆನೊಟ್ಟಿಗಿತ್ತೀನಿ ಇಂಕ ಇಲ್ಲಡು ಜನ ತುನಗೆನ್ನಿ ಮೊಕ್ಲಿನಿ ಪೋಪೇರಿ ಎಲ್ಲೇ ಪೋಪೇರಿ ತೂನಗ ಅವಳು ಮೂಜಿ ನಾಲ್ ಸೇರಿತ ಕರೆಕ್ಟ್ ನುಪ್ಪುಬೇನಾಗ ಗೊತ್ತಾಂಡು ಯಾನು ಈತಿ ಜನತ ನಡುಟು ಜೀವನ ದೆಪ್ಪೊಡು ಎನ್ನ ಮಾಮಿನ ಬಗ್ಗೆನೇ ನಾನು ಉಲ್ಲೇಖ ಕೊರ್ಪನಿಂದಾಂಡ ಒಂಜಿ ತರವಾಡದ ಕುಟುಂಬಡು ಬತ್ತದು ಇನಿಕ್ಕಲ್ಲ ಎಂಕ್ಲೆಲ್ಲಡು ಒವೇ ಒಂಜಿ ಆಣಂಜೋಲು ಎಂಕ್ಲೆನ ಕುಟುಂಬದ ನಿರ್ಧಾರ ಮಲ್ಪಡುಂದಾಂಡ ಶಿ ಈಸ್ 94+ 95ನೇ ವರ್ಷದ ಎನ್ನ ಮಾಮಿ ಆಂಡ ಅರೆಗ್ ಎಂಕ್ಲು ಪನ್ಪ ಅರೆಗ್ ಅರಳು ಮರಳು ಅಂಚೆ ಇಂಚಾನ್ ಆಂಡ ಆರ್ ಕೊರ್ಪುನ ಸಜೆಷನ್ಸ್ ಎಂಚೊಪ್ಪುಂಡು ಪಂಡ ಪಕ್ಕ ಆರ್ನ ನೆನಪುದ ಶಕ್ತಿ ಆದುಪ್ಪು ಆರ್ ನಡತೊಂದು ಬತ್ತಿನ ಸಾಧ್ಯ ಆದುಪ್ಪು ಇನಿ ಅಂಚಿನ ಅಪ್ಪೆಲೆನ ಸ್ಥಾನಮಾನ ಇಲ್ಲದ ಕುಟುಂಬಡು ಓಲುಂಡು ಅಪ್ಪೆಗೆ ಓಲು ಗೌರವ ತಿಕ್ಕೊಂಡು ಪ್ರಾಯ ಆಯಿ ಕೂಡಲೇ ಇತ್ತದ ಆಧುನಿಕತೆಟ್ ಅಪ್ಪೆ ಅಮ್ಮನ ನಮಕ್ ತುಯ್ಯರ ಪುರ್ಸೊತ್ತಿಜ್ಜಿ ಎಂಕ್ಲೆಗೆ ಏತೋ ಸಲ ಫೋನ್ ಕಾಲ್ಸ್ ಬನ್ನಗ ಮನಸ್ಸಿಗೆ ಮಸ್ತ್ ಬೇನೆ ಆಪುಂಡು ಓಲಾಂಡ ಎಡ್ಡೆ ಆಶ್ರಮ ಎತ್ತಂಡ ಪಲ್ಲೆ ಮೇಡಮ್ ಎಂಕ್ಲೆ ಎಡ್ಡೆ ಪೇಮೆಂಟ್ ಮನ್ಪುವ ಇಲ್ಲಡು ಒಂತೆ ಕಿರಿಕಿರಿ ಆಪುಂಡು ಅಪ್ಪಗ ಒಂಜಿ ಅಪ್ಪೆನ ಸ್ಥಾನಮಾನ ಆಧುನಿಕತೆದ ನಮ್ಮ ಬದುಕದ ಜಂಜಾಟೊಪ್ಪು ಕೆಲವರಿಗೆ ಅನಿವಾರ್ಯ ಆದುಪ್ಪುಂದು ತಪ್ಪುಂದು ಯಾನ್ ಪನೆರ ಬೈದಿನಾಲತ್ತು ಆಂಡ ಅಂಚಿನ ಅಪ್ಪೆ ಒಂಜಿ ಕಾಲುಡು ತನ್ನ ಇಡೀ ಕುಟುಂಬನು ತನ್ನ ಇಡೀ ಸಂತಾನನು ತನ್ನ ಜೋಕುಲು ಬಾಲೆಲೇನು ಕಾತೊಂದು ಪಿದ ಇಡ್ಲ ಇನಿ ಮುಲ್ಪ ಕುಲ್ದಿನ ಏತೋ ಅಕ್ಕನ ಕ್ಲುಪ್ಪೆರೆಲ್ಲ ಕಾಂಡಲಕದು ಬೇಲೆಗೂ ಪೋವಡು ಆಂಡಲ ಇಂಚಿನ ಒಂಜಿ ಕಾರ್ಯಕ್ರಮಡಿ ಯಾನು ನಿರಂತರವಾದ ಭಾಗವಹಿಸೋಡು ಪನ್ನಗ ದಯಮಂತದ ಕೈ ಮುಗಿದು ನಟ್ಟುಣುವೆ ಬಂದುಳೆ ಯಾಕಡೆ ಮಲ್ಲಕ್ಕ ಶೋಭಕ್ಕ ಬಂಡೇರು ನಮ್ಮ ಅಕ್ಕನಕ್ಲೆಗೆ ಏನು ಮಾತ ಪನೊಡುಂದಿಜ್ಜಿ ಅಣ್ಣನಕ್ಲೆಗೆ ಪನೊಡು ಖಂಡಿತ ಇಜ್ಜಿ ಅಕ್ಕನಕ್ಲು ಅಣ್ಣನಕ್ಲು ಮಾತ ಮೂಲಿತ್ತಿನಕ್ಲು ಜೀವನನು ಕಲ್ತದು ಪಿರಾತ್ ರಿಪಿಟೇಷನ್ ಪುನರ್ಮನನ ಪನ್ಪನಮ ಅವೇನು ಮಂತೊಂದುಲ್ಲೇರು ಆಂಡ ಇತ್ತದ ಜನ್ರೇಷನ್ದ ಜೋಕ್ಲೇನು ಮಾತ ನಮನೆ ಹಾಳು ಮಂತೊಂದು ಕೆರಂದುಲ್ಲ ಮೊಬೈಲ್ ಪನ್ಪುನ ಒಂಜಿ ಜಂಗಮವಾಣಿ ಪನ್ಪ ನಮ್ಮ ಜಂಗಮವಾಣಿ ಹತ್ತೊಂದು ಒಂತ ಸಮಯ ಪೋಂಡ ನಮ್ಮನ್ನು ಮಾತ ಒಂಜಿ ಟೈಮ್ ಎಂಕಲ್ ಪನೊಂದಿತ್ತ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ PUC ತನಕ ಇನ್ನು ಮೊಬೈಲ್ ಇಜ್ಜಿನ ಜೋಕುಲ್ನ ಪಾಪ ಈ ವರ್ಷದ ಭವಿಷ್ಯನೇ ಇಜ್ಜಿ ಅಪ್ಪೆಲ್ಲೆಗೆ ಮಂಡೆ ವೆಚ್ಚ ಕರ್ಮ ಅಕ್ಕ ಇರ್ನ ಫೋನ್ ಬತ್ತಿ ನನಗೆ ಗೊತ್ತಾಯ್ತು ಜೋಕುಲು ಆನ್ಲೈನ್ ಕ್ಲಾಸ್ ಇರ್ತೀರ ಏನು ಕೆಲವು ಜೋಕುಲ್ಡ ಕೇಳ ಅಂದ ನಿಕ್ಲ ಆನ್ಲೈನ್ ಕ್ಲಾಸ್ ಅಥವಾ ಗೇಮ್ಸ್ ಮತ್ತು ಡೌನ್ಲೋಡ್ ಮಂತ ನೆಡ್ಡೆ ಆಪಣೊಂದು ಪಾಪ ಅಪ್ಪೆನ ಅಮ್ಮೆರ ಒಂಜಿ 200 ರೂಪಾಯಿ 300 ರೂಪಾಯಿದ ನೆಟ್ ಪಾಡು ನೀ 4 ದಿನೊಟ್ಟು ಖಾಲಿ ಆನ್ಲೈನ್ ಕ್ಲಾಸ್ ಇಡತ್ತವು ಖಾಲಿ ಆಪುನಿ ಬೇತೇನೆ ಬೊಕ್ಕ ಅಕಲ್ ಖಾಲಿ ಆಯ್ನಟ್ಟ ನಮ್ಮ ಅಪ್ಪೆಲ್ಲೆಗೂ ಗೊತ್ತಾಪುಜಿ ಅಂಚಿನ ಸಂದರ್ಭಡು ನಮ್ಮ ಏತ್ ಕಲ್ತದು ನಡೆದಿಲ್ಲ ಅನುಭವ ಮಂಟಪ ಬಸವಣ್ಣನ ಒಂಜಿ ವಚನೋಡು ಪನ್ಪೇರು ಅನುಭವ ಮಂಟಪ ಕೊರ್ಪುನಾತಿನ ಪಾಠ ನಮಕ್ ಓಲ್ಲ ತಿಕ್ಕುಜಿಗೆ ನೆಕ್ ಪೂರಕವಾದ ಒಂಜಿ ಎಲ್ಲೆ ಕತೆ ನೆನಪಣ್ಣ ನಿಕ್ಲಡ ಪನ್ಯರ ನಮ್ಮನೆ ಊರದ ಒಂಜಿ ಬಾರಿ ಎಡ್ಡೆ ಫ್ಯಾಮಿಲಿ ತನ್ನ ಬಡವುದ ಬಂಜಿದ ಬಡವಗೋಸ್ಕರ ಬೊಂಬಾಯಿಡು ಪೋದು ಸೆಟ್ಟಾದು ಸುಮಾರು ವರ್ಷ ಆದುಪ್ಪುಂಡು ಇಂಚೆನೆ ಬೇತೆ ಬೇತೆ ಕ್ಷೇತ್ರೋಡಾದು ಆರಿ ಬಾರಿ ಮಲ್ಲ ಜನ ಪೇರು ಕಂಡನಿ ಬುಡೆದು 2 ಜೋಕುಲು ಪೇರು ಬಾರಿ ಮಲ್ಲ ಜನ ಪೇರು
ಜನ ಅದಕ್ಲು ಸೆಟ್ಟ ದುಪ್ಪುನಗ ಇಂಚೆನೆ ಇತ್ತೆ ಕಡೆ ಪಂಡಿರು ಪ್ರಾಸ್ತಾವಿಕಡು ಪಂಡಿರು ಒಂಜಾತ್ ಅಲ್ಪ ನಿರೂಪಕರು ಪಂಡಿರು ಈ ದೇವಸ್ಥಾನದ ಐತಿಹ್ಯದಾದ ಒಂಜಿ ಸಂದರ್ಭಡ್ ಅವು ಎಂಚ ಎತ್ತಂಡಿತ್ತೆ ಎಂಚ ಪಿರ ಅವೇ ಕುಟುಂಬದಕ್ಲು ಬತ್ತದು ಅವಿನ ನಂಬೋಡು ಅತನ ಈ ಭೂಮಿಗೆ ಅತನ ನಮ್ಮ ಊರಿಗೆ ಎಡ್ಡಾಪುಣು ಪನ್ಪುನ ನೆಲೆಟ್ಟು ಮುಕ್ಳೆಗ್ಲ ಬೊಂಬಾಯ್ಡು ಮಾತ ಎಡ್ಡಾಪುಣು ಆಂಡ ಇಂಚಿನ ಆಂಡಲ ಕೈಟ್ ಕಾಸು ಎರಿಯುಜ ಅಣ್ಣೇರ ಮಸ್ತ್ ಯೋಚನೆ ಮಲ್ಪೇರಿಗೆ ಯಾನ್ ಈತ ಬೆಂದೆ ಈತ ಮಲ್ಲ ಜನಾಯೆ ಅಣ್ಣ ಎನ್ನಡ ಏತು ಬೆಂದನಲ್ಲಿ ಒಂಜಿ 2-3 ಒರೆಯು ಜತ್ತ ನೇಕ್ ದಾದ ಮಲ್ಪೊಡು ಪಂಡದು ಆರ್ ಊರಿಗೆ ಫೋನ್ ಮನ್ಪೇರಿಗೆ ಅಮ್ಮೇರೆ ದಾದ ಮಂತನಲ್ಲ ಆಪುಜಿ ದಾದ ಅಂಡಲ ಕೇನ್ಲೆ ಪನ್ನಗ ಅಕ್ಲೊಂಜಿ ಪ್ರಶ್ನೆ ದೀಪೇರು ಪ್ರಶ್ನೆ ದೀನಗ ಪನ್ಪೇರಿಗೆ ನಿಕ್ಲೆನ ಇಲ್ಲದ ಕುಟುಂಬದ ಕೋಲ ಅವನ್ನೇ ಮಸ್ತ್ ವರ್ಷ ಅಂಡ್ ದೈವಗು ನಿಕ್ಲೆ ದಾದ ಮಂತನಲ್ಲ ಸಂತೃಪ್ತಿ ಆವೊಂದಿಜ್ಜಿ ಏಪ ನಿಕ್ಲೆನ ದೈವದೇವರನ್ನ ನಿಕ್ಲ ಕುಟುಂಬದ ಸಂತೃಪ್ತಿ ಮನ್ಪರ ಆ ನಿಗ ಪಿರ ನಿಕ್ಲೆನ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಪುಣು ಪನ್ಪನ ಸಂದೇಶನ ಕೊರ್ಪೇರಿಗೆ ಮೇರು ಪಿರ ಮದತದು ಪೋಪೇರು ಒಂತ ದಿನ ಗೊತ್ತೇ ಪೂಜಿ ಗಡಿ ಬಿಡಿತ ಜೀವನ ಬಾಂಬೆದ ಜೀವನ ಬ್ಯಾಂಗ್ಳೂರ್ದ ಜೀವನ ಇಂಚೊಪ್ಪು ನಮಕ ಮಾತೆರೆಗ್ಲ ಗೊತ್ತುಂಡು ಆ ಸಂದರ್ಭಡ್ ಒಂಜಿ ದಿನ ಸಡನ್ ಆದ 2 ದಿನ ತಿಕ್ಕೊಂಡು ಆಮೇಲೆ ಫೋನ್ ಮನ್ಪೇರು ಮೇರೆಗೆ ನೆನಪೇ ಪೂಜಿ ನಮ್ಮ ಮಗ ಬರ್ಪಿನ ವಾರಡು ನಮ್ಮ ಎಲ್ಲಡು ಕೋಲ ಉಂಡು ಈ ಆಯ್ನಾತ್ ಬೇಗ ನಿನ್ನ ಬೊಡಿದ ಜೋಕ್ಲೇನ್ ಪತ್ತೊಂದು ಪಿದಾಡ್ದು ಬಲ್ಲ ಅಂದ್ ಮೇರೆಗೆ ನೆನಪೇ ಪೂಜಿ ಗಡಿ ಬಿಡಿಟ್ಟು ಆನಿ ಬೈಯಡು ಮನದಾನಿ ಕೋಲ ದುಮ್ನಾನಿ ಮುಟ್ಟಲ ಅಣ್ಣೆರಾರ್ನ ಬೇಲೆದ ಗೌಜಿಡೆ ಒಪ್ಪಿರಾರ್ನ ಕುಟುಂಬದೊಟ್ಟಿಗೆ ಒಪ್ಪಿರು ಆ ಸಂದರ್ಭಡು ಇಲ್ಲಾರ್ದು ಫೋನ್ ಬರ್ಪಣಿಗೆ ನಿಕ್ಲು ಪಿದಾಡಿಯಾರ ನಿಕ್ಲು 8 ಗಂಟೆಗೆ ಕಾಂಡ ಎತ್ತುವರಕ್ಕೆ ಏನಗ ಅಪ್ಪಾಜಿ ಎಂಕ್ ನೆನಪೆ ಮದತ್ತದು ನಾನು ಪಿದಾಡುವೆ ಗಡಿ ಬಿಡಿಟ್ಟು ಅಲೆಗ್ಲ ಬಾಲೆಗ್ಲ ಜೋಕ್ಲೆಗ್ಲ ಬರ್ರೆ ಅಪ್ಪುಜಿ ಜೋಕ್ಲೆಗೆ ಶಾಲೆ ಉಂಡು ಅಲೆಗೆ ಆಫೀಸ್ ಉಂಡು ಅಂಚೆ ತುರಿಟ್ಟು ಅಣ್ಣೆರ ರಾತ್ರದ ಟ್ರೈನಿಗಿತ್ತೆ ಪಾಪ ಶೋಭಕ್ಕಲೆಂಗ್ಲ ಟ್ರೈನ್ ಇಡು ಪೋಂದು ಲೆರದಾನ್ ಆ ಸಂದರ್ಭಡು ಆ ಟ್ರೈನಿಗೆ ಪಿದಾಡ್ನಂಚಿನ ಸಂದರ್ಭಡು ಬೊಡೆದಿರ ಪನ್ಪೆರಿಗೆ ಎಂಕ್ ಊರಿಗೆ ಪೋಯರಂಡು ಬಾಯಿನಾತ್ ಬೇಗ ಏನ ಪ್ಯಾಕಿಂಗ್ ಮನ್ಪುಲಾನ್ ಅಮ್ಮೇರೆ ಗಡಿ ಬಿಡಿಟ್ಟು ಪಿದಾಡ್ನಾಗ ಪಾಲೆ ಕಾಯ್ತಲ್ಲ ಬರ್ಪಣಿಗೆ ಅಮ್ಮೇರೆ ಇರ್ದಾನೆ ಸಡನ್ ಅದು ದಾದ ಪ್ಯಾಕಿಂಗ್ ಒಂದೊಂದುಲ್ಲಾರ ಅಮ್ಮೇರೆ ಗೊತ್ತು ಪೂಜ ಅಮ್ಮೇರೆ ಫುಲ್ ಅಲರ್ಟ್ ಆದುಪ್ಪಿರು ಟ್ರೈನ್ ಮಿಸ್ ಆಪುಣು ಅಪ್ಪ ಅಮ್ಮೇರೆ ಪನ್ಪೆರಿಗೆ ಈಜಿ ಮಗ ಯಾನು ಊರಿಗೆ ಪೋಂದುಲ್ಲ ಊರಡು ಕೋಲ ಉಂಡು ಅಂಚದಪ್ಪನಿಗೆ 2 ಡೇಸ್ ಬಿಡ್ದು ಬೊಕ್ಕ ರಿಟರ್ನ್ ಬರ್ಪೇನ್ ಬಾಲೆಗೆ ಆಶ್ಚರ್ಯ ಅಮ್ಮಿರ್ದಾಯ ಕೋಲಾಗ ಊರಿಗೆ ಪೋಪು ನಾನು ಬಹುಶಃ ಕೆಲವರಿಗೆ ಈ ಕತೆ ಗೊತ್ತುಪ್ಪು ಅಮ್ಮೇರ ಪಿದಾದು ಟಾಟಾ ಬಾಯ್ ಬಾಯ್ ಆಪುಂಡು ಅಪ್ಪಾಗ ಅಮ್ಮೇರ ಜಾಲಿ ಜಪ್ಪುನಾಗ ಬಾಲೆ ಅಪ್ಪೆಡ ಪನ್ಪುಣಿಗೆ ಮಮ್ಮಿ ನಮ್ಮ ಫ್ರಿಜ್ಜು ಮಸ್ತ್ ಕೋಲ ಉಂಡತ್ತೆ ಡ್ಯಾಡಿದಾಯೆ ಊರಿಗೆ ಕೋಲ ಕನೇರೆ ಪೋಪುನ ಇಂದು ಬಾಂಬೆದ ಲ್ಯಾಂಗ್ವೇಜ್ ಇತ್ತದ ಜನ್ರೇಷನ್ದ ಜೋಕ್ಲೆಗ್ ಕೋಲ ಪಂಡ ಅವು ಪೆಪ್ಸಿ ಕೋಲ ನಮ್ಮ ಅಪ್ಪೆಲ್ಲೆಗ ಕೋಲ ಪಂಡದಾದ ದೈವಾರಾಧನೆ ಪಂಡದಾದ ಬ್ರಹ್ಮಕಲಶದಾದ ಪನ್ಪುನ ಖಂಡಿತವಾದಲ ಗೊತ್ತಿಜ್ಜಿ ಬೊಕ್ಕೊಂಜು ಕಡೆ ಇಂಚಿಪ್ಪ ಕರಿನ 1 ವರ್ಷದ ದುಂಬು ಎಂಕೆ ಆಯ್ನೊಂಜಿ ಅನುಭವ ಏನೋ ಒಂಜಿ ಸಲ ಒಂಜಿ ಗುರ್ತದವರೆಗೆ ಫೋನ್ ಮಂತೆ ಬಾಲೆ ಅಮ್ಮ ಓಲೊಂದು ಪಂಡ ಅಕ್ಲಿ ಪಾತಿರ್ದು ನಮ್ಮ ಜೋಕುಲಿ ಏತು ಮಾಡರ್ನ್ ಅದು ನಮ್ಮ ಸಂಸ್ಕಾರ ಗೊತ್ತುಂಡು ಯಾನಿನಿ ದಾಯ ತುಳುಟ್ಟು ಪಾತಿರೆ ಪಂಡಂದ ಅವು ಎನ್ನ ಅಪ್ಪೆ ಭಾಷೆ ಓಲು ಒಲ್ಪ ಬುಡ್ಚಿ ಅತನ ಒಲ್ಪ ಪಾತೆರ ಬಲ್ಲಿ ಅಲ್ಪ ಯಾನಿ ಇಂಗ್ಲೀಷು ಕನ್ನಡನ ಹಿಂದಿ ಐ ಕ್ಯಾನ್ ಯೂಸ್ ಇಟ್ ಬಟ್ ಎನ್ನ ಊರುಡು ಎನ್ನ ತುಳುನಾಡದ ಮಣ್ಣಡಿ ಯಾನು ಅಪ್ಪೆ ಭಾಷೆದ ಪಾತೆರನ ಒಂತೆ ಎನ್ನ ಅಪ್ಪೆ ಭಾಷೆದ ಜನಕ್ಲೆಗೆ ಅರ್ಥವು ಪನ್ಪುನ ಒಂಜಿ ನಂಬುಳಿಗೆ ಎನ್ನ ಆ ಬಾಲೆ ಪನ್ಪುಂಡು ಪಾತಿರ್ದ ನನ್ನ ಫ್ರೆಂಡ್ ಐನು ಬಾರಿ ಯಾನು ಮಸ್ತ್ ಪಾತಿರೆ ಈ ಒಂಜಿ ಅಪ್ಪೆ ಅದಿಂಚ ಪನ್ನರ ಬಲ್ಲಿತ್ತುಂಡು ದಯಪನ್ನಗ ಬಾಲೆ ಪನ್ಪುನ ದಾದ ಪಂಡ ಇಂಚಿ ಪನ್ನಿಕ್ಲೆ ಗೊತ್ತುಪ್ಪು ಕೋಡ ಷಷ್ಠಿದ ಒಂಜಿ ನಮ್ಮ ಪರ್ವಾಂಡ್ 2 ದಿನೋಡ್ದು ಮಮ್ಮಿ ಅವು ಸ್ನೇಕ್ ಡ್ಯಾನ್ಸಿಂಗ್ ಪಂಡ ದಾದೆ ಒಂದು ನಮ್ಮ ಸಂಸ್ಕಾರನ ನಾಗದರ್ಶನ ಅತನ ನಾಗನರ್ತನ ಪಂಡಂದಾಂಡ ಜೋಕುಲೆಗಿತ್ತದ ಸ್ನೇಕ್ ಡ್ಯಾನ್ಸಿಂಗ್ ಒವ್ವ ಒಂಜಿ ಊರಡು ಕೋಲ ಆಪುಂಡು ನೇಮ ಆಪುಂಡು ಅತನ ನಿಕ್ಲ ಕುಟುಂಬದ ತರವಾಡಿಡ್ದಾಲ ಆಡ್ನಂದಾಂಡ ದಯಮಂತದು ಬಂದುಳೆ ಬೇಜಾರು ಮಲ್ಪೊಡ್ಚಿ ಎಂಕಲ ಜೋಕುಲುಂಡು ಎತ್ತೋ ಸಲ ಎಂಗ್ಲಿ ಪನ್ಪಿನವು ಮಸ್ತ್ ಜನ ಸೇರುವ ನಮ್ಮ ಮೂಲ ಕುಲ್ದಿನ ಅಣ್ಣನಕ್ಲ ಅಕ್ಕನಕ್ಲಿಗೆ ಏನು ತಗ್ಗಾದ ಸೊಲ್ಮೆ ಸಂದಾಯ್ತ ಮಲ್ತೋನ್ವೆ ದಯಪಣ್ಣಗೆ ಎನ್ನ ಪಾತಿರಕ್ಕೆ ಏನು ಅಂದಿರನ ಅತನ ನಿಕ್ಲ ಮನಸ್ಸು ಬೊಕ್ಕ ಬೆರ್ಪನ ಸಾಂಸ್ ಎನ್ನ ಉಡಲಿಡುತ್ತಿನೇನು ಯಾನು ದಾಲ ತಯಾರಿ ಮಲ್ತೊಂದು ಬೈಜಿ ಬಿಡುವಿಜ್ಜದಿನಾತ್ತು ಬೇಲೇಲು ಎಂಕ್ ಆಣ ಮಸ್ತ್ ಕಡೆ ಯಾನು ಎತ್ತೋ ಸಂದರ್ಭಡು ಓಪನ್ ಆದ ಕೆಲವು ಪೊಣ್ಣು ಜೋಕ್ಲೆಗೆ ಮಿತ್ತ ಬೇಜಾರ ಇರಲುಂಡು ಕೋಲನ ಅತ್ತಂಡ ಒಂಜಿ ದೈವದ ನರ್ತನ ನಾನಗ ಎದುರುಡು ಕುಲ್ಲೊಂದು ಆ ಕೋಲದ ದೈವದ ನುಡಿಕುಲೇನಕ್ಕೇನು ಶಕ್ತಿ ನಮ್ಮಡೇಜ್
ನಮ್ಮ ಓಲ ಸೆಲ್ಫಿ ದೆತ್ತೊಂದು ಊರದ ಪಾತಿರ್ಲೆ ನಮ್ಮ ಪೋಪುನೆ ಒವೇ ಒಂಜಿ ಜಾತ್ರೆಗ ಅತ್ತಣ್ಣ ಒಂಜಿ ದೈವದ ಸೇವೆಗೆ ಪೋನಾಗ ಐಕ್ಲ ಮಂತಿನ ಪರಿಕಲ್ಪನೆನು ಇನ್ನು ಹಿಂದೂ ಸಂಸ್ಕಾರಡು ಮಾತ್ರ ಸಾಧ್ಯ. ಬೇತೆ ಧರ್ಮಡು ಪೋಣುಂದಾಂಡ ಅಂಜೋಲು ಮಾತ್ರ ಪೋಡು, ಲಿಮಿಟೆಡ್ ಟೈಮ್ಡು ಮಾತ್ರ ಪೋದು ಪ್ರಾರ್ಥನೆ. ಆಣ ಹಿಂದೂ ಸನಾತನ ಧರ್ಮ ನಮ್ಮನ್ನು ಓಲು ಮಾತ ಒಟ್ಟು ಸೇರ್ಸಾಯರ ಸಾಧ್ಯತೆ ಉಂಡ. ನಮ್ಮ ಮಾತ ಓಲು ಮಾತ ಒಗ್ಗಟ್ಟಾದ ಈ ಧರ್ಮನು ಬುಳೆಪ್ಪವಲ್ಯ ನೇಕು ಮಾತ ಅವಕಾಶ ಕೊಡ್ತಿನ ಇಡೀ ಭೂಮಿಡುಪುನ ಒಂಜೇ ಒಂಜಿ ಧರ್ಮ ಪಂಡಂದಾಂಡ ಅವು ನಮ್ಮ ಹಿಂದೂ ಸನಾತನ ಧರ್ಮ ಪಂದ ತೆರೆಯೋನ್ಗ. ಅವು ಕೋಲ ನೇಮ ಜಾತ್ರೆ ಇಂಚಿನ ಬ್ರಹ್ಮಕಲಸದ ಒಟ್ಟುಗು ನಮ್ಮ ಹಿಂದೂ ಬಾಂಧವ್ಯರು ಒಟ್ಟುಗು ಅವಡು ಸರ್ವಧರ್ಮದ ಜನಕುಲ್ಲ ಬತ್ತದ ನಂಬುಡು ಪನ್ಪುನ ನಂಬುಳಿಗೆನು ಕೊರ್ನ ಧರ್ಮ ಓವುಂದಾಂಡ ಅವು ನಮ್ಮ ಹಿಂದೂ ಧರ್ಮ. ಅವೇನು ಒರಿಪಾವನ ಶಕ್ತಿ ಇನ್ನು ಏರೆಗೊಪ್ಪು ನಿಂದಾಂಡ ಅವು ಅಪ್ಪೆಳ್ಳೆಗೆ ಇಲ್ಲದ ಮಾತ ಕಷ್ಟ ಕಾರ್ಪಣ್ಯ ಸುಖನು ಮಾತ ಪಟ್ಟೊಣ್ಣ ಅಪ್ಪೆಲ್ಲು ದಯಮಂತದು ನನ್ನ ದುಂಬುದ ದಿನಕುಲೇಡು ನಿಖಲ್ ಕೊನಪು ಜರ ಕನಪು ಜರ ಪನ್ಪುಜಿ ಓಲಾಂಡ ಪೋಯಿನವಳು ದೈವನರ್ತನದ ಯಾನಿ ಎನ್ನ ಮಗಟ್ಟನೆಗೆ ನೆರಂಡು ಈ ಕೋಡೆನೊಟ್ಟಿಗೆ ಅಜ್ಜನ ಕೋಲಗ ಬೈದ ಒಂಚ ಪನ್ನಿಗೆ ದಾದ ಸ್ಟಡಿ ಮಂತೊಂದುಲ್ಲೆ ಅಂದ ಒಂಜಂತೂ ಸತ್ಯ. ನಮ್ಮ ಬೋಡಾಯಿನಂಚಿನ ದಾಖಲಾತಿಲು ಸರಿಯಾದ ಬ್ಯಾಂಕ್ಗೆ ನಿಖಲ್ ಪ್ರೊಡ್ಯೂಸ್ ಮಂತಾರಂದಾಂಡ ಖಂಡಿತ ನಮಕ್ ತಿಕ್ಕೊಂಡು ಸಾಲ ಯಾನು ಕೋಡೆ ಒಂಜಿ ಕಡೆ ಎಂಕ್ಲೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಟೈಮ್ಡು ಫೀಲ್ಡ್ ಮಂತ ಒಂದು ಪುನಃ ಒಂಜಿ ಇಲ್ಲಡು ಪೋಯೆ ಆ ಅಣ್ಣರು ಬಾರಿ ಮಲ್ಲ ಒಂಜಿ ಉದ್ಯೋಗ ಇತ್ತಿನಾರು ಇಂಕ ಬಾರಿ ಆಶ್ಚರ್ಯ ಅಣ್ಣ ಮೈಸೂರು ಕಡೆ ಮಾತ್ರ ಈ ಉದ್ಯೋಗ ವರ್ಕೌಟ್ ಆಪುಂಡು ನಮ್ಮ ಜಿಲ್ಲೆಡು ಅವಳೆ ಎನ್ನನೇ ಗ್ರಾಮಡು ಎಂಚ ಯಾನು ಕೇಂಡೆ ದಯಪನಗ ಏನ ಗ್ರಾಮಾಭಿವೃದ್ಧಿ ಕೆಲಸ ಉಪ್ಪನಾಗ ಮೈಸೂರು ಒಂಜಿ ವಾರ ಎಂಕ ಒಂಜಿ ಸಮೀಕ್ಷೆ ಕೊರ್ದಿತ್ತೇರು ಖ್ಯಾತಮಾರನ ಹಳ್ಳಿ ಪಂದ್ ಅವ್ಲು ಎಂಕ್ಲೇನ ಅಕ್ಕನಕಲು ಮೂಲ ನಮ್ಮ ಎಂಚ ಇಲ್ಲಡು ಬೀಡಿ ಕಟ್ಟುವನ ಸೂಪುಡು ಆ ಖ್ಯಾತಮಾರನ ಹಳ್ಳಿ ಪನ್ಪುನ ಒಂಜಿ ಕುಗ್ರಾಮಡು ಸ್ಲಮ್ ಏರಿಯಾ ಎಂಕ ಕೊರ್ತಿನವು ಆ ಸ್ಲಮ್ ಏರಿಯಾಡಿ ನಾನು ಒಂಜಿ ವಾರ ಅಕ್ಕನೊಟ್ಟಿಗೆ ಕುಲ್ಲೋಡಿತ್ತುಂಡು. ಅಯ್ಯೋ ದೇವರ ಆ ಪರಿಸ್ಥಿತಿ ಅವಲೇ ಸ್ಲಮ್ ನೀರು ಪೋಪುಂಡು ಊದುಬತ್ತಿ ಮಂತೊಂದು ಅವಿನ ದೊಂಬುಡು ನುಂಗಾದು ನಮ್ಮ ಅವೇ ಊದುಬತ್ತಿನ ಪವಿತ್ರವಾಯಿನ ನಮ್ಮ ದೇವರನೆದ್ರು ಯಾನ ಅಪ್ಪಗನೆ ಮನಸ್ಸು ಎನ್ನಿದಿತ್ತೆ. ಅಯ್ಯೋ ಶಿವನೇ ಇಂಚಿನ ಒಂಜಿ ಪರಿಕಲ್ಪನೆ ಬಂಜಿದ ಬಡವು ಅಣ್ಣ ಕೋಡೆಯಾನ ಪೋನಗ ಆ ಇಲ್ಲದ ಜಾಲಿಡು ಮಾತ್ರ ಊದುಬತ್ತಿನ ನುಂಗಾರ ಪಾಡ್ದಿತ್ತೇರು ಎಂಗೆ ಬಾರಿ ಆಶ್ಚರ್ಯ ಅಣ್ಣರ ನೆಟ್ ಇಂಚಕ್ಕೆ ಏನಗ ಅವ್ರ ಪನ್ಪೇರಿ ಯಾನು ಆತ್ಮನಿರ್ಭರದಡಿಟ್ಟು ಮುದ್ರಾ ಸಾಲ ದೊತ್ತೊಂಡೆ ಅಕ್ಕ 5 ಲಕ್ಷ ದೊತ್ತೊಂಡೆ ರಡ್ಡು ಸ್ವಯಂ ಚಾಲಿತ ಮಿಷನ್ ದೊತ್ತೊಂಡೆ 4 ಜನ ಪೊಣ್ಣು ಜೋಕ್ಲೆಗೆ ನಿಕ್ಲು ಪಂಡ ನಂಬಾರ ಈ ಕೊರೋನಾ ಮಹಾಮಾರಿದ ಸಂದರ್ಭಡು ಏತೋ ಎನ್ನ ಅಕ್ಕನಕ್ಲೆಗೆ ಪೊಣ್ಣು ಜೋಕ್ಲೆಗೆ ಬೇಲೆ ಪೋತುಂಡು ಡಿಗ್ರಿ ಕಲ್ತಿನ ಹೊರ್ತಿ ಪೊಣ್ಣು ಉಲ್ಲಲು ಅವೇನು ಮಾತ ತೂವೊಂದು ಉಲ್ಲಲು ರಡ್ಡು PUC ಆಯ್ನ ಪೊಣ್ಣು ಜೋಕುಲು ಪೊರ್ಲಕಂಟದ ಪೊಣ್ಣು ಜೋಕುಲು ಆತ್ತು ಒಂಜಿ ನೇಟ್ ಐಕಕ್ಲು ಪನ್ಪೇರಿ ಎಂಕ್ಲ ಆಫೀಸರ್ 5,000 6,000 ಸಂಬಳ ಹೊಡೆದು ನೇಟ್ ಎಂಕ್ಲೆ ಒಂಜಿ ಆತ್ಮತೃಪ್ತಿ ಉಂಡು ಈ ಮಂತಿಂಚಿನ ಊದುಬತ್ತಿ ವಾದೇವರಿಗೆ ಅರ್ಪಣೆ ಆಪುಂಡ ಅತನ ನೇನು ವಾ ರೀತಿ ವೈಕ್ ಉಪಯೋಗ ಮಲ್ಪೇರ ಗೊತ್ತಿಜ್ಜಿ ಆಂಡ ಎಂಕ್ಲೆಗೆ ಆತ್ಮತೃಪ್ತಿ ಉಂಡು ಎಂಕ್ಲ ಮೆರಡ ಟ್ರೈನಿಂಗ್ ದೊತ್ತೊಂದು ನನ್ನ ದುಂಬುದ ದಿನೊಟ್ಟು ಎಂಕ್ಲನೇ ಒಂಜಿ ಸ್ವ ಉದ್ಯೋಗನ ಮನ್ಪುನ ಒಂಜಿ ಪರಿಕಲ್ಪನೆಯನ್ನು ದೀವೊಂದೇ ಇರತ್ತೆ. ಇಂದು ನಮ್ಮ ಅಕ್ಕನಕ್ಲೆನ ಒಂಜಿ ಸಾಧನೆ ಅಂಚಿನ ಸಂದರ್ಭಡು ವಿಶೇಷವಾದ ನಮ್ಮ ಸೇರ್ದಿನ ಮಾತ ಅಕ್ಕನಕ್ಲಡ ಒಂಜೇ ಭಿನ್ನಹ ಅಪ್ಪೆ ಪನ್ಪನ ಉಡಲು ನಮ್ಮ ಆ ಅಪ್ಪೆ ಉಡಲದ ಮನಸ್ಸುಡ ಅವೇತೋ ಬೇನೆ ಬೇಜಾರಿತ್ತು ನಾಡಲ್ಲ ಅವೇನು ಮಾತ ಬರಿಕದೀದು ಎಂಕಲ್ನ ಅಜ್ಜಿನ ಪಿರೋರ ನೆನಪು ಮಂತೊಂದುಲ್ಲೆ ಪೊಣ್ಣಾದು ಪುಟ್ಟೆರ ಬಲ್ಲಿ ದಾಲ ಬರ್ಪು ಜಾಮೆಟ್ ಪೊಣ್ಣಾದು ಪುಟ್ಟೆರ ಬಲ್ಲಿ ತಜಂಕಾದ ಕೊಡಿಪೆರ ಬಲ್ಲಿ ಪಂಡದು ವಾ ಪೊರ್ತುಡು ಪಂತೆರ ಇನ್ನು ತಜಂಕಲ ಮಾರ್ಕೆಟ್ ಹಿಡ್ದು ಕನಪನ ಪರಿಸ್ಥಿತಿ ಎತ್ತದುಂಡು ಖಂಡಿತವಾದಲ್ಲ ಈ ಪಾತೆರನ ನಮ್ಮ ಸುಳ್ಳು ಮಲ್ಪುಗ ಪೊಣ್ಣಾದು ಪುಟ್ಟಿನನೇ ನಮ್ಮ ಸೌಭಾಗ್ಯ ಅವು ಕೌಟುಂಬಿಕವಾದ ಸಾಮಾಜಿಕವಾದ ನಮ್ಮ ಮಾತೆರ್ಲ ಒಟ್ಟಾದ ದೃಢ ಮನಸ್ಸುಡು ಸಂಕಲ್ಪಡು ನಮ್ಮ ಆತ್ಮವಿಶ್ವಾಸದ ನೆಲೆಟ್ಟು ನಮ್ಮ ಮಾತ ಪಾತ್ರನು ಸರಿಯಾದ ನಿರ್ವಹಣೆ ಮಂತಂದಾಂಡ ನಮ್ಮನ್ನು ಖಂಡಿತವಾದಲ್ಲ ಏರೆಗ್ಲ ದಾಲ ಮಲ್ಪೆರ ಸಾಧ್ಯ ಇಜ್ಜಿ ಐತ ಒಟ್ಟುಗು ನಿಕ್ಲ ಕುಟುಂಬದ ಮಾತ ಅಣ್ಣನಕ್ಲೆನ ಸಹಾಯ ಸಹಕಾರ ಪಡಪನದ ಅಕ್ಕ ಮಹಾದೇವಿನ ಒಂದು ವಚನದ ನೆನಪುದ ಒಟ್ಟುಗೆ ಎನ್ನ ಪಾತೆರದ ಮುಗಿತಲಗ ಚುಕ್ಕಿದಿ ಒಂದೊಲ್ಲೆ ಅಡವಿಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯೊಳಗೊಂದು ಮಾಡಿ ಶಬ್ದಕ್ಕೆ ಅಂಜಿದರೆ ಎಂತಯ್ಯ ಪನ್ಪನ ಪರಿಸ್ಥಿತಿ ಇನಿ ಎನ್ನ ಅಕ್ಕನಕ್ಲೆಗೆ ನಮ್ಮಂಚಿನ ಪೊಣ್ಣು ಜೋಕ್ಲೆಗೆ ಬತ್ತಂದಾಂಡ ಆ ಮಾತ ಸಮಸ್ಯೆಗೆ ಒಂಜಿ ಚುಕ್ಕಾಣಿ ದೀವೊಂದು ನಮ್ಮ ಜೀವನದ ಗುರಿ ಸದೃಢವಾದ ಪಡು ಮಾತ ನಂಬಿಂಚಿನ ದೈವ ದೇವರೇ ನಮ್ಮ ಪಿರಾವುಡು ಬಿರಿಸಗಾಯ ಅದು ಖಂಡಿತ ಉಲ್ಲೇರು ಏಪಲ ಅಣ್ಣನಕ್ಲೆ ದೇವಸ್ಥಾನಗ
ಪೋನಾಗ ರಪ್ಪ ಕೈ ಮುಗಿದು ಪಿರ ಬರ್ಪೇರು ಅಕ್ಕನಕ್ಲೆಗೆ ಐನೆಡ್ದು 10 ನಿಮಿಷ ಸುತ್ತು ಬತ್ತದೆ ಮುಗಿಯುಜಿ ಪನ್ನಗ ಅಣ್ಣನಕ್ಲು ಒಂಜೆ ಸ್ವಾಮಿ ದೇವರ ಬೇಲೆಡ್ಡೆ ಆವಡು ಅಂತ ಸಂಬಳ ಹೆಚ್ಚಾವಡು ಅತ್ತ ನನ್ನ ಉದ್ಯೋಗ ಆಡೋನು ಅಪ್ಪೆಲ್ಲ ದಂಚತ್ತು ಕಂಡನೆಗ ಬೇತೇನೆ 5 ನಿಮಿಷ ಬಾಲೆಗೊಂದು 5 ನಿಮಿಷ ಬೇತೇನೆ ಪಿರ ಕುಟುಂಬದ ಪಿರ ದೋಸ್ತಿನಕ್ಲೆಗೆ ಪಿರ ಸಮಾಜಗು ಒಂದು ಅಪ್ಪೆ ಮನಸ್ಸು ಪನೊಂದು ಸೇರ್ದಿಂಚಿನ ಮಾತ ಬಂದುಳೆಗೆ ಈತ ನೆಟ್ಟ ಏನನ್ನು ಸೈಸೋನ್ನೆಕ್ ಮನಪೂರಕವಾಯಿನ ಸೊಲ್ಮೇನು ಸೋಲೈತದ ಸಂದ ಒಂದು ಪಾತೆರಡ್ದು ಅಗತಲೊಂದುಲ್ಲೆ ಸರ್ವೇ ಜನ ಸುಖಿನೋ ಭವಂತು. ಮಣ್ಣು ನಮ್ಮ ತುಳುನಾಡದ ಮಣ್ಣು. ಈ ಮಣ್ಣದ ಗುಣನೇ ಎಡ್ಡೆತನ ಪನ್ಪಿನಿಕ್ ದಾಲ ಸಂಶಯ ಇಜ್ಜಿ ಇಂಚಿತ್ತಿನ ತುಳುನಾಡು ತ್ಯಾಗ ಧೈರ್ಯ ಶೌರ್ಯ ಮೆರೆತಿನ ಹಬ್ಬಕ್ಕ ದೇಯಿ ಬೈದೆತ್ತಿನಂಚಿನ ಮಸ್ತ್ ಉದಾಹರಣೆಲು ತಿಕ್ಕುವ ಅಂಡ ನಮ್ಮ ಇನ್ನಿತ ಬದಲಾತಿನ ಸಮಾಜದ ರೀತಿ ರಿವಾಜದೊಟ್ಟಿಗೆ ನಮ್ಮ ಸಂಸ್ಕೃತಿ ಧರ್ಮ ಒಂದೇನು ಮಾತ ಒರಿಪುರಂಚಿನ ಜವಾಬ್ದಾರಿ ಈ ಸಮಾಜದ ಅಪ್ಪೆನಕ್ಲೆನ ಮಾತ ಸ್ತ್ರೀ ಸಂಕುಲದ ಮಿತ್ತುಂಡು. ಈ ಜವಾಬ್ದಾರಿ ನಮ್ಮ ಮಾತೆರ್ಗಳ ಈ ಜವಾಬ್ದಾರಿನ ನಮ್ಮ ಮಾತೆರ್ಲ ಬೊಕ್ಕ ಈ ಒಂಜಿ ನಮ್ಮ ತುಳುನಾಡದ ಸಂಸ್ಕೃತಿದ ಮಿತ್ತು ಆ ಒಂಜಿ ಕೆಟ್ಟ ದೃಷ್ಟಿಲ ಬೂರಂದಿ ಲೆಕ್ಕ ಕಾತೊಂದು ನಮ್ಮ ಜವಾಬ್ದಾರಿ ನಮ್ಮ ಮಲ್ತೊಂದು ಬರುಡು ಪನ್ಪಿನಂಚಿನ ಎಡ್ಡೆ ಸಾದಿ ತೋಜಾವುಡು ಪನ್ಪಿನ ಪಾತರದೊಟ್ಟಿಗೆ ನಮಕ್ ಎಡ್ಡೆ ಮದಿಪು ಕೊರ್ದು ಪಾತೆರ್ನ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅಧ್ಯಕ್ಷರು ಶಿಕ್ಷಣ ಬೊಕ್ಕ ಸ್ಥಾಯಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಮೇರೆಗ್ ವಂದನೆಲು ದುಂಬುಗು ಈ ಒಂಜಿ ವೇದಿಕೆಡು ಶ್ರೀಮತಿ ಮಾಧವಿ ಉಳ್ಳಾಲ ಅಧ್ಯಕ್ಷರು ಮಹಿಳಾ ವೇದಿಕೆ ಚಿರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಮೇರು ಚುಟುಕಾದ ರಡ್ಡು ಪಾತೆರ ಪನೊಡು ಪಂದು ವಿನಂತಿ. ಅದೇ ರೀತಿ ಬಂದಂಥ ವೇದಿಕೆಯಲ್ಲಿ ನೆರೆದಂಥ ಅತಿಥಿ ಗಣ್ಯರಿಗೂ ಕೂಡ ಶುಭಾಶಯಗಳನ್ನು ಬಯಸ್ತಿದ್ದೇನೆ. ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಭಕ್ತ ಬಾಂಧವರಿಗೂ ಕೂಡ ನಮ್ಮ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಅವಕಾಶ ಮಾಡಿಕೊಟ್ಟ ವೇದಿಕೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಂದೆ ಶ್ರೀಮತಿ ಶಾರದಾ ಸೋಮೇಶ್ವರ ಅಧ್ಯಕ್ಷರು ಮೂರೂರ ಬೋವಿ ಮಹಿಳಾ ಸಭಾ ಸೋಮೇಶ್ವರ ಇವರು 2 ಮಾತುಗಳನ್ನು ಹೇಳಬೇಕು. ಕೋಟೆ ಶ್ರೀ ವಿಷ್ಣುಮೂರ್ತಿ ದೇವರ ಪಾದಕ್ಕೆ ಎರಗುತ್ತಾ ಇಲ್ಲಿ ಉಪಸ್ಥಿತರಿರುವ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡಿಯೂರು ಅವರಿಗೂ ವಂದಿಸುತ್ತಾ ಮಾತೆಯರ ಈ ದಿನದ ಮಾತೃ ಸಂಗಮ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾತೆಯರು ತಾಯಂದಿರು ಹೇಗೆ ಮಕ್ಕಳನ್ನು ಹೆತ್ತು ದೊಡ್ಡದು ಮಾಡುತ್ತಾರೋ ಅವರು ತುಂಬ ಕಷ್ಟ ಸಹಿಸುತ್ತಾರೆ. ಅವರಿಗೆ ಯಾವಾಗಲೂ ಮಾತೆಯರಿಗೆ ಕಷ್ಟವೇ ಇರುವುದು. ಆದರೆ ಈಗಿನ ಕಾಲದಲ್ಲಿ ಹಾಗಲ್ಲ. ಈಗಿನ ಕಾಲದಲ್ಲಿ ಎಲ್ಲರೂ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರನ್ನು ಕಲಿಸುತ್ತಾರೆ. ಇಷ್ಟನ್ನು ಹೇಳಿ ನಾನು ಮುಗಿಸ್ತೇನೆ. ಮುಂದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಮಾತು ಶ್ರೀಮತಿ ಸರಿತಾ ಅಶೋಕ್ ಅಧ್ಯಕ್ಷರು ಜೀರ್ಣೋದ್ಧಾರ ಉಚ್ಚಿಲ ಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರ ದೇವಸ್ಥಾನ ಉಚ್ಚಿಲ. ದೇವರಿಗೆ ನಾಳೆ ನಡೆಯುವ ಅಷ್ಟಬಂಧ ದ್ರವ್ಯ ಕಲಶ ಹಾಗೂ ಉತ್ಸವ ದೇವಗಳ ಪುನಃ ಪ್ರತಿಷ್ಠಾ ಕಲಶೋತ್ಸವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡಿದ ಶ್ರೀ ಕ್ಷೇತ್ರ ಒಡಿಯೂರಿನ ಪೂಜ್ಯ ಮಾತೆಯವರಿಗೆ ಚರಣ ಕಮಲಗಳಿಗೆ ವಂದಿಸುತ್ತಾ ಗೌರವಾಧ್ಯಕ್ಷರಾದ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ದಾಮೋದರ ತಂತ್ರಿ ಹಾಗೂ ಬ್ರಹ್ಮಶ್ರೀ ಪದ್ಮನಾಭ ತಂತ್ರಿಯವರ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ಗೌರವ ಉಪಸ್ಥಿತಿಯನ್ನು ಕೊಟ್ಟ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೆ ಶೋಭಾ ಕಲಂಜಾಜ್ ಅವರಿಗೆ ನಮನಗಳು. ಧಾರ್ಮಿಕ ಉಪನ್ಯಾಸ ನೀಡಿದ ಶ್ರೀ ಧನಲಕ್ಷ್ಮಿ ಗಟ್ಟಿ ಹಾಗೂ ಮುಖ್ಯ ಅತಿಥಿಗಳಾದ ಎಲ್ಲ ಗಣ್ಯರು, ನೆರೆದ ಭಕ್ತಾಭಿಮಾನಿಗಳಿಗೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅಭಿನಂದನೆಗಳು. ಮಾತೃ ಸಂಗಮ ಇದೊಂದು ವಿಶೇಷ ಕಾರ್ಯಕ್ರಮ. ಈ
ಕಾರ್ಯಕ್ರಮದಲ್ಲಿ ಆಶೀರ್ವಾದವನ್ನು ನೀಡಲು ಪೂಜ್ಯ ಮಾತೆಯವರು ಬಂದಿರುವುದು ಇದಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿದೆ. ಆಶೀರ್ವಾದ ರೂಪದಲ್ಲಿ ಬಂದ ಅವರ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಉಚ್ಚಿಲಕೋಟೆ ಕ್ಷೇತ್ರ ಹಾಗೂ ನನಗೆ ಇರುವ ಸಂಬಂಧದ ಬಗ್ಗೆ 2 ಮಾತು. ಸುಮಾರು ವರ್ಷಗಳ ಹಿಂದೆ ನೀಲೇಶ್ವರ ತಂತ್ರಿಯವರು ಅಬ್ಬಕ್ಕ ರಾಣಿಯವರ ಆದೇಶದಂತೆ ಪೌರೋಹಿತ್ಯಕ್ಕೆ ಬರುವಾಗ ಅವರೊಟ್ಟಿಗೆ ನನ್ನ ಪೂರ್ವಜರು ದೈವಗಳ ಸೇವೆಗೆ ಬಂದಿದ್ದಾರೆ ಎಂದು ಐತಿಹ್ಯ. ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸೇವೆ ಕೆಲವು ವರ್ಷಗಳಿಂದ ನಿಂತು ಹೋಗಿದೆ. ಈ ವಿಷಯವನ್ನು ಉಡಿಯೂರು ಕ್ಷೇತ್ರದಿಂದ ಪೂಜ್ಯ ಶ್ರೀಗಳು ನಮ್ಮ ಗಮನಕ್ಕೆ ತಂದಿದ್ದರು. ಆದರೂ ನಮಗೆ ಇಲ್ಲಿ ಸೇರಿಕೊಳ್ಳಲು ಕಳೆದ ವರ್ಷ ಮಾತ್ರ ಅದು ಸಾಧ್ಯವಾಗಿದೆ. ಸ್ವಲ್ಪ ಸಮಯದಲ್ಲಿ ದೈವಗಳ ಜೀರ್ಣೋದ್ಧಾರ ಬಗ್ಗೆ ಚಿಂತನೆ ನಡೆದು ನಾನು ಪೂಜ್ಯ ತಂತ್ರಿಗಳ ಆದೇಶದ ಮೇರೆಗೆ ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ತಂತ್ರಿಯವರ ಗೌರವಾಧ್ಯಕ್ಷತೆಯಲ್ಲಿ ಕ್ಷಣ ನನಗೆ ಮಾರ್ಗದರ್ಶನ ಮಾಡುತ್ತಾ ಹಲವು ಸಮಿತಿಯನ್ನು ರಚಿಸಿ ಊರಿನ ಎಲ್ಲ ಉತ್ಸಾಹ ಬಂಧುಗಳಿಗೆ ಜವಾಬ್ದಾರಿಯನ್ನು ನೀಡಿ ಅದನ್ನು ಅಚ್ಚುಕಟ್ಟಾಗಿ ನಡೆಸುತ್ತಾ ಬಂದಿದ್ದಾರೆ. ಈ ಸಮಿತಿಯಲ್ಲಿ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸರ್ವ ಸದಸ್ಯರಿಗೂ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಹಾಗೂ ತನು ಮನದನಗಳಿಂದ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಡೆಯುವಂಥ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲೆಂದು ಕ್ಷೇತ್ರದ ಆರಾಧ್ಯ ದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಇಂದಿನ ಮಾತೃ ಸಂಗಮ ಕಾರ್ಯಕ್ರಮದ ನಿರೂಪಣೆಯನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಟ್ಟಂಥ ಶ್ರೀಮತಿ ಪ್ರಮೀಳಾ ಕೊಂಡಾಣ ಇವರಿಗೆ ನಮ್ಮ ಪ್ರೀತಿಯ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸ್ಮರಣಿಕೆಯನ್ನು ಮಾತಾಜಿಯವರು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಮುಂದೆ ಧನ್ಯವಾದ ಸಮರ್ಪಣೆ ಶ್ರೀಮತಿ ಚಂದ್ರಿಕಾ ರೈ, ಸ್ವಾಗತ ಸಮಿತಿ ಸದಸ್ಯರು ಇವರಿಂದ. ಸರ್ವರಿಗೂ ಶುಭ ವಂದನೆಗಳು. ಉಚ್ಚಿಲಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಗಳ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಮಾತೃ ಸಂಗಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆಗೈದು ಆಶೀರ್ವಚನ ನೀಡಿರುವ ಸಾಧ್ವಿ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡೆಯೂರು ಮಾತಾಜಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಸರಿತಾ ಅಶೋಕ್ ಇವರಿಗೂ ಅನಂತ ಧನ್ಯವಾದಗಳು. ಮಾತೃ ಸಂಗಮ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಸ್ಥಾನ ಅಲಂಕರಿಸಿದ ಶೋಭಾ ಕರಂದಾಜೆ ಮೇಡಮ್ ತಮಗೂ ಪ್ರೀತಿಯ ಧನ್ಯವಾದಗಳು. ಮಾತೃ ಸಂಗಮ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಇವರಿಗೂ ಮನದಾಳದ ಧನ್ಯವಾದಗಳು. ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಶ್ರೀಮತಿ ವಾಣಿ ರಾಜ್ಗೋಪಾಲ್ ಇವರಿಗೂ ತಮ್ಮ ಹೃದಯಾಂತಳದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಜಯಶ್ರೀ ಪ್ರಫುಲ್ಲ ದಾಸ್ ಇವರಿಗೂ ಮನದಾಳದ ಧನ್ಯವಾದಗಳು. ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುತ್ತಾರೆ, ಅವರಿಗೂ ಮನದಾಳದ ಧನ್ಯವಾದಗಳು. ಅತಿಥಿಗಳಲ್ಲಿ ಓರ್ವರಾದ ಶ್ರೀಮತಿ ಶಕೀಲಾ ಕೊಲ್ಲಜೆ ತಮ್ಮೊಂದಿಗಿದ್ದಾರೆ, ಅವರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಶ್ರೀಮತಿ ಮಾಧವಿ ಉಳ್ಳಾಲ್ ಇವರಿಗೂ ಮನದಾಳದ ಧನ್ಯವಾದಗಳು. ಶ್ರೀಮತಿ ಶಾರದಾ ಸೋಮೇಶ್ವರ ಇವರಿಗೂ ಪ್ರೀತಿಯ ಧನ್ಯವಾದಗಳು. ಆಗಮಿಸಿರುವ ಎಲ್ಲ ಭಗವತ್ ಭಕ್ತ ಬಾಂಧವರಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಕಿಯಾಗಿರುವ ಶ್ರೀಮತಿ ಪ್ರಮೀಳಾ ಕೊಂಡಾಣ ಇವರಿಗೂ ಮನದಾಳದ ಧನ್ಯವಾದಗಳು. ಅಬ್ಬಕ್ಕ ಟಿವಿಯ ಹಾಗೂ ಹೊಸಕುರಲ್ ಚಾನೆಲ್ನ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ಧನ್ಯವಾದಗಳು.
ಸ್ಪರ್ಶ ಸ್ಟುಡಿಯೋ ಛಾಯಾಗ್ರಾಹಕರಿಗೂ ಮನದಾಳದ ಧನ್ಯವಾದಗಳು. ವರ್ಧಕ ವ್ಯವಸ್ಥೆಯನ್ನು ಹಾಗೂ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿದ STS ಎಲೆಕ್ಟ್ರಿಕಲ್ ಕುಂಜತ್ತೂರು ಇವರಿಗೂ ಪ್ರೀತಿಯ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಹಸ್ತವನ್ನು ನೀಡಿದ ಸರ್ವ ಬಾಂಧವರಿಗೂ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು.